ಇದೀಗ 20ನೇ ವರ್ಷದ ಸಂಭ್ರಮದಲ್ಲಿ ಬೆನ್ನುಹುರಿ ಅಪಘಾತಕ್ಕೊಳಗಾದ ದಿವ್ಯಾಂಗರಿಗೆ ಪುನಶ್ಚೇತನ ಕೇಂದ್ರದ ನೂತನ ಕಟ್ಟಡಕ್ಕೆ ಭೂಮಿ ಪೂಜೆ ಮತ್ತು ಶಿಲಾನ್ಯಾಸವು ಕನ್ಯಾಡಿಯಲ್ಲಿ ಇಂದು ನಡೆಯುತ್ತಿದೆ. ದೇವರನ್ನು ಮನಸಾರೆ ನೆನೆಸಿಕೊಳ್ಳುತ್ತಾ ಬಂದಂತಹ ಎಲ್ಲಾ ಗಣ್ಯ ವ್ಯಕ್ತಿಗಳು ತಾಯಿ ಭಾರತ ಮಾತೆಯ ಪಾದ ಪದ್ಮಗಳಿಗೆ ಪುಷ್ಪಾರ್ಚನೆಯನ್ನು ಮಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಶ್ರೀಯುತ ತಿಪ್ಪೇಸ್ವಾಮಿ, ಮಧ್ಯಕ್ಷೇತ್ರೀಯ ಕಾರ್ಯವಾಹರು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಬೆಂಗಳೂರು. ಹಾಗೆ ಕಾರ್ಯಕ್ರಮದ ಅಧ್ಯಕ್ಷನ್ನು ವಹಿಸಿದಂತಹ ಶ್ರೀಮತಿ ಸ್ವರ್ಣಗೌರಿ, ಅಧ್ಯಕ್ಷರು ಸೇವಾ ಭಾರತಿ. ಶ್ರೀ ಕೆ ಶರಕೃಷ್ಣ ಪರಟ್ನಾಯ, ಆಡಳಿತ ಮುಕ್ತೇಶ್ವರರು, ಶ್ರೀ ಜನಾರ್ದನ ಸ್ವಾಮಿ ದೇವಸ್ಥಾನ ಉಜಿರೆ. ಶ್ರೀ ಸಂಪತ್ ರತ್ನ ಎಸ್ ರಾವ್, ಕನ್ಸಲ್ಟಿಂಗ್ ಇಂಜಿನಿಯರ್, SLV ಕನ್ಸ್ಟ್ರಕ್ಷನ್ಸ್ ಉಜಿರೆ. ಶ್ರೀ ಕೆ ಕೃಷ್ಣ ಭಟ್ ಕೊಕ್ಕಡ, ಅಧ್ಯಕ್ಷರು. ಶ್ರೀ ಮಹಾಗಣಪತಿ ಸೇವಾ ಟ್ರಸ್ಟ್ ರಿಜಿಸ್ಟ್ರಾರ್ ಸೌತರ್ಕ. ಶ್ರೀ ಚೆನ್ನಯ್ಯ ಸ್ವಾಮಿ, ಕಾರ್ಯದರ್ಶಿ, ಸೇವಾ ಭಾರತಿ ಕರ್ನಾಟಕ ದಕ್ಷಿಣ ಪ್ರಾಂತ. ಶ್ರೀ ಶ್ರೀಧರ್ KV, ಸಂಚಾಲಕರು, ಆರೋಗ್ಯ ವಿಭಾಗ. ಶ್ರೀಮತಿ ಶಾಂತಾ P ಶೆಟ್ಟಿ, ಅಧ್ಯಕ್ಷರು, ಶ್ರೀ ದುರ್ಗಾ ಮಾತ್ರ ಮಂಡಳಿ ಕನ್ಯಾಡಿ. ಶ್ರೀಮತಿ ವತ್ಸಲ P, ಅಧ್ಯಕ್ಷರು, ಸೇವಾ ಭಾರತಿ 2004-2007. ಹಾಗೆ ಸೇವಾ ಭಾರತಿಯ ಎಲ್ಲ ಟ್ರಸ್ಟಿಗಳು, ಕೆ ಪುರಂದರರಾವ್, ಸಂಚಾಲಕರು, ಸೇವಾಧಾಮ, ಹಾಗೂ ಶ್ರೀ ಕೆ ವಿಜಯಕೊಡವರು, ದಿವ್ಯಾಂಗ ರಕ್ಷಣಾ ಸಮಿತಿ ಉಡುಪಿ ಇವರು ವೇದಿಕೆಗೆ ಆಹ್ವಾನಿತರಾಗಬೇಕೆಂದು ಕೇಳ್ಕೊಳ್ತಾ ಇದ್ದೇನೆ. ಎಲ್ಲ ಗಣ್ಯರು ವೇದಿಕೆಗೆ ಆಸೀನರಾಗಬೇಕೆಂದು ಕೇಳ್ಕೊಳ್ತಿದ್ದೇನೆ. ಸಂಸ್ಥೆಯ ಕಾರ್ಯದರ್ಶಿ ಶ್ರೀಯುತ ಬಾಲಕೃಷ್ಣ ಇವರು ಎಲ್ಲ ಗಣ್ಯ ಅತಿಥಿ ವ್ಯಕ್ತಿಗಳನ್ನು ವೇದಿಕೆಗೆ ಆಹ್ವಾನಿಸಬೇಕು. ಹಾಗೆ ಎಲ್ಲ ಗಣ್ಯ ವ್ಯಕ್ತಿಗಳು ಕೂಡ, ಪುಷ್ಪಾರ್ಚನೆ ಮಾಡಿದಂತಹ ಎಲ್ಲ ಗಣ್ಯ ವ್ಯಕ್ತಿಗಳು ಕೂಡ ವೇದಿಕೆಯಲ್ಲಿ ಆಸೀನರಾಗಬೇಕೆಂದು ತಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೇವೆ. ಸೇವಾ ಭಾರತಿ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು, ಟ್ರಸ್ಟಿಗಳು ವೇದಿಕೆಯಲ್ಲಿ ಆಸೀನರಾಗಬೇಕು ಅಂತ ತಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ಕೇಳ್ಕೊಳ್ಳುತ್ತಾ, ಯಾವುದೇ ಒಂದು ಕಾರ್ಯಕ್ರಮ ನಿರ್ವಿಘ್ನವಾಗಿ ಸಾಗಲು ದೇವರನ್ನು ಮನಸಾರೆ ನೆನೆಸಿಕೊಳ್ಳುವುದು ನಮ್ಮ ಆದ್ಯ ಕರ್ತವ್ಯ. ಪ್ರಾರ್ಥನೆಯನ್ನು ಮಾಡಿಕೊಡಬೇಕಾಗಿ ಶ್ರೀ ಸಂಕೇತಿ ಇವರಲ್ಲಿ ಕೇಳಿಕೊಳ್ಳುತ್ತೇನೆ. ಮಾತೆ ಪೂಜಕ ನಾನು ನಿನ್ನಯ ಶಿರವನಿಡುವೆನು ಅಡಿಯಲಿ. ಮಾತೆ ಪೂಜಕ ನಾನು ನಿನ್ನಯ ಶಿರವನಿಡುವೆನು ಅಡಿಯಲಿ. ನಿನ್ನ ಕೀರ್ತಿಯು ಜಗದಿ ಮೆರೆಯಲಿ, ಒಂದೇ ಆಸೆಯು ಮನದಲ್ಲಿ. ನಿನ್ನ ಕೀರ್ತಿಯು ಜಗದಿ ಮೆರೆಯಲಿ, ಒಂದೇ ಆಸೆಯು ಮನದಲ್ಲಿ. ಎಡರು ತೊಡರುಗಳೆಲ್ಲ ತುಳಿಯುತ್ತ ಮುಂದೆ ನುಗ್ಗುವೆ ಭರದಲ್ಲಿ. ಎಡರು ತೊಡರುಗಳೆಲ್ಲ ತುಳಿಯುತ್ತ ಮುಂದೆ ನುಗ್ಗುವೆ ಭರದಲ್ಲಿ. ನಿನ್ನ ನಾಮನೆನಾದವಾಗಲಿ ಶ್ರಮಿಪೆನ ಪ್ರತಿಕ್ಷಣದಲ್ಲಿ. ನಿನ್ನ ನಾಮನೆನಾದವಾಗಲಿ ಕ್ಷಮಿಪೆನ ಪ್ರತಿಕ್ಷಣದಲ್ಲಿ. ನಿನ್ನ ಗೌರವ ಕೆದರು ಬರುವ ಬಲವ ಮುರಿವೆನು ಛಲದಲ್ಲಿ. ನಿನ್ನ ಗೌರವ ಕೆದರು ಬರುವ ಬಲವ ಮುರಿವೆನು ಛಲದಲ್ಲಿ. ಜಗದ ಜನನೇ ಭಾರತ ಇದ ಕೇಳಿ ನಲಿಯುವೆ ಮನದಲ್ಲಿ.
ಜಗದ ಜನನೇ ಭಾರತ ಇದ ಕೇಳಿ ನಲಿಯುವೆ ಭರದಲ್ಲಿ. ಮಾತೆ ಪೂಜಕ ನಾನು ಎನ್ನಯ ಶಿರವ ನೀಡುವೆನು ಅಡೆಯಲಿ. ಮಾತೆ ಪೂಜಕ ನಾನು ಎನ್ನಯ ಶಿರವ ನೀಡುವೆನು ಅಡೆಯಲಿ. ಎಲ್ಲ ಗಣ್ಯ ವ್ಯಕ್ತಿಗಳನ್ನು ಸ್ವಾಗತಿಸಬೇಕಾಗಿ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಮತಿ ಸ್ವರ್ಣಗೌರಿ ಇವರಲ್ಲಿ ಕೇಳಿಕೊಳ್ಳುತ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಒಬ್ಬರನ್ನು ಗೌರವಪೂರ್ವಕವಾಗಿ ಸನ್ಮಾನಿಸಲಿದ್ದೇವೆ. ಶ್ರೀಯುತ ಅರ್ಜುನ್ ಬಂಡಕರ್, ಸಂಸ್ಥಾಪಕರು ಸೇವ್ ಲೈಫ್ ಚಾರಿಟೇಬಲ್ ಟ್ರಸ್ಟ್ ಮಂಗಳೂರು. ಇವರನ್ನು ಕೂಡ ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಆಹ್ವಾನಿಸಿದ್ದೇನೆ ಸರ್. ದಯಮಾಡಿ ವೇದಿಕೆಗೆ ಬರಬೇಕಂತ ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಓಂ ಶ್ರೀ ಮಂಜುನಾಥಾಯ ನಮಃ. ಶ್ರೀ ರಾಮಕ್ಷೇತ್ರದ ದೇವರಲ್ಲಿ ವಂದಿಸುತ್ತಾ, ಪೂಜ್ಯ ಕಾವಂದರು ಹಾಗೂ ಅಮ್ಮನವರಲ್ಲಿ ಆಶೀರ್ವಾದ ಬೇಡುತ್ತಾ, ಶ್ರೀ ಶ್ರೀ ಸದ್ಗುರು ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರ ಪಾದಾರವಿಂದಗಳಿಗೆ ನಮಿಸುತ್ತೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರಿಗೆ ನನ್ನ ನಮಸ್ಕಾರಗಳು. ಹಾಗೆ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಬಂಧುಗಳಿಗೆ ನನ್ನ ನಮಸ್ಕಾರಗಳು. ಸೇವಾ ಭಾರತಿ ಸಂಸ್ಥೆಯು ಸೇವಾ ಕಾರ್ಯಗಳನ್ನು ಮಾಡುತ್ತಾ ಬಂದಿದ್ದು ಇವತ್ತು 20ನೇ ವರ್ಷದ ಸಂಭ್ರಮದಲ್ಲಿದ್ದೇವೆ. ಸೇವಾ ಭಾರತಿ ಸಂಸ್ಥೆಯು ಪ್ರಾರಂಭದಲ್ಲಿ ಗ್ರಾಮ ಮಟ್ಟದಿಂದ ತಾಲೂಕು ಮಟ್ಟದಲ್ಲಿ ಮಹಿಳಾ ಸಬಲೀಕರಣ, ಮಕ್ಕಳ ಬೌದ್ಧಿಕ ಬೆಳವಣಿಗೆಗೆ, ರೈತರಿಗೆ ಬೆಂಬಲ ಮತ್ತು ಆರೋಗ್ಯ ಜಾಗೃತಿಗಷ್ಟೇ ಸೀಮಿತವಾಗಿತ್ತು. ಆದರೆ ಇಂದು ಸೇವಾಧಾಮ ಎಂಬ ಒಂದು ಮೂಲಕ ಇವತ್ತು 7 ಜಿಲ್ಲೆಗಳಲ್ಲಿ ನಮ್ಮ ಕಾರ್ಯಗಳು ವಿಸ್ತಾರಗೊಂಡಿದೆ. ಅಂದು ಗೌರವ ಸೇವಕರು ಸ್ವಯಂ ಸೇವಕರಾಗಿಯಷ್ಟೇ ಕಾರ್ಯನಿರ್ವಹಿಸ್ತಾ ಇದ್ದಿದ್ದು ಇವತ್ತು 15 ಮಂದಿ ಸಿಬ್ಬಂದಿಗಳು ದುಡಿತಾ ಇದ್ದಾರೆ. ನಮ್ಮ ಸೇವಾ ಭಾರತಿ ಸಂಸ್ಥೆ ಇವತ್ತು ದಾನಿಗಳು ಹಾಗೆ ಸೇವಾ ಸಂಘಗಳು ಕೂಡ ಇವತ್ತು ಹೆಚ್ಚಾಗ್ತಾ ಬಂದಿದೆ. ಈ ನಿಟ್ಟಿನಲ್ಲಿ ನಮ್ಮ ಕಾರ್ಯವ್ಯಾಪ್ತಿ 7 ಜಿಲ್ಲೆಗಳಲ್ಲಿ ವಿಸ್ತಾರಗೊಂಡಿದೆ. ಹಾಗಾಗಿ ನಾವಿವತ್ತು ಸಮಾಜ ನಮಗೆ ತುಂಬ ಬೆಂಬಲವನ್ನು ನೀಡ್ತಾ ಇದೆ, ನಮ್ಮ ಬಗ್ಗೆ ನಂಬಿಕೆ ಇಡ್ತಾ ಇದೆ. ಹಾಗಾಗಿ ನಮಗೊಂದು ಅಗತ್ಯದ ಕಟ್ಟಡದ ಒಂದು ಅಗತ್ಯ ಕಾಣ್ತಾ ಉಂಟು. ಹಾಗಾಗಿ ನಮ್ಮ ಕಾರ್ಯವ್ಯಾಪ್ತಿ ವಿಸ್ತಾರ ಆದ ಹಾಗೆ ಕೂಡ ಒಂದು ನೂತನ ಕಟ್ಟಡ ಆಗುವಂಥ ಒಂದು ಸಂಕಲ್ಪ ಆಗಿದ್ದರಿಂದ ಇವತ್ತೊಂದು ಭೂಮಿ ಪೂಜೆ ಹಾಗೆ ಶಿಲಾನ್ಯಾಸ ಕಾರ್ಯಕ್ರಮವನ್ನು ನಾವು ಇಲ್ಲಿ ರಚನೆ ಮಾಡಲಿಕ್ಕೆ ಕಾರ್ಯಕ್ರಮ ಮಾಡಲಿಕ್ಕೆ ಇವತ್ತು ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಶಿಲಾನ್ಯಾಸ ಕಾರ್ಯಕ್ರಮವನ್ನು ನೆರವೇರಿಸಲಿಕ್ಕೆ ಬಂದಂಥವರು ಶ್ರೀಯುತ ತಿಪ್ಪೇಸ್ವಾಮಿ, ದಕ್ಷಿಣ ಮಧ್ಯ ಕ್ಷೇತ್ರೀಯ ಕಾರ್ಯವಾಹರು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಬೆಂಗಳೂರು. ಇವರು ನಮ್ಮ ಕರೆಗೆ ಬಂದಿದ್ದಾರೆ, ಪ್ರೀತಿಯಿಟ್ಟು ಬಂದಿದ್ದಾರೆ. ನಮಗೆ ತುಂಬ ಸಂತೋಷ ಆಗ್ತುಂಟು ಸರ್, ನೀವು ಈ ಒಂದು ಶಿಲಾನ್ಯಾಸಕ್ಕೆ ಕಾರ್ಯಕ್ರಮಕ್ಕೆ ಬಂದಿದ್ದು. ನಮ್ಮ ಸೇವಾ ಭಾರತಿ ಸಂಸ್ಥೆಯ ಪರವಾಗಿ ನಿಮಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತೇನೆ ಸರ್. ಹಾಗೆ ಇವತ್ತಿನ ನಮ್ಮ ಈ ಒಂದು ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ಬಂದಂಥವರು ಶ್ರೀ ಕೆ ಶರತ್ ಕೃಷ್ಣ ಪಡ್ವೇಟ್ನಾಯರವರು. ಇವರು ನಮಗೆ ಯಾವಾಗಲೂ ಕೂಡ ಸಾಕಷ್ಟು ಬೆಂಬಲವನ್ನು ಸೇವಾ ಭಾರತಿಗೆ ನೀಡ್ತಾ ಇದ್ದಾರೆ. ಹಾಗಾಗಿ ನಮಗೆ ತುಂಬ ಸಂತೋಷ ಆಗ್ತಾ ಉಂಟು. ಇವರು ಆಡಳಿತ ಮುಕ್ತೇಸರು ಶ್ರೀ ಜನಾರ್ದನ ಸ್ವಾಮಿ ದೇವಸ್ಥಾನ ಉಜಿರೆ. ಇವರಿಗೆ ಕೂಡ ಸಂಸ್ಥೆಯ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತೇನೆ ಸರ್. ಹಾಗೆ ಇಂದಿನ ಕಾರ್ಯಕ್ರಮಕ್ಕೆ ಶ್ರೀಯುತ ಸಂಪತ್ ರತ್ನ ಎಸ್ ರಾವ್, ಕನ್ಸಲ್ಟಿಂಗ್ ಇಂಜಿನಿಯರ್ SLV ಕನ್ಸ್ಟ್ರಕ್ಷನ್ಸ್ ಉಜಿರೆ. ಇವತ್ತು ಈ ಒಂದು ಭಾಗದಲ್ಲಿ ಅತ್ಯಂತ ಸುಂದರವಾದ ಕಟ್ಟಡವನ್ನು ಮೂಡಲಿಕ್ಕೆ ಬರಲಿಕ್ಕೆ ಪಣ ತೊಟ್ಟು ನಿಂತಿದ್ದಾರೆ. ನಾನು ಹೇಗೆ ಮಾಡ್ತೇನೆ ಅನ್ನೋದು ನಾವೆಲ್ಲ ಈಗ ನೋಡೋಂಥ ಖುಷಿಯಲ್ಲಿ ಕಾತರದಲ್ಲಿ ಇದ್ದೇವೆ. ಇದು ನಮ್ಮ ಎದುರು ಕೂತಿರೋ ಸಹೋದರರಿಗೆ ಆಗುವಂಥ ಒಂದು ಸಂಸ್ಥೆ. ಹಾಗಾಗಿ ವಿಶೇಷವಾಗಿ ನಿಮಗೆ ಕೂಡ ಸ್ವಾಗತವನ್ನು ಬಯಸ್ತೇನೆ ಸರ್. ಇಂದು ನಮ್ಮ ಸೇವಾ ಭಾರತಿ ಸಂಸ್ಥೆ ಹಲವು ವರ್ಷಗಳಿಂದ ಅತ್ಯಂತ ಯಶಸ್ವಿಯಾಗಲಿಕ್ಕೆ ಕಾರಣ, ಯಾವತ್ತೂ ಅವರು ವೇದಿಕೆಗೆ ಬರೋದೇ ಭಾರಿ ಕಮ್ಮಿ, ನಮ್ಮ ಶ್ರೀಯುತ ಕೃಷ್ಣ ಭಟ್
ಕೊಕ್ಕಡ ಅವರು ಅಧ್ಯಕ್ಷರು ಶ್ರೀ ಮಹಾಗಣಪತಿ ಸೇವಾ ಟ್ರಸ್ಟ್ ಸೌತಡ್ಕ. ನಮಗೆ ಇವತ್ತೇನಾದರೂ ಬೆನ್ನೆಲುಬು ಅಂತಿದ್ದರೆ ಕೃಷ್ಣ ಭಟ್ರು. ಇವತ್ತು ಸೇವಾಧಾಮ ಇವತ್ತು ಅತ್ಯಂತ ಯಶಸ್ವಿಯಾಗಿ ನಮ್ಮ ಇಷ್ಟು ಕರ್ನಾಟಕದಲ್ಲೇ ಗುರುತಿಸಿದಂತಾದರೆ ನಮ್ಮ ಕೃಷ್ಣ ಭಟ್ರಿಂದ. ಹಾಗಾಗಿ ಅವರಿಗೆ ಅವರ ಹತ್ರ ನಾನು ಆಶೀರ್ವಾದ ಬೇಡ್ತಾ ನಮಗೆ ಸ್ವಾಗತವನ್ನು ಕೂಡ ಈ ಸಂಸ್ಥೆಯಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೂಡ ಮಾಡ್ತಾ ಇದ್ದೇನೆ. ಹಾಗೆ ಇನ್ನು ಶ್ರೀಯುತ ಚೆನ್ನಯ್ಯ ಸ್ವಾಮಿ ಕಾರ್ಯದರ್ಶಿ ಸೇವಾಭಾರತಿ ಕರ್ನಾಟಕ ದಕ್ಷಿಣ ಪ್ರಾಂತ, ಇವರು ಕೂಡ ಆಗಮಿಸಿದ್ದಾರೆ. ಇವರಿಗೂ ಕೂಡ ವಿಶೇಷವಾಗಿ ಸೇವಾಭಾರತಿಯಿಂದ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಇಂದಿನ ಕಾರ್ಯಕ್ರಮಕ್ಕೆ ಶ್ರೀಧರ್ ಕೆ ವಿ ಅವರು ಸಂಚಾಲಕರು, ಆರೋಗ್ಯ ವಿಭಾಗ ರಕ್ತನಿಧಿ, ಇವರು ಕೂಡ ಬಂದಿದ್ದಾರೆ. ನಿಮಗೆ ಕೂಡ ಪ್ರೀತಿಪೂರ್ವಕ ಸ್ವಾಗತ ಸರ್. ಇಂದಿನ ಕಾರ್ಯಕ್ರಮಕ್ಕೆ ನಮ್ಮ ಸೇವಾಭಾರತಿಯ ವಿಭಾಗವಾದ ಶ್ರೀ ದುರ್ಗಾ ಮಾತೃ ಮಂಡಳಿ ಇದರ ಅಧ್ಯಕ್ಷರಾದ ಶ್ರೀಮತಿ ಶಾಂತಾ ಶೆಟ್ಟಿ, ಇವರು ಕೂಡ ಆಗಮಿಸಿದ್ದಾರೆ. ನಿಮಗೆ ಕೂಡ ಆತ್ಮೀಯ ಸ್ವಾಗತ ಮೇಡಮ್. ಹಾಗೆ ನಮ್ಮ ಹಿಂದೆ ಈ ಸಂಸ್ಥೆನ ಅತ್ಯಂತ ಉತ್ತಮ ರೀತಿಯಲ್ಲಿ ನಡೆಸಿದಂಥ ನಿಕಟಪೂರ್ವ ಅಧ್ಯಕ್ಷರಾದ ಶ್ರೀಮತಿ ವತ್ಸಲ, ಇವರು ಕೂಡ ಆಗಮಿಸಿದ್ದಾರೆ. ನಿಮಗೆ ಕೂಡ ಸಂಸ್ಥೆಯ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ ಮೇಡಮ್. ಇಂದಿನ ಕಾರ್ಯಕ್ರಮಕ್ಕೆ ಶ್ರೀಯುತ ಅರ್ಜುನ್ ಭಂಡಾರ್ಕರ್ ಅವರ ಡೆಸಿಗ್ನೇಷನ್ ಕೇಳುವಾಗಲೇ ಖುಷಿಯಾಗ್ತದೆ. ಅವರು ಎಷ್ಟು ಸಮಾಜಕ್ಕೆ ಸೇವೆ ನೀಡ್ತಾ ಇದ್ದಾರೆ ಅಂಥೇಳಿ. ಸಂಸ್ಥಾಪಕರು ಸೇವಾ ಲೈಫ್ ಚಾರಿಟಬಲ್ ಟ್ರಸ್ಟ್ ಮಂಗಳೂರು, ಆ ಡೆಸಿಗ್ನೇಷನ್ಲೇ ಗೊತ್ತಾಗುತ್ತೆ ಸರ್. ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬಂದಿದ್ದೀರಿ. ನಿಮಗೆ ನಮ್ಮ ಸಂಸ್ಥೆಯ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮ್ಮಲ್ಲಿ ಇವತ್ತು ಉಡುಪಿಯಲ್ಲಿ ನಮ್ಮ ಎದುರು ಕೂತಂಥ ಸ್ಪೈನಲ್ ಇಂಜುರಿ ಅಣ್ಣನವರಿಗೆ ಸಹೋದರಿಗೆ ಏನು ವ್ಯವಸ್ಥೆ ಆಗಬೇಕು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಂಡು ಬರ್ತಾ ಇರೋರು ನಮ್ಮ ವಿಜಯಣ್ಣ. ನಾವು ವಿಜಯಣ್ಣ ಅಂತ ಹೇಳ್ತೇವೆ. ನಗರ ಸಭಾ ಸದಸ್ಯರು ಕೊಡವೂರು ಉಡುಪಿಯವರು. ಅವರು ಕೂಡ ನಮ್ಮ ಸಂಸ್ಥೆಗೆ ಇವತ್ತು ಪ್ರೀತಿಪೂರ್ವಕವಾಗಿ ಬಂದಿದ್ದೀರಿ. ನಿಮಗೆ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ ಸರ್. ಹಾಗೆ ಇನ್ನು ಇಂದಿನ ಕಾರ್ಯಕ್ರಮಕ್ಕೆ ಶ್ರೀಯುತ ನವೀನ್ ವಜ್ರವೇಲು, ಸೀನಿಯರ್ ಮ್ಯಾನೇಜರ್ ಕ್ಯಾಂಪ್ಸ್ಕೋ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್, ಅವರಿಗಾಗಲೇ ಬರ್ತಾ ಇದ್ದಾರೆ. ಅವರಿಗೆ ಕೂಡ ವಿಶೇಷವಾಗಿ ಸ್ವಾಗತವನ್ನು ನೀಡ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಟ್ರಸ್ಟಿಗಳಾದ ಶ್ರೀಯುತ ಗಿರೀಶ್ ರಾವ್ಕೆ ಉಪಾಧ್ಯಕ್ಷರು, ಹಾಗೆ ಬಾಲಕೃಷ್ಣ ನೈಮಿಷ ಕಾರ್ಯದರ್ಶಿ, ಶ್ರೀಯುತ ಕೃಷ್ಣಪ್ಪ ಗುಡಿಗಾರ್ ಟ್ರಸ್ಟಿಗಳು, ಹಾಗೆ ವಿಷ್ಣು ಪ್ರಸಾದ್ ತೆಂಕಿಲಾಯ ಇವರು ಕೂಡ ಟ್ರಸ್ಟಿಗಳು, ಹಾಗೆ ನಮ್ಮ ಶ್ರೀಯುತ ಪುರಂದರರಾವ್ ಸಂಚಾಲಕರು ಸೇವಾಧಾಮದ, ಇವರಿಗೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಇನ್ನೊಬ್ಬರ ವಿಷಯ ಹೇಳಲಿಕ್ಕೆ ನನಗೆ ಭಯ ಆಗ್ತದೆ, ಬಟ್ ನಾನು ಇವತ್ತು ಹೇಳಲೇಬೇಕಿದೆ. ಇವತ್ತಿನ ಅವರ ದೊಡ್ಡ ನೋವನ್ನು ಸೈಡಿಗಿಟ್ಟು ಅವರ ಒಳಗಿನ ಸಾಮರ್ಥ್ಯಕ್ಕೆ ಬೆಲೆ ಕೊಟ್ಟು ಇವತ್ತು ಇಷ್ಟು ದೊಡ್ಡ ಮಟ್ಟದ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಲಿಕ್ಕೆ ಸಂಕಲ್ಪ ತೊಟ್ಟಿದ್ದಾರೆ. ಅವರು ನಮ್ಮ ಶ್ರೀಯುತ ವಿನಾಯಕ್ ಸರ್. ಅವರಿಗೆ ವಿಶೇಷವಾಗಿ ಹೃದಯಾಳದ ಒಂದು ನಮಸ್ಕಾರಗಳನ್ನು ಹೇಳಿ ಅವರಿಗೆ ಈ ಸ್ವಾಗತವನ್ನು ಬಯಸ್ತೇನೆ ಸರ್. ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಗೌರವ ಸಲಹೆಗಾರಾಗಿ ಶ್ರೀಮತಿ ಮನೋರಮಾ ಮೇಡಮ್ ಬಂದಿದ್ದೀರಿ, ಶ್ರೀಯುತ ಜಯಕುಮಾರ್ ಶೆಟ್ಟರು ಸರ್ ಬಂದಿದ್ದೀರಿ, ಗಣೇಶ್ ಶೆಂಡೆ ಅವರು ಬಂದಿದ್ದೀರಿ, ರಜತ್ ಕುಮಾರ್ ಅವರು ಬಂದಿದ್ದೀರಿ. ನಿಮಗೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ ಸರ್. ಹೀಗೆ ಇವತ್ತು ನಮ್ಮ ಸಹೋದರರು ಬೆನ್ನುಮೂಳೆ ಮುರಿತಕ್ಕೆ ಒಳಗಾಗಿ ದಿವ್ಯಾಂಗರಾಗಿರ್ಬೋದು, ಆದರೆ ನೀವು ಇವತ್ತು ದಿವ್ಯತನ ತೋರಿ ಇವತ್ತು ಈ ವೇದಿಕೆ ಹತ್ರ ಬಂದಿದ್ದೀರಿ. ನಿಮಗೆಲ್ಲರಿಗೂ ವಿಶೇಷವಾಗಿ ನನ್ನೆಲ್ಲ ಸಹೋದರ ಸಹೋದರಿಯರಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಇಂದು ಎಲ್ಲ ಕಾರ್ಯಕ್ರಮಕ್ಕೆ ನಮ್ಮ ಸೇವಾಭಾರತಿಯ ಸದಸ್ಯರು ಎಲ್ಲರೂ ಬಂದಿದ್ದೀರಿ. ನಿಮಗೆಲ್ಲರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಪತ್ರಿಕಾ ಮಾಧ್ಯಮದವರಿಗೆ ಮತ್ತು ದೃಶ್ಯ ಮಾಧ್ಯಮದವರಿಗೂ ಕೂಡ ವಿಶೇಷವಾಗಿ ಸ್ವಾಗತವನ್ನು ಹೇಳ್ತಾ, ನಮ್ಮ ಎಲ್ಲ ಸೇವಾಭಾರತಿಯ ಸಿಬ್ಬಂದಿಯವರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ಹಾಗೆ ಎಲ್ಲರಿಗೂ ಕೂಡ ಬಂದಂಥ ಎಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ಎಲ್ಲರಿಗೂ ಶುಭವಾಗಲಿ. ಜೊತೆಗೆ ಈ ಕಾರ್ಯಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ಬಯಸುತ್ತಾ ವಂದನೆಗಳೊಂದಿಗೆ ಸರ್. ನಿಮಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಶಾಲನ್ನು ಹೊದಿಸಿ ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಸೇವಾಧಾಮ ಸಂಸ್ಥೆಯ ಸಂಚಾಲಕರಾದ ಶ್ರೀ ಕೆ ಪುರಂದರರಾವ್ ಮತ್ತು ಸೇವಾಭಾರತಿ ಸಂಸ್ಥೆಯ ಟ್ರಸ್ಟಿ ಶ್ರೀ ಬಿ ಕೃಷ್ಣಪ್ಪ ಗುಡಿಗಾರ್ ಇವರಲ್ಲಿ ಕೇಳಿಕೊಳ್ಳುತ್ತೇನೆ.
ಹಾಗೆ ನಮ್ಮೊಂದಿಗೆ ಇವತ್ತು ಶ್ರೀಯುತ ನವೀನ್ ವಜ್ರವೇಲು ಸೀನಿಯರ್ ಮ್ಯಾನೇಜರ್ ಕಾಮ್ಸ್ಕೋಪ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು ನಮ್ಮ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ಇವರಿಗೆ ಪ್ರೀತಿಪೂರ್ವಕವಾಗಿ ಸ್ವಾಗತ ಬಯಸುತ್ತಾ ಸರ್ ವೇದಿಕೆಗೆ ಆಹ್ವಾನಿತರಾಗಿ ಕೇಳ್ಕೊಳ್ತಾ ಇದ್ದೇನೆ ಸರ್, ಪ್ಲೀಸ್. ಹಾಗೆ ಶ್ರೀ ಪಿ ಶ್ರೀನಿವಾಸರಾವ್ ಮಾನ್ಯ ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಧರ್ಮಸ್ಥಳ, ಇವರು ಕೂಡ ನಮ್ಮ ಜೊತೆ ಇದ್ದಾರೆ. ಇವರಿಗೆ ಪ್ರೀತಿಪೂರ್ವಕವಾಗಿ ಸ್ವಾಗತ ಬಯಸುತ್ತಾ ವೇದಿಕೆಗೆ ಆಸೀನರಾಗಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಸರ್. ಹೂಗುಚ್ಛವನ್ನು ನೀಡಿದ ನಿಮಗೆ ಧನ್ಯವಾದಗಳು. ಕಾರ್ಯಕ್ರಮದ ಬಗ್ಗೆ ಪ್ರಾಸ್ತಾವಿಕ ನುಡಿಗಳನ್ನಾಡಬೇಕಾಗಿ ನಮ್ಮ ಸಂಸ್ಥೆಯ ಸಂಸ್ಥಾಪಕರಾದ ಶ್ರೀ ಕೆ ವಿನಾಯಕರಾವ್ ಇವರಲ್ಲಿ ಕೇಳಿಕೊಳ್ಳುತ್ತೇನೆ. ಹಾಗೆ ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಸಿಲ್ಕೋ ಸೋಲಾರ್ ಪ್ರೈವೇಟ್ ಲಿಮಿಟೆಡ್ನ ಶ್ರೀಯುತ ಸಂಜಿತ್ ರೈ ಇದ್ದಾರೆ. ಇವರಿಗೆ ಪ್ರೀತಿಪೂರ್ವಕವಾಗಿ ಸ್ವಾಗತ ಬಯಸ್ತಿದ್ದೇನೆ. ಹಾಗೆ SDM ಆಸ್ಪತ್ರೆಯ PRO ಆಗಿರುವಂತಹ ಶ್ರೀಯುತ ಚೇತನ್ ಇವರಿಗೂ ಕೂಡ ಪ್ರೀತಿಪೂರ್ವಕವಾದ ಸ್ವಾಗತ ಅನ್ಬಯಸ್ತಾ ಇದ್ದೇನೆ ಸರ್. ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರು ಮತ್ತು ನಮ್ಮ ಹಿತೈಷಿಗಳು ಆಗಮಿಸಿದವರು ಎಲ್ಲರೂ ಕೂಡ ಶುಭಾಶಯಗಳು, ನಮಸ್ಕಾರಗಳು, ಅಭಿನಂದನೆಗಳು. ಸೇವಾ ಭಾರತಿ ಅನ್ನುವಂಥ ಒಂದು ಸಂಸ್ಥೆ ಸೇವಾ ಚಟುವಟಿಕೆಗಳಲ್ಲಿ ಕಳೆದ 20 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೇವೆ. ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಕೆಲಸ ಮಾಡಿದೆವು. ಒಂದಷ್ಟು ಅನುಭವಗಳು ಸಿಕ್ಕಿತು, ಒಂದಷ್ಟು ಏರುಪೇರುಗಳು ಸಿಕ್ಕಿತು. ಅದನ್ನು ಮೀರಿ 20 ವರ್ಷ ಒಂದು ಸಂಘಟನೆ ಬರ್ತದೆ ಅಂತಾದರೆ ತುಂಬ ಕಷ್ಟ. ಆದರೂ ಕೂಡ ಇವತ್ತು ಈ ಸಮಾಜದ ಕೊರತೆ ಮತ್ತು ದೌರ್ಬಲ್ಯಗಳನ್ನು ನೀಗಿಸುವಂಥ ಏನು ನಮ್ಮ ಗುರಿ ಉಂಟು, ಉದ್ದೇಶ ಉಂಟು, ಅದಕ್ಕೆ ನಾವು ಕಟಿಬದ್ಧರಾಗಿದ್ದೇವೆ ಅಂತ ಹೇಳಲಿಕ್ಕೆ ಖುಷಿ ಆಗ್ತಾ ಉಂಟು. 20 ವರ್ಷದ ಮೊದಲು ಒಂದಷ್ಟು ದಾನಿಗಳನ್ನು ಹುಡುಕ್ಲಿಕ್ಕೂ ಕಷ್ಟ ಆಗ್ತಾ ಇತ್ತು. ಸಂಪರ್ಕ ಮಾಡಿ ಒಟ್ಟು ಮಾಡುವಂಥ ಶಕ್ತಿಯನ್ನೆಲ್ಲ ಕಳ್ಕೊಳ್ತಾ ಇದ್ದೆವು. ಮೊಬೈಲ್ಗಳಿರಲಿಲ್ಲ, ಸೇರಲಿಕ್ಕೆ ಸರಿಯಾದ ಒಂದು ಶಾಲೆ ಬಿಟ್ಟರೆ ಭಾರಿ ವ್ಯವಸ್ಥೆಗಳಿರಲಿಲ್ಲ. ಆದರೆ ಏನಾದರೂ ಸೇವಾ ಚಟುವಟಿಕೆಗಳನ್ನು ಮಾಡಬೇಕು ಅನ್ನುವಂಥ ಏನು ತುಡಿತ ಮತ್ತು ಅದು ಏನು ಹೃದಯಾಂತರಾಳದ ತುಡಿತ, ಅದು ಸೇವಾ ಭಾರತಿ ಕಟ್ಟಲಿಕ್ಕೆ ಕಾರಣ ಆಯಿತು. ಬರ್ತಾ ಬರ್ತಾ ಒಂದು ಬ್ಯಾಗ್ ಇದ್ದಂಥದ್ದು ಬ್ಯಾಗ್ಗಳ ಜಾಸ್ತಿ ಆಯಿತು, ಗೋಡ್ರೇಜ್ ಆಯಿತು. ಗೋಡ್ರೇಜ್ ಇಡಲಿಕ್ಕೆ ಬೇಕಾಗುವಂತಹ ಏನು ಆಫೀಸ್ಗಳಿರಲಿಲ್ಲ. ಮನೋಹರ ಹಳೆ ಮನೆಯನ್ನು ತಗೊಂಡೆವು. ಅದು ಮನೆ ಬಿಡಬೇಕಾಯಿತು. ಯಾಕಂದರೆ ನಮ್ಮ MP ಅವರು ಪ್ರಥಮವಾಗಿ ನಮಗೆ 3 ಲಕ್ಷ ಕೊಟ್ಟ ಕಾರಣ ಸಣ್ಣದೊಂದು ಕುಟೀರವನ್ನು ಕಟ್ಟಿದೆವು. ಆ ಕುಟೀರ ಇಲ್ಲಿ ಬರಲಿಕ್ಕೂ ಕೂಡ ಅನೇಕ ಏನು ಕಥೆಗಳುಂಟು, ರಹಸ್ಯಗಳುಂಟು. ಯಾಕಂದರೆ ಈಗೇನು ನಾವು ಕೂತಿದ್ದೇವೆ ಅದು ನಮಗೆ ಸಿಕ್ಕಿದ್ದು ಕೂಡ ಒಂದು ರೋಚಕ. ಯಾಕಂದರೆ ಅಂಗನವಾಡಿಯ ಆ ಜಾಗವನ್ನು ಸರ್ವೆ ಮಾಡಿದೆವು. ಅಲ್ಲಿ ಅಂಗನವಾಡಿಯವರಿಗೆ ಬೇಕು ಅಂತ ಶಾಲೆ ಕಮಿಟಿ ಕೇಳಿದ ಕಾರಣ ಬಿಟ್ಟು ಈಚೆ ಬರುವಂಥದ್ದಕ್ಕೆ ನಮ್ಮ ಆಗಿನ ಅಧ್ಯಕ್ಷರು ಪಬ್ಬಣ್ಣ, ಪ್ರಭಾಕರ್ ಪೂಜಾರಿ ಮತ್ತು ನಮ್ಮ ಕೃಷ್ಣಪ್ಪರು ತುಂಬ ಪ್ರಯತ್ನ ಪಟ್ಟಿದ್ದಾರೆ. ಕುರ್ತಲಗುಂಡಿ ಇರುವಂಥದ್ದು ಕುರ್ತಲಗುಂಡಿ ಆಗಿತ್ತು, ಫೇಮಸ್ ಆಗಿತ್ತು. ನರಿ ನಾಯಿ ಮಾಂಸಗಳು ಏನು ವೇಸ್ಟೇಜಿನ ಹೊತ್ತುಕೊಂಡಂಥ ಈ ಗುಂಡಿ ಇತ್ತು, ಯಾರಿಗೂ ಬೇಡದ್ದಿತ್ತು. ಕೃಷ್ಣಪ್ಪರಿಗೊಮ್ಮೆ ಬೈದೆ ನಾನು, ಎಂಕ್ಳು ಗುಂಡಿ ಹಿಡ್ಕಲು ದಾದ ಮಲ್ಪನ ಅಂತ. ಆದರೆ ಇವತ್ತು 20 ವರ್ಷದ ನಂತರ ಅದೇ ಗುಂಡಿಯಲ್ಲಿ ಕೂತಿದ್ದೇವೆ. ಅನೇಕ ಮಹಾ ವ್ಯಕ್ತಿಗಳನ್ನು ಕರೆದಿದ್ದೇವೆ. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವಂಥವರನ್ನು, ನಮ್ಮನ್ನು ಬೆಳೆಸಿದವರನ್ನು, ನಮಗೆ ಬೆನ್ನೆಲುಬಾಗಿ ಸಹಕರಿಸಿದವರನ್ನು ಇವತ್ತು ಕನ್ಯಾಡಿಗೆ ಬರಲಿಕ್ಕೆ ಹೇಳಿ ನಮ್ಮದು ಒಂದು ಕಲ್ಪನೆಯ ಏನು ಕಟ್ಟಡವನ್ನು ಕಟ್ಟುವ ಸಂದರ್ಭದಲ್ಲಿ ನೀವಿದ್ದು ನಮ್ಮ ಬೆನ್ನು ಗಟ್ಟಿ ಮಾಡಬೇಕು ಅಂತ ಹೇಳಿದರ ಪರಿಣಾಮವಾಗಿ ನೀವು ಬಂದಿದ್ದೀರಿ. ವೇದಿಕೆಯಲ್ಲಿ ಅನೇಕ ಗಣ್ಯ ವ್ಯಕ್ತಿಗಳು ಬಂದಿದ್ದಾರೆ. ಖಂಡಿತ 2004ಕ್ಕೆ ಪ್ರಾರಂಭ ಆದದ್ದು
2012ನೇ ಇಸವಿಗಾಗಿ ಆಗುವಾಗ ಒಂದು ಟ್ರಸ್ಟಿನ ರೂಪುರೇಷೆ ಬಂತು. ಮತ್ತೆಲ್ಲವೂ ಕೂಡ ಏನು ಚರಿತ್ರೆ ಆಗಿ ಹೋಯಿತು. ಗಿರೀಶಣ್ಣನ ಟೀಮ್ ಬಂದ ಕಾರಣ ನಮಗೆ ಏನು ಫಂಡ್ ರೈಸಿಂಗ್ ಮಾಡಲಿಕ್ಕೆ ಕೆಲಸವೇ ಇಲ್ಲ, ಫಂಡ್ ಸ್ಪೆಂಡ್ ಮಾಡೋದು ಹೇಗೆ ಅಂತ ಮೀಟಿಂಗ್ ಆಗ್ತಾ ಇತ್ತು. ಇಡೀ ತಾಲೂಕಲ್ಲಿ ಏನು ಸೇವೆಯ ಗದ್ದಲವನ್ನು, ಸೇವೆಯ ಏನು ಇದು ಟೇಸ್ಟನ್ನು ಇಡೀ ತಾಲೂಕಿಗೆ ಕೊಡುವಂಥ ಏನು ಜವಾಬ್ದಾರಿ ನಮಗೆ ಸಿಕ್ಕಿತು. ಮತ್ತೆ ಏನಾಯಿತು, 2016 ಆಗುವಾಗ ನಾನು ಕೂಡ ವೆಲ್ಲೂರಿಗೆ ಹೋಗಿ ಬಂದಾಗ ಕನಸು ಕಂಡದ್ದು. ಯಾಕಂದರೆ ನನ್ನಂಥ ಬೆನ್ನುಹುರಿ ಅಪಘಾತಕ್ಕೊಳಗಾದವನಿಗೆ ಒಂದು ಸರಿಯಾದ ಪುನಶ್ಚೇತನ ಕೇಂದ್ರಗಳು ಇಲ್ಲ ಕರ್ನಾಟಕದಲ್ಲಿ. ಕೇವಲ 3 ಕೇಂದ್ರಗಳು ಮಾತ್ರ ಉಂಟು, ಅದು ಯಾವುದಕ್ಕೂ ಸಾಲುವುದಿಲ್ಲ. ಆದ ಕಾರಣ ನನ್ನ ಜಿಲ್ಲೆಯಲ್ಲಿ, ನನ್ನ ತಾಲೂಕಲ್ಲಿ ಮತ್ತು ನನ್ನ ಊರಲ್ಲಿ ಆಗಬೇಕು ಅನ್ನುವಂಥ ಏನು ಯೋಜನೆಯನ್ನು ನನ್ನ ಟೀಮಿಗೆ ಕೊಟ್ಟ ಕಾರಣ 1 ವರ್ಷದಲ್ಲಿ 2017ರಿಂದ 2018ಕ್ಕೆ ಪ್ರಯತ್ನಪೂರ್ವಕವಾಗಿ ಇಡೀ ತಾಲೂಕಲ್ಲಿ ಯಾವ ಬಿಲ್ಡಿಂಗ್ಗಳುಂಟು, ಯಾವುದು ಹಳೆ ಮನೆಗಳುಂಟು ನೋಡೋದಿಲ್ಲ, ಹೆಚ್ಚಿದ್ದು ನೋಡಿ ಆಗಿದೆ. ಕೊನೆಗೆ ಹೋದದ್ದು ಸೌತಡ್ಕ ವಿನಾಯಕನ ಹತ್ರ ಕೃಷ್ಣ ಭಟ್ರು ಇವತ್ತು ಕೂತಿದ್ದಾರೆ. ಅವರ ಅಧ್ಯಕ್ಷತೆಯಲ್ಲಿರುವಂಥ ಆ ಬಿಲ್ಡಿಂಗನ್ನು ನಮಗೆ ಕೊಡ್ತೇನೆ ಅಂತ ಹೇಳಿದರ ಪರಿಣಾಮವಾಗಿ ಮತ್ತೆ ಚರಿತ್ರೆಯ ಏನು ಚಕ್ರಗಳು ಮುಂದೆ ಹೋಗಲಿಕ್ಕೆ ಪ್ರಾರಂಭ ಆಯಿತು. 2019ಕ್ಕೆ ನಮ್ಮ ಕೆಲಸ ನೋಡಿ ಜಿಲ್ಲಾ ಪ್ರಶಸ್ತಿ ಸರ್ಕಾರವೇ ಕೊಟ್ಟಿತ್ತು. 2022ಕ್ಕೆ ರಾಜ್ಯ ಪ್ರಶಸ್ತಿ ಸಿಕ್ಕಿತು, ಅಂಗವಿಕಲ ಕಲ್ಯಾಣ ಇಲಾಖೆಯ ಮೂಲಕ ಸಿಕ್ಕಿತು. 2023ಕ್ಕೆ 10 ವರ್ಷಗಳ ಹೋರಾಟದಲ್ಲಿ ಈ 10 ಸೆಂಟ್ಸ್ ಜಾಗು ನಮಗೆ ಸಿಗಲಿಕ್ಕೆ ಪ್ರಯತ್ನ ಪಟ್ಟದರ ಫಲವಾಗಿ ಕಳೆದ ವರ್ಷ 23ನೇ ಇಸವಿಗೆ 10 ಸೆಂಟ್ಸ್ ಜಾಗು ನಮಗೆ ಸರ್ಕಾರದಿಂದ ಸಿಕ್ಕಿತು. ಒಂದು ರಾಜ್ಯ ಮಟ್ಟದ ಮೇಳ ಕಳೆದ ವರ್ಷ ಸೆಪ್ಟೆಂಬರಿಗೆ ಮಾಡಿದೆವು. ಇದು ಎಲ್ಲವೂ ಕೂಡ ನಮಗೆ ಏನು ಛಾಪು ಒತ್ತಲಿಕ್ಕೆ ಕಾರಣ. ಅದರ ಫಲವಾಗಿ ಅನೇಕ MLAಗಳನ್ನು ಕಂಡು ಮಾತಾಡಿ ನಮಗೆ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿದರ ಫಲವಾಗಿ ಮೊನ್ನೆ 1 ತಿಂಗಳ ಮೊದಲು ಬೈಂದೂರಿನ ಶಾಸಕರಾದಂಥ ಗಂಟಿಹೊಳೆ ಗುರುವಣ್ಣ ಅಂತ ಹೇಳ್ತೇವೆ ನಾವು, ಗುರುಪ್ರಸಾದ್ ಗಂಟಿಹೊಳೆ, 5 ವರ್ಷಗಳಿಂದ ಲಾಕೌಟ್ ಆದ ಶಾಲೆಯನ್ನು ನಮಗೆ ಹ್ಯಾಂಡ್ ಓವರ್ ಆಯಿತು, MOU ಆಯಿತು. ಇನ್ನೊಂದು ಕನಸು ಅಲ್ಲಿ ಹುಟ್ಟಿಕೊಂಡಿತ್ತು. ಯಾರು ಈ 6 ವರ್ಷದಲ್ಲಿ 688 ಮಂದಿಯನ್ನು ನಾವೇನು ಐಡೆಂಟಿಫಿಕೇಶನ್ ಮಾಡಿದ್ದೇವೆ. ಅದರಲ್ಲಿ 10% ಮಹಿಳೆಯರಿದ್ದಾರೆ, 15% ಗಾಯದಲ್ಲಿ ಮನೆ ಒಳಗೆ ಕೂತ್ಕೊಂಡವರು ಇದ್ದಾರೆ. ಅವರಿಗೆ ಹೊರಗೆ ಬರಲಿಕ್ಕಾಗುವುದಿಲ್ಲ. ಅವರ ಗಾಯವನ್ನು ಗುಣಪಡಿಸಬೇಕು, ಅವರನ್ನು ಈ ಸೇವಾಧಾಮಕ್ಕೆ ಕರ್ಕೊಂಡು ಬರಬೇಕು, ಅವರನ್ನು ಮತ್ತೆ ಮನೆಯಲ್ಲಿ ವ್ಯಕ್ತಿಯೆಲ್ಲ ಶಕ್ತಿ ಅಂತ ಹೇಳಿಕೊಡುವಷ್ಟರ ಮಟ್ಟಿಗೆ ಪ್ರಯತ್ನ ಹಾಕಬೇಕು ಅಂತ ಆ ಶಾಲೆಯನ್ನು ತಗೊಂಡೆವು. ಇಷ್ಟ ಆಗುವಾಗ ಇಲ್ಲಿ NHAದು ಪರ್ಮಿಷನ್ ಸಿಕ್ಕಿತು. ಪಂಚಾಯಿತಿ ನಮ್ಮ ಪುಟಾಣಿಯವರು ಪ್ರಪ್ರಥಮ ಕಾರ್ಯದರ್ಶಿ ಆಗಿದ್ದಾಗ, ಯಾವಾಗ ಅಧ್ಯಕ್ಷತೆ ಸತೀಶ್ ಅಣ್ಣಂದಿತ್ತು ಆಗ ಪ್ರಥಮ ಕಾರ್ಯದರ್ಶಿ ಪುಟಾಣಿಯವರು, ಅವರ ಉಪಾಧ್ಯಕ್ಷದ ಸಮಯದಲ್ಲಿ ಪಂಚಾಯತಿಯಿಂದ ಕಟ್ಟಡ ಪರವಾನಿಗೆಯೂ ಕೂಡ ಸಿಕ್ಕಿತು. ಏನು ಮಾಡಬೇಕು, ಮತ್ತು NGOಗಳು ಕೇಳ್ತಾ ಹೋಗಬೇಕು. ಎಲ್ಲ CSR ಫಂಡ್ಗಳಿಗೆ ಬರೆದೆವು. ಚೆನ್ನಯ್ಯ ಸ್ವಾಮಿಯವರನ್ನು ಸೇರಿಸಿದೆವು, ಬನ್ನಿ ನಮಗೆ ಬೆನ್ನೆಲುಬಾಗಿ ಅಂತ ಹೇಳಿದೆವು. ಎಲ್ಲರನ್ನೂ ಕೂಡ ಬೆನ್ನು ಮುಟ್ಟಿ ನಮ್ಮ ಕೆಲಸ ಮಾಡಿಕೊಡಿ ಅಂತ ಹೇಳಿದರ ಪರಿಣಾಮವಾಗಿ CSRಗಳು ಒಂದು ಬೇಗನೆ ಲಾಟ್ರಿ ಹೊಡೀತು. ನಮಗೂ ಸಹ ಅಷ್ಟು ಬೇಗ ಸಿಗ್ತದೆ ಅಂತ ಇಲ್ಲ. ಆದ ಕಾರಣ MRPLನ 42 ಲಕ್ಷ ರೂಪಾಯಿ ಏನು ಸ್ಯಾಂಕ್ಷನ್ ಉಂಟು ಅದು ಗ್ರೌಂಡ್ ಫ್ಲೋರಿಗೆ. ನಾವು ಇಲ್ಲಿ ಯೋಚನೆ ಮಾಡಿದ್ದೇವೆ, 1 ಫ್ಲೋರು ಪಾರ್ಕಿಂಗ್ ಮತ್ತು ಕಿಚನ್, ಟೆಂಪರರಿ ಕಿಚನ್ ಡೈನಿಂಗ್ ಆಗಬೇಕು, ಮತ್ತೊಂದು ಫ್ಲೋರಲ್ಲಿ ಫಿಸಿಯೋಥೆರಪಿ ಮತ್ತು ನಮ್ಮ ಆಫೀಸ್ ಆಗಬೇಕು, ಮತ್ತೊಂದು ಫ್ಲೋರಲ್ಲಿ ಆ ಪುನಶ್ಚೇತನ ಕೇಂದ್ರದ ಉಳಿದುಕೊಳ್ಳಿಕ್ಕೆ ಅಕೊಮಡೇಷನ್ ವಸತಿ ಆಗಬೇಕು, ಮತ್ತೊಂದು ಫ್ಲೋರಲ್ಲಿ ಅಕ್ಸೆಸಿಬಲ್ ಏನು ಸ್ಟೇಜ್ ಆಗಬೇಕು, ಅಲ್ಲಿ ಕಾರ್ಯಕ್ರಮಗಳಾಗಬೇಕು ಅಂತ ಆಯಿತು. ಎಸ್ಟಿಮೇಟ್ ಎಲ್ಲ ಮಾಡಿ ಆಯಿತು. ನಮ್ಮ ಸಂಪತ್ ರತ್ನರಾವ್ ಒಳ್ಳೆ ಡಿಸೈನ್ ಮಾಡಿಕೊಟ್ಟಿದ್ದಾರೆ. ಡಿಸೈನ್ ಅಲ್ಲೇ ಬಾಕಿ ಆಯಿತಾ ಅಂತ ತರಬೇಕು, ಅದನ್ನು ಇಲ್ಲಿ ಇಡಬೇಕು. ಆದರೆ ಎಷ್ಟು ಖುಷಿಯೋ ಅಷ್ಟು ಪುನಃ, ಯಾಕಂದರೆ ಅವರು 42 ಲಕ್ಷ ಕೊಡುವಾಗ ಖುಷಿ ಆಯಿತು, ಅದು ಗ್ರೌಂಡ್ ಫ್ಲೋರಿಗೆ. ಆದರೆ ಬೇಸ್ಮೆಂಟಿಗೆ ಯಾರು ಕೊಡ್ತಾರೆ? ಪುನಃ ಪ್ರಶ್ನೆ ಯಾರ ಹತ್ರ ಕೇಳೋದು? ಕೇಳ್ತಾ ಇದ್ದೇವೆ.
ಬರಲಿಲ್ಲ, ಅಷ್ಟು ದೊಡ್ಡ ಅಮೌಂಟ್ ಸಾಧ್ಯ ಇಲ್ಲ. ಫಿನಿಶ್ ಆಗಲಿಕ್ಕೆ 65 ಲಕ್ಷ ಬೇಕು. ಸಂಪು, ವಾಟರ್, ಇದು ಟಾಯ್ಲೆಟ್ ಪಿಟ್ಗಳು, STP ಪ್ಲ್ಯಾಂಟ್ ಎಲ್ಲ ಆಗುವಾಗ 30 ಲಕ್ಷ, 30 + 30 65 ಒಟ್ಟು. ಅದಕ್ಕೆ ಇಂಜಿನಿಯರ್ ಹತ್ರ ಕೇಳಿದೆವು, ಪಿಲ್ಲರ್ ಹಾಕಿ ಒಂದು ಸ್ಲ್ಯಾಬ್ ಮಾಡಿಕೊಡಿ. ನಮ್ಮ MOU ಪ್ರಕಾರ 6 ತಿಂಗಳೊಳಗೆ ಗ್ರೌಂಡ್ ಫ್ಲೋರನ್ನು ಕಟ್ಟಲಿಕ್ಕೆ ಪ್ರಾರಂಭ ಆಗಬೇಕು, 1 ವರ್ಷದೊಳಗೆ ಮುಗಿಬೇಕು ಅಂತ MOUಗೆ ಸೈನ್ ಮಾಡಿದ್ದೇವೆ MRPL ಒಟ್ಟಿಗೆ. ಅವರಿಗೆ ಕೇಳಿದೆವು ಪಿಲ್ಲರ್ ಮತ್ತು ಸ್ಲ್ಯಾಬಿಗೆ ಎಷ್ಟಾಗ್ತದೆ ಅಂತ. 30 ಲಕ್ಷ ಹೇಳಿದರು. ನಾವು ಹೇಗಾದರೂ ಕಾಡಿ ಬೇಡಿ ಏನಾದರೂ ಮಾಡಿ 15 ಲಕ್ಷ ತಂದು ಕೊಡ್ತೇವೆ, ನೀವು 15 ಲಕ್ಷ ಹಾಕಿ ಒಂದಲ್ಲ ಪಿಲ್ಲರ್ಗಳನ್ನು ಮತ್ತು ಸ್ಲ್ಯಾಬನ್ನು ಹಾಕಿಕೊಟ್ಟು ಆ ಕೆಲಸವನ್ನು ಮಾಡಿ ಅದರದ್ದು ತಗೊಳ್ತಾ ಹೋಗುವಾಗ ನಾವು ರೀಪೇಮೆಂಟ್ ನಿಮಗೆ ಮಾಡ್ತೇವೆ ಅಂತ ಒಬ್ಬ ಇಂಜಿನಿಯರ್ ಇವತ್ತು ಸಿಗುವಂಥದ್ದು ಕಷ್ಟ. ಯಾಕಂದರೆ ಸಂಸ್ಥೆ ಅಂದ್ರೇ ಮೂಗು ಮುರಿಯುವಂಥ ಈ ಕಾಲಮಾನದಲ್ಲಿ ಸಾಲವಾಗಿ ನೀವು 15 ಲಕ್ಷ ಹಾಕಿ ಕೆಲಸ ಮಾಡಿ ಅಂದರೆ ಯಾರು ಮಾಡ್ತಾರೆ? ಯಾಕೆ ಮಾಡಬೇಕು? ಆದ ಕಾರಣ ಅವರ ಒಳ್ಳೆಯ ಹೃದಯ ಇರುವ ಕಾರಣ ನಮ್ಮ ಕೆಲಸವನ್ನು ನೋಡಿ ಅವರು ಖುಷಿಪಟ್ಟ ಕಾರಣ ಒಪ್ಪಿದರು. ದಿನಾಂಕ ನಿಶ್ಚಯ ಆಯಿತು, ಇವತ್ತು ಶಿಲಾನ್ಯಾಸ ಆಗ್ತದೆ. ಇನ್ನೊಂದು 6 ತಿಂಗಳ ಒಳಗೆ ಗ್ರೌಂಡ್ ಫ್ಲೋರನ್ನು MRPLನವರು ನಮಗೆ ಬಿಟ್ಟು ಕೊಡ್ತಾರೆ. ಅಲ್ಲಿ ಚಟುವಟಿಕೆ ಪ್ರಾರಂಭ ಆಗಲೇಬೇಕು. ಆದ ಕಾರಣ ಇವತ್ತು ನೀವೆಲ್ಲ ಬಂದಿದ್ದೀರಿ. ಈ ಕಾರ್ಯಕ್ರಮದಲ್ಲಿ ಇಬ್ಬರು ವ್ಯಕ್ತಿಗಳನ್ನು, ಮಹಾನ್ ವ್ಯಕ್ತಿಗಳನ್ನು ಗುರುತಿಸಿ ಗೌರವಿಸಬೇಕು ಅನ್ನುವಂತಹ ದೃಷ್ಟಿಯಲ್ಲಿ ದಕ್ಷಿಣ ಕನ್ನಡದಲ್ಲಿ ಅದ್ವಿತೀಯವಾಗಿ ಕೆಲಸ ಮಾಡ್ತಾ ಇರುವಂಥ ಅರ್ಜುನ್ ಭಂಡಾರ್ಕರ್ ಸರ್ ಇವರನ್ನು ಕರೆದಿದ್ದೇವೆ. ಹೇಗೆ ಅವರು ಬಾಡಿಯಲ್ಲಿ ಗಟ್ಟಿ ಅಷ್ಟೇ ಸಮಾಜದಲ್ಲಿ ಇವತ್ತು ಸೇವೆ, ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡ್ತಾರೆ. ಡಿಸ್ಚಾರ್ಜ್ ಮಾಡಲಿಕ್ಕೆ ದುಡ್ಡಿಲ್ಲ, ಇವರಲ್ಲಿಗೆ ಹೋದರೂ ಆಗ್ತದೆ. ಕಾಲು ಮುರಿದು ಆಕ್ಸಿಡೆಂಟ್ ಆಗಿ ಯಾವ ಸ್ಥಿತಿಯಲ್ಲಿ ಇದ್ದರೂ ಅನುದಾನಕ್ಕಾಗಿ ಅವರ ಹತ್ರ ಅಪ್ಲಿಕೇಶನ್ ಕೊಟ್ಟರೂ ಆಗ್ತದೆ. ಮನೆ ಬಿದ್ದು ಹೋಯಿತು ಅಂದರೆ ಆಗ್ತದೆ. ಯಾರಿಗೋ ಮನೆ ಬೇಕು ಅಂದರೆ ಮನೆ ಕಟ್ಟಲಿಕ್ಕೆ ಅನಾಥಾಶ್ರಮಗಳಿಗೆ ಅಥವಾ ಸ್ಪೆಷಲ್ ಸ್ಕೂಲ್ಗಳಿಗೂ ಕೂಡ ಯಾರೂ ಎಣಿಸಿದ ರೀತಿಯಲ್ಲಿ ಅವರು ಹಣ ಸಂಗ್ರಹ ಮಾಡಿ ಕೊಡುವಂಥ ಆ ಹೃದಯತ್ವ ಉಂಟು. ಅವರು ಇವತ್ತು ನಮ್ಮ ಜಾಗಿಗೆ ಬಂದಿದ್ದಾರೆ. ನಾವು ಕೂಡ ಪವಿತ್ರರಾಗಿದ್ದೇವೆ. ಅವರನ್ನು ನಮ್ಮ ಊರಿನವರಿಗೂ ಕೂಡ, ನಮ್ಮ ಟ್ರಸ್ಟ್ಗಳಿಗೂ ಕೂಡ ಕಾಣಿಸಬೇಕು ಅಂತ ಒಂದು ನನ್ನ ಕನಸು. ಇನ್ನೊಬ್ಬ ವ್ಯಕ್ತಿ ರೋಷನ್ ಬೆಳ್ಮಣ್ಣು, ಸಾವಿರಾರು ಪ್ರಾಜೆಕ್ಟ್ಗಳ ಮೂಲಕ ಸಮಾಜವನ್ನು ಗಟ್ಟಿ ಮಾಡುವಂಥ ಕೆಲಸ. ಇವತ್ತು ಬರಲಿಲ್ಲ, ಅವರು ಅಕ್ಕನ ಮಗಳ ಮದುವೆ ಇವತ್ತು. ನಮಗೂ ಕೂಡ ಹೇಳಿ ಒಂದೇ ಒಂದು ಅರ್ಧ ಗಂಟೆ ಅವರ ಹತ್ರ ಇದೆ. ನಮ್ಮ ಕಷ್ಟಗಳನ್ನು ಹೇಳಿದೆ. ಸೇವಾಧಾಮದ 4 ವರ್ಷದ ಮೊದಲು 1 ಲಕ್ಷ ರೂಪಾಯಿಯನ್ನು ಸ್ಯಾಂಕ್ಷನ್ ಮಾಡಿದರು. 444ನೇ ಯೋಜನೆ. ಅವರದ್ದು ವೆಬ್ಸೈಟಿಗೆ ಹೋದರೆ 444 ಸೇವಾ ಭಾರತಿಗೆ 1 ಲಕ್ಷ ಕೊಟ್ಟದ್ದು ಪ್ರಾಜೆಕ್ಟ್ ಉಂಟದು. 30 ಮನೆ ಕಟ್ಟಿದ್ರು, 30 ಫ್ಯಾಮಿಲಿಗಳಿಗೆ, ಬಡ ಫ್ಯಾಮಿಲಿಗಳಿಗೆ ಕೊಟ್ಟರು. ಒಂದೇ ಒಂದು ಕ್ಲಾಸ್ ಇಟ್ಟರು, ನಿಮ್ಮ ಮನೆಯ ಮಗ ಕಲಿಬೇಕು, ಕಲಿತ ನಂತರ ಉದ್ಯೋಗ ಆಗಬೇಕು, ಉದ್ಯೋಗ ಆದ ಕೂಡಲೇ ಈ ಮನೆಯನ್ನು ನೀವು ಬಾಕಿಯವರಿಗೆ ಬಿಟ್ಟು ಕೊಡಬೇಕು ಅಂತ 30 ಫ್ಯಾಮಿಲಿಯನ್ನು ಇವತ್ತು ಆ ಮನೆಯಲ್ಲಿ ಇಡ್ತಾರೆ. ಅದ್ವಿತೀಯವಾದಂಥ ಕೆಲಸ ಉಡುಪಿ ಜಿಲ್ಲೆಯಲ್ಲಿ. ಯಾವುದೇ ಡಿಸೇಬಿಲಿಟಿ ಇಲ್ಲ ಇಬ್ಬರಿಗೂ ಕೂಡ ಇವತ್ತು ಭಂಡಾರ್ಕರ್ ಗಂಡ ಹೆಂಡತಿ IT ಉದ್ಯೋಗಿ, ಇನ್ನೊಂದು ಫ್ರೆಂಡಿನೊಟ್ಟಿಗೆ 3 ಜನ ಸೇರಿ ಸೇವ್ ಲೈಫ್ ಚಾರಿಟೇಬಲ್ ಟ್ರಸ್ಟ್ ಮಾಡಿದ್ದಾರೆ. ಮೊನ್ನೆ 5ನೇ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ 250 ಮಂದಿಗೆ ಸುಮಾರು 7 ಕೋಟಿ ರೂಪಾಯಿಯಷ್ಟು ಧನ ಸಹಾಯ ನೀಡಿದ್ದಾರೆ. ಆದ ಕಾರಣ ಅವರನ್ನು ಗೌರವಿಸ್ತೇವೆ. ಗೌರವಿಸುವಾಗ ನಾವು ಎದ್ದು ನಿಂತು ಅವರಿಗೆ ಒಂದು ಚಪ್ಪಾಳೆ ಮೂಲಕ ಇನ್ನಷ್ಟು ದೇವರು ಶಕ್ತಿ ತುಂಬಲಿ ಅಂತ ನಾವು ಹೇಳಬೇಕು. ನಮ್ಮ ಈವರೆಗೆ ಕೆಲಸ ಮಾಡಿದಂಥ ಹರೀಶ್ ಅಣ್ಣನನ್ನು ಕರೆದಿದ್ದೇವೆ, ವತ್ಸಲಕ್ಕ ಇದ್ದಾರೆ. ಒಳ್ಳೆಯ ಟೀಮ್ ಟ್ರಸ್ಟಿಗಳಿದ್ದೇವೆ, ಅಡ್ವೈಸರಿ ಕಮಿಟಿಗಳುಂಟು, ಕಾರ್ಯಕರ್ತರುಂಟು, ಸ್ವಯಂ ಸೇವಕರುಂಟು, ಇವತ್ತು ಸಿಬ್ಬಂದಿಗಳುಂಟು. 15 ಸಿಬ್ಬಂದಿಗಳು 6 ಜಿಲ್ಲೆಯಲ್ಲಿ ವ್ಯವಸ್ಥೆ ಆಗಬೇಕು ಅಚ್ಚುಕಟ್ಟಾಗಿದೆ. ನಾಳೆ ವಿನಾಯಕ ಇಲ್ಲದಿದ್ದರೂ ಕೂಡ ಇದು ಮುಂದುವರಿಯುವ ಎಲ್ಲ ಲಕ್ಷಣಗಳು ಉಂಟು. ಅದು ಖುಷಿ. ಆದ ಕಾರಣ ಮುಂದಿನ ದಿನಗಳು ಅದು ನಮ್ಮ ದಿನಗಳು. ಬೆನ್ನುಹುರಿ ಅಪಘಾತಕ್ಕೊಳಗಾದವರಿಗೆ ಒಂದು ಸ್ವರ್ಗ ಸುಖ ಸಿಗಬೇಕು. ಯಾವುದೇ ಟ್ರೀಟ್ಮೆಂಟ್ಗಳು ಇಲ್ಲ ಅಂತ ಆಗಬಾರ್ದು, ಅದು ಕನ್ಯಾಡಿಯಲ್ಲೇ ಸಿಗಬೇಕು ಅಂತ ಈ ಆಶಯ ಉಂಟು. ನನ್ನೊಟ್ಟಿಗೆ ದುಡಿಯುವಂಥ ಅನೇಕ ಕಾರ್ಯಕರ್ತರು, ಸಿಬ್ಬಂದಿಗಳು, ನಿಮಗೆ ಎಲ್ಲರಿಗೂ ಕೂಡ ಕೊಡುಗೈ ದಾನಿಗಳಿಗೆ, ಸೇವಾ ಸಂಸ್ಥೆಗಳಿಗೆ, ಯಾಕಂದರೆ ಕಾಮ್ಸ್ಕೋಪಿನವರು ಕೂಡ ವಜ್ರವೇಲು ಬಂದಿದ್ದಾರೆ, ತುಂಬ ಒತ್ತಾಯ ಮಾಡಿದ್ದೇವೆ ಬನ್ನಿ ಅಂತ. ಎಲ್ಲ ಪ್ರತಿನಿಧಿಗಳನ್ನು ಕರೆದಿದ್ದೇವೆ. ಯಾರ್ಯಾರ ಕೈಯಲ್ಲಿ ಅನುದಾನಗಳು ಕೊಡಲಿಕ್ಕೆ ಆಗ್ತದಾ ಅವರನ್ನೆಲ್ಲ ಕರೆದಿದ್ದೇವೆ. ಇನ್ನು ರಾಜ್ಯಸಭಾ ಸದಸ್ಯರ ಹತ್ರ ಹೋಗ್ಲಿಕ್ಕುಂಟು. MP ಮತ್ತು 2 MLCಗಳಿಗೆ, MLAಗಳಿಗೂ ಕೂಡ
ಪ್ರಪೋಸಲ್ ಕೊಟ್ಟಿದ್ದೇವೆ. ನಮ್ಮ ಶಾಸಕರು ಹೇಳಿದ್ದಾರೆ 3 ವರ್ಷದಲ್ಲಿ 20 ಲಕ್ಷ ಕೊಡ್ತೇವೆ. ಪ್ರತಾಪ್ ಸಿಂಹ ನಾಯ್ಕ ಆಲ್ರೆಡಿ 5 ಲಕ್ಷ ಸ್ಯಾಂಕ್ಷನ್ ಮಾಡಿದ್ದಾರೆ. ಇನ್ನು DC ಲೆಟರ್ ಬರಬೇಕಷ್ಟೇ. ಇನ್ನು ಹೊಸ MLC ಅವರಿಗೆ ಪ್ರಪೋಸಲ್ ಕೊಟ್ಟಾಗಿದೆ. ಮುಂದಿನ ದಿನಗಳನ್ನು ಕಾಯುವಂಥ ದಿನಗಳು ನನಗೆ. ಮತ್ತು ಒಂದು ಏನು ಹರ್ಡಲ್, ಇನ್ನೊಂದು ಕನಸಿಗಾಗಿ ಪರಿಶ್ರಮ ಪಡಬೇಕು. ಖಂಡಿತ ಪರಿಶ್ರಮ ಪಡಲಿಕ್ಕೆ ನಾವು ಎಲ್ಲರೂ ತೀರ್ಮಾನ ಮಾಡಿ ಆಗಿದೆ. ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೇವೆ. ನಮ್ಮೊಟ್ಟಿಗೆ ನೀವು ಕೈ ಜೋಡಿಸಬೇಕು ಅನ್ನುವಂಥ ಒಂದೇ ಒಂದು ಆಶಯ. ಯಾವಾಗ ಸೌತಡ್ಕದಲ್ಲಿ ಸೇವಾಧಾಮ ಆಯಿತು, ಇಡೀ ಕರ್ನಾಟಕಕ್ಕೆ ಬೇರೆ ಪುನಶ್ಚೇತನಗಳಿಂದ ಮಾದರಿಯಾಗಿ ಅದು ನಿರ್ಮಾಣ ಆಯಿತು. ಅದೇ ರೀತಿ ಇಡೀ ಕರ್ನಾಟಕಕ್ಕೆಲ್ಲ, ರಾಷ್ಟ್ರಕ್ಕೆ ಇದೊಂದು ಮಾದರಿ ಕೇಂದ್ರ ಆಗಬೇಕು ಅನ್ನುವಂಥ ಆಶಯಕ್ಕೆ ನಿಮ್ಮ ಸಾಥ್ ಬೇಕು ಅನ್ನುವಂಥ ಆಶಯದೊಂದಿಗೆ ಪ್ರಾಸ್ತಾವಿಕ ನುಡಿಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಭಾರತ್ ಮಾತಾ. ಪ್ರಾಸ್ತಾವಿಕ ನುಡಿಗಳನ್ನಾಡಿದ ನಿಮಗೆ ಧನ್ಯವಾದಗಳು. ವಿವಿಧ 2 ಕ್ಷೇತ್ರಗಳ ಮೂಲಕ ಕಳೆದ 5 ವರ್ಷದಿಂದ ಜನರ ಅನುಕೂಲಕ್ಕಾಗಿ ಪ್ರತಿಫಲವನ್ನು ಬಯಸದೆ ಸಮಾಜ ಸೇವೆಯನ್ನು ಮಾಡುತ್ತಾ ಬಂದ ಮಂಗಳೂರಿನ ಸೇವ್ ಲೈಫ್ ಚಾರಿಟೇಬಲ್ ಟ್ರಸ್ಟ್ನ ಸಂಸ್ಥಾಪಕರಾದ ಶ್ರೀ ಅರ್ಜುನ್ ಪಂಡಾರ್ಕರ್ ಇವರು ಮಾಡಿದಂತಹ ಸೇವಾ ಕಾರ್ಯಗಳನ್ನು ಗುರುತಿಸಿ ನಮ್ಮ ಸಂಸ್ಥೆಯಿಂದ ಅವರನ್ನು ಗೌರವಿಸಲಿದ್ದೇವೆ. ಅವರ ಕಿರುಪರಿಚಯವನ್ನು ಓದುವುದರ ಮೂಲಕ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಸನ್ಮಾನಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಮ್ಮ ಸೇವಾ ಭಾರತಿ ರಿಜಿಸ್ಟರ್ಡ್ ಕಳೆದ 20 ವರ್ಷಗಳಿಂದ ಸಾಮಾಜಿಕ ಸೇವಾ ಕಾರ್ಯಗಳಲ್ಲಿ ಶಿಕ್ಷಣ, ಕೃಷಿ, ಮಹಿಳಾ ಸ್ವಾವಲಂಬನ, ಸಂಸ್ಕಾರ, ಆರೋಗ್ಯ ಹಾಗೂ ದಿವ್ಯಾಂಗರ ಕ್ಷೇತ್ರಗಳ ಮೂಲಕ ತೊಡಗಿಸಿಕೊಂಡಿದ್ದೇವೆ. ಕಾಲಕಾಲಕ್ಕೆ ಸಾಮಾಜಿಕವಾಗಿ ಸೇವೆ ಸಲ್ಲಿಸುತ್ತಿರುವ ಮಹಾನ್ ವ್ಯಕ್ತಿತ್ವವುಳ್ಳವರನ್ನು ಗುರುತಿಸಿ ಗೌರವಿಸುವ ಕಾರ್ಯ ಮಾಡುತ್ತಾ ಬಂದಿದ್ದೇವೆ. ಕಳೆದ 5 ವರ್ಷದಿಂದ ಜನರ ಅನುಕೂಲಕ್ಕಾಗಿ ಪ್ರತಿಫಲವನ್ನು ಬಯಸದೆ ಸಮಾಜ ಸೇವೆಯನ್ನು ಮಾಡುತ್ತಾ ಬಂದ ಶ್ರೀ ಅರ್ಜುನ್ ಪಂಡಾರ್ಕರ್ ಅವರು 9/2/1989ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ಕಸಬದ ಶ್ರೀಮತಿ ಸುಧಾ ಮತ್ತು ಶ್ರೀಯುತ ಗುರುದತ್ ಭಂಡಾರ್ಕರ್ ಅವರ ದಂಪತಿಯ ಪುತ್ರರಾಗಿ ಜನಿಸಿದರು. ಇವರು ಪ್ರಾಥಮಿಕ ಮತ್ತು ಪದವಿ ಪೂರ್ವ ಶಿಕ್ಷಣವನ್ನು ಬಂಟ್ವಾಳದಲ್ಲಿ ಮುಗಿಸಿ ಇಂಜಿನಿಯರಿಂಗ್ ಪದವಿಯನ್ನು ಬೆಂಚನ ಪದವಿನ ಕೆನರಾ ಇಂಜಿನಿಯರಿಂಗ್ ಕಾಲೇಜಿನಿಂದ ಪಡೆದಿರುತ್ತಾರೆ. ವೃತ್ತಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಮಂಗಳೂರಿನ ರಿಸಲ್ಟ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಲ್ಲಿ ಕಳೆದ 13 ವರ್ಷದಿಂದ ಕೆಲಸ ಮಾಡುತ್ತಿದ್ದು ಪತ್ನಿಯು IT ಉದ್ಯೋಗಿಯಾಗಿರುತ್ತಾರೆ. ಸಮಾಜದಲ್ಲಿರುವ ಅಶಕ್ತರ ಚಿಕಿತ್ಸೆಗೆ ಸಹಾಯ ಮಾಡಬೇಕು ಎಂಬ ನಿಟ್ಟಿನಲ್ಲಿ ಹೆಲ್ಪ್ ಟು ಸೇವ್ ಲೈಫ್ ಚಾರಿಟೇಬಲ್ ಎಂಬ ತಂಡ ಕಟ್ಟಿ ಹಲವು ರೋಗಿಗಳಿಗೆ ದಾನಿಗಳ ಮುಖಾಂತರ ಸಹಾಯ ಮಾಡಿರುತ್ತಾರೆ. ಜನರ ಸೇವೆಗೆ ತಾವು ಕಟಿಬದ್ಧರಾಗಿರುವುದು ತಮ್ಮ ಜನಪ್ರಿಯತೆಗೆ ಸಾಕ್ಷಿಯಾಗಿದೆ. ಈ ಯೋಜನೆಯನ್ನು ಒಂದು ಹೆಜ್ಜೆ ಮುಂದೆ ಇಟ್ಟು ಸೇವ್ ಲೈಫ್ ಚಾರಿಟೇಬಲ್ ಟ್ರಸ್ಟ್ ಎಂಬ ಸಂಸ್ಥೆಯನ್ನು ಧರ್ಮಪತ್ನಿ ಭಾಗ್ಯಶ್ರೀ ಭಂಡಾರ್ಕರ್ ಮತ್ತು ಗೆಳೆಯ ಸಂಜಯ್ ಭಟ್ ಅವರೊಂದಿಗೆ ಸ್ಥಾಪಿಸಿ ಇವಾಗ ಸಮಾಜದ ಆಸಕ್ತರಿಗೆ ಚಿಕಿತ್ಸೆ, ಶೈಕ್ಷಣಿಕ, ಮನೆ ನಿರ್ಮಾಣ ಹಾಗೂ ಹಲವು ರೀತಿಯ ಸಾಮಾಜಿಕ ನೆರವುಗಳನ್ನು ಮಾಡುತ್ತಾ ಜನರ ಬಾಳಲ್ಲಿ ಆಶಾಕಿರಣವಾಗಿರುತ್ತಾರೆ. ಶ್ರೀಯುತರು ದಾನಿಗಳ ಸಹಕಾರದಿಂದ 1400ಕ್ಕೂ ಹೆಚ್ಚು ಕುಟುಂಬದವರಿಗೆ 7 ಕೋಟಿಗಿಂತ ಅಧಿಕ ಧನ ಸಹಾಯ ಮಾಡಿ ಮಾನವೀಯತೆಯನ್ನು ಮೆರೆದಿದ್ದಾರೆ. ನಮ್ಮ ಸೇವಾಧಾಮ ಸಂಸ್ಥೆಯ ಬೆನ್ನುಹುರಿ ಅಪಘಾತಕ್ಕೊಳಗಾದ ಅರ್ಹ ಫಲಾನುಭವಿಗಳಿಗೆ ಪ್ರತಿ ವರ್ಷವೂ ಧನ ಸಹಾಯವನ್ನು ಮಾಡುತ್ತಾ ಅವರ ನೋವಿಗೆ ಸ್ಪಂದಿಸುತ್ತಾ ಬಂದಿರುತ್ತಾರೆ. ಶ್ರೀಯುತರ ಪ್ರಚಾರವಿಲ್ಲದ ಸೇವೆಯನ್ನು ಗುರುತಿಸಿ ಹಲವು ಸಂಘ ಸಂಸ್ಥೆಗಳು ಸುಮಾರು 80ಕ್ಕೂ ಹೆಚ್ಚು ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿರುತ್ತಾರೆ. ಸಮಾಜ ಸೇವೆಯ ಶ್ರೇಷ್ಠ ಹಾದಿಯನ್ನು ಸ್ಮರಿಸುತ್ತಾ ತಮ್ಮ ಸಾಮಾಜಿಕ ಸೇವೆ ಹಾಗೂ ಅನೇಕ ಸಾಧನೆಯನ್ನು ಪರಿಗಣಿಸಿ 20ನೇ ವರ್ಷದ ಸಂಭ್ರಮದಲ್ಲಿ ಬೆನ್ನುಹುರಿ ಅಪಘಾತಕ್ಕೊಳಗಾದ ಪುನಶ್ಚೇತನ ಕೇಂದ್ರದ ನೂತನ ಕಟ್ಟಡಕ್ಕೆ ಭೂಮಿ ಪೂಜೆ ಮತ್ತು ಶಿಲಾನ್ಯಾಸವು ಕನ್ಯಾಡಿಯಲ್ಲಿ ನಡೆಯುತ್ತಿರುವ ಪವಿತ್ರ ಸಮಾರಂಭದಲ್ಲಿ ಶ್ರೀಯುತರನ್ನು ಹೃದಯಪೂರ್ವಕವಾಗಿ ಗೌರವಿಸುತ್ತಾ ಸೇವಾ ಸಿಂಧು 2024 ಗೌರವ ನೀಡಲು ಹರ್ಷ ವ್ಯಕ್ತಪಡಿಸುತ್ತಿದ್ದೇವೆ. ಅವರ ಸಕುಟುಂಬಕ್ಕೆ ಭಗವಂತನು ಸದಾ ಒಳಿತನ್ನು ಅನುಗ್ರಹಿಸಲಿ. ವೃತ್ತಿ ಹಾಗೂ ಸಮಾಜ ಸೇವಾ ಕ್ಷೇತ್ರದಲ್ಲಿ ಅವರಿಗೆ ಸದಾ ಆರೋಗ್ಯದೊಂದಿಗೆ ಯಶಸ್ಸು, ಕೀರ್ತಿ ಲಭಿಸಲಿ ಎಂಬ ಸದಾಶಯಗಳೊಂದಿಗೆ ಸಮಸ್ತ ಸೇವೆಯು ಮಾನವ ಕೋಟಿಗೆ ಅರ್ಪಣೆಯಾಗಲಿ ಎಂದು ಹಾರೈಸುತ್ತೇವೆ. ಬಂದಿರುವಂತಹ ಎಲ್ಲ ಅತಿಥಿಗಳು ಕೂಡ ಒಂದು ಬಾರಿ ಎದ್ದು ನಿಂತು ಚಪ್ಪಾಳೆಯನ್ನು ಕೊಡುವ ಮೂಲಕ ಅವರನ್ನು ಪ್ರೋತ್ಸಾಹಿಸಬೇಕು. ಅವರ ಕಾರ್ಯ ಇನ್ನಷ್ಟು ಮುಂದುವರಿಬೇಕು, ಇನ್ನಷ್ಟು ಜನರಿಗೆ ಇದರ ಫಲಾನುಭವಿ ಪಡ್ಕೊಳ್ಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು.
ಸನ್ಮಾನವನ್ನು ಮಾಡಿದ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಧನ್ಯವಾದಗಳು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಶುಭ ನುಡಿಗಳನ್ನಾಡಬೇಕಾಗಿ ಉಜಿರೆಯ ಶ್ರೀ ಜನಾರ್ದನ ಸ್ವಾಮಿ ದೇವಸ್ಥಾನದ ಆಡಳಿತ ಮುಕ್ತೇಸರರಾದ ಶ್ರೀ ಕೆ ಶರತ್ ಕೃಷ್ಣ ಪಡುವೇಟ್ ನಾಯ ಇವರಲ್ಲಿ ಕೇಳಿಕೊಳ್ಳುತ್ತೇನೆ. ಓಂ ಶ್ರೀ ಜನಾರ್ದನಾಯ ನಮಃ. ಓಂ ಶ್ರೀ ಮಂಜುನಾಥಾಯ ನಮಃ. ಎಲ್ಲ ದೇವರುಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡಿ, ಸೇವಾ ಭಾರತಿ ಕನ್ಯಾಡಿ ಇದರ ನೂತನ ಕಟ್ಟಡದ ಭೂಮಿ ಪೂಜೆ ಮತ್ತು ಶಿಲಾನ್ಯಾಸ ಕಾರ್ಯಕ್ರಮದ ಈ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಇವತ್ತಿನ ಶಿಲಾನ್ಯಾಸ ಕಾರ್ಯಕ್ರಮವನ್ನು ನೆರವೇರಿಸಲಿಕ್ಕೆ ಇರುವಂತಹ ಶ್ರೀಯುತ ತಿಪ್ಪೇಸ್ವಾಮಿಯವರೇ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಶ್ರೀಮತಿ ಸ್ವರ್ಣಗೌರಿಯವರೇ, ಈ ಸಂಸ್ಥೆಯ ಸಂಸ್ಥಾಪಕರು ಪ್ರೇರಕ ಶಕ್ತಿಯೂ ಆಗಿರುವಂತಹ ಮಾನ್ಯ ಶ್ರೀ ವಿನಾಯಕ ರಾವ್ ಅವರೇ, ವೇದಿಕೆಯ ಮೇಲಿರುವಂತಹ ಎಲ್ಲ ಹಿರಿಯರೇ, ಗಣ್ಯರೇ ಹಾಗೂ ಮುಂಭಾಗದಲ್ಲಿ ನೆರೆದಿರುವಂತಹ ಎಲ್ಲ ಬಂಧುಗಳೇ, ಸೇವಾ ಭಾರತಿ ಕನ್ಯಾಡಿ ಅನ್ನುವಂಥದ್ದನ್ನು ನಾವೆಲ್ಲ ಬಹಳ ಅವರ ಕೆಲಸಗಳನ್ನು, ಅವರ ಶ್ರಮಗಳನ್ನೆಲ್ಲ ನಾವು ಬಹಳ ಹತ್ತಿರದಿಂದ 20 ವರ್ಷಗಳಿಂದ ನೋಡಿಕೊಂಡು ಬಂದಿದ್ದೇವೆ. ಇಲ್ಲಿ ಬಹುತೇಕರು ಶ್ರೀ ಕ್ಷೇತ್ರ ಸೌತಡ್ಕದಲ್ಲಿ ಈ ಸಂಸ್ಥೆಯಿಂದ ನಡೆಸಲ್ಪಡುವಂತಹ ಸೇವಾಧಾಮವನ್ನು ನಾವೆಲ್ಲ ಬಹುತೇಕರು ನೋಡಿದ್ದೇವೆ ಅಂತ ಹೇಳಿ ಅಂದುಕೊಳ್ತೇನೆ. ಸಾಮಾನ್ಯವಾಗಿ ನಾವು ಸಾಮಾನ್ಯ ಜನರು ಒಂದು ಚಿಕ್ಕ ತಲೆನೋವು ಬಂದರೂ ಕೂಡ ನಾವು ಎಷ್ಟು ಜರೂರಿನ ಕೆಲಸ ಇದ್ದರೂ ಕೂಡ ಅದನ್ನು ಮುಂದೆ ಹಾಕ್ತೇವೆ. ನಾಳೆ ನೋಡುವ ಅಂತ ಹೇಳಿ, ನನಗೆ ಸ್ವಲ್ಪ ತಲೆನೋವು ಇದೆ, ನಾಳೆ ಮಾಡುವ ಅಂತ ಹೇಳಿ. ಆದರೆ ನಾವೆಲ್ಲ ಸೇವಾಧಾಮದಲ್ಲಿ ಹೋಗಿ ನೋಡಿದರೆ ಬೆನ್ನುಹುರಿ ಅಪಘಾತಕ್ಕೆ ಒಳಗಾಗಿ ಇಡೀ ಜೀವನವನ್ನು ಹಾಸಿಗೆಯಲ್ಲೋ ಅಥವಾ ವೀಲ್ ಚೇರ್ನಲ್ಲೋ ನಡೆಸುವಂತಹ ಒಂದು ಅಪಘಾತಕ್ಕೆ ಒಳಗಾಗಿ ಅವರಿಗೆ ಜೀವನ ಇನ್ನೂ ಇಷ್ಟೇ ಅನ್ನುವಂತಹ ಒಂದು ಬೇಸರದಲ್ಲಿ ಹತಾಶ ಮನೋಭಾವನೆ ಉಳ್ಳಂತಹ ವ್ಯಕ್ತಿಗಳಿಗೆ ಪುನಶ್ಚೇತನವನ್ನು ನೀಡುವಂತಹ ಆ ಒಂದು ವ್ಯವಸ್ಥೆ ನೋಡಿದರೆ ಬಹುಶಃ ನಮಗೆ ಸಾಮಾನ್ಯ ಜನರಿಗೆ ನಾಚಿಕೆ ಆಗಬೇಕು. ಯಾಕೆಂತ ಹೇಳಿದರೆ ನಾವು ನಮ್ಮನ್ನು ಇವತ್ತು ಸಾಮಾನ್ಯ ಜನ ಅಂತ ಹೇಳ್ಕೊಳ್ಬೇಕು, ಅವರನ್ನು ಅಸಾಮಾನ್ಯರು ಅಂತ ಹೇಳ್ಕೊಳ್ಬೇಕು. ಯಾಕಂತ ಹೇಳಿದರೆ ಇವತ್ತು ತಮಗೆ ಅಂತಹ ಒಂದು ಅಂಗ ನ್ಯೂನ್ಯತೆ ಇದ್ದರೂ ಕೂಡ, ದಿವ್ಯಾಂಗರಾಗಿದ್ದರೂ ಕೂಡ ಸಮಾಜದಲ್ಲಿ ನಮ್ಮಂತೆ ಅನೇಕರು ಇನ್ನೂ ಇದ್ದಾರೆ. ಅವರಿಗೂ ಕೂಡ ಇಂತಹ ಪುನಶ್ಚೇತನ ಕಾರ್ಯಕ್ರಮವನ್ನು ಸೇರಿ ಜೀವನದಲ್ಲಿ ಆಶಾಭಾವನೆಯನ್ನು ಮೂಡಿಸುವಂತಹ, ಅವರಿಗೂ ಕೂಡ ಇನ್ನು ಮುಂದಕ್ಕೂ ಜೀವನ ಇದೆ ಅನ್ನುವಂತಹ ಆಶಾಭಾವನೆಯನ್ನು ತೋರಿಸುವಂತಹ ಕಾರ್ಯಕ್ರಮ ಸೇವಾಧಾಮದಲ್ಲಿ ನಡೀತಾ ಇದೆ. ಅದಕ್ಕೆ ಮೂಲ ಪ್ರೇರಕ ಶಕ್ತಿ ಶ್ರೀ ವಿನಾಯಕರಾವ್ ಅವರು. ನಾವೆಲ್ಲ ಅವರ ಕೆಲಸವನ್ನು ನಾವು ನೋಡಿದ್ದೇವೆ. ಒಬ್ಬ ಯಾವ ವ್ಯಕ್ತಿ ಸಮಾಜಕ್ಕೆ ಹೊರೆ ಅಂತ ಹೇಳಿ ನಾವು ಭಾವಿಸ್ತೇವೆ. ನಮ್ಮ ಕುಟುಂಬದಲ್ಲೇ ನಾನು ನೋಡಿದ್ದೇನೆ. ಬೆನ್ನುಹುರಿ ಅಪಘಾತಕ್ಕೆ ಒಳಗಾಗಿ ಜೀವನ ಪೂರ್ತಿ ವೀಲ್ ಚೇರ್ನಲ್ಲಿ ಇದ್ದಂತಹ ಪರಿಸ್ಥಿತಿ ಆವಾಗ ಇತ್ತು. ಆದರೆ ಈಗ ಬೆನ್ನುಹುರಿ ಅಪಘಾತಕ್ಕೆ ಒಳಗಾಗಿರುವಂತಹ ಅವರಿಗೆ ಪುನಶ್ಚೇತನ ಕಾರ್ಯಕ್ರಮದಲ್ಲಿ ಇಂತಹ ವಿಷಯಗಳು ಇದೆ ಅನ್ನುವಷ್ಟರ ಮಟ್ಟಿಗೆ ಬಹಳ ಆಶ್ಚರ್ಯಕರವಾಗಿ ಅವರ ಪುನಶ್ಚೇತನ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ಇವತ್ತು ಇಷ್ಟೆಲ್ಲ ಪ್ರಯತ್ನ, ಇಷ್ಟೆಲ್ಲ ಶ್ರಮವನ್ನು ಪಡ್ತಾ ಇರುವಂತಹ ಸೇವಾ ಭಾರತಿಗೆ ನಾವು ಸಾಮಾನ್ಯ ನಾಗರಿಕರು ನಮ್ಮ ಶಕ್ತಿಯನ್ನು ಮೀರಿ ಅವರಿಗೆ ಸಹಕಾರ ಕೊಡುವಂಥದ್ದು ನಮ್ಮ ಕರ್ತವ್ಯ. ಒಬ್ಬ ನಾಗರಿಕನಾಗಿ, ಪ್ರಜೆಯಾಗಿ ಮಾಡುವಂಥದ್ದು ಕರ್ತವ್ಯ. ಹಾಗಾಗಿ ಈ ನಿಟ್ಟಿನಲ್ಲಿ ಇವತ್ತು ಯಾವುದೇ ಕುಟುಂಬ ಆಗಲಿ, ಯಾವುದೇ ಸಂಸ್ಥೆ ಆಗಲಿ, ಅದಕ್ಕೆ ತನ್ನದೇ ಆದಂತಹ ಸೂರು, ತನ್ನದೇ ಆದಂತಹ ನೆಲೆ ಬೇಕು ಅನ್ನುವಂಥದ್ದು ಮೂಡುವಂಥದ್ದು ಬಹಳ ಸಹಜ.
ಇವತ್ತು ಶ್ರೀ ವಿನಾಯಕರಾವ್ ಮತ್ತು ಅವರ ತಂಡದವರು ಕಟ್ಟಿದಂತಹ ಸಂಸ್ಥೆ, ಕಟ್ಟಿದಂತಹ ಮನೆ ಇವತ್ತು 20 ವರ್ಷ ಆಗುವಾಗ ನಮ್ಮದೇ ನೆಲೆ, ನಮ್ಮದೇ ಸೂರು ಬೇಕು ಅನ್ನುವಂಥದ್ದು ಬರುವಂಥದ್ದು ಬಹಳ ಸಹಜ. ಹಾಗಾಗಿ ಎಲ್ಲರ ಸಹಕಾರದಿಂದ ಇವತ್ತು ಈ ಕಟ್ಟಡಕ್ಕೆ ಭೂಮಿ ಪೂಜೆ, ಶಿಲಾನ್ಯಾಸ ನೆರವೇರಲಿಕ್ಕಿದೆ. ಮಾನ್ಯ ವಿನಾಯಕರಾವ್ ಅವರು ಅವರ ಪ್ರಸ್ತಾವನೆಯಲ್ಲಿ ಹೇಳಿದರು, ಈ ಜಾಗ ಗುಂಡಿ ಜಾಗ ಅಂತ ಹೇಳಿ. ಬಹುಶಃ ಅವರು ಸೇವಾ ಭಾರತಿ ಮಾಡಿದಂತಹ ಕೆಲಸ ಮತ್ತು ಇವತ್ತು ಈ ಜಾಗದಲ್ಲಿ ಆಗ್ತಾ ಇರುವಂತಹ ಕಟ್ಟಡದ ನಿರ್ಮಾಣ ಎಷ್ಟು ಅನ್ವರ್ಥ ಅನ್ನುವಂಥದ್ದನ್ನು ನೋಡಿ. ಅವರು ನೂರಾರು ಮಂದಿ ಬೆನ್ನುಹುರಿ ಅಪಘಾತಕ್ಕೆ ಒಳಗಾದ ವ್ಯಕ್ತಿಗಳನ್ನು ಗುಂಡಿಯಿಂದ ಮೇಲಕ್ಕೆ, ಆಳದಿಂದ ಮೇಲಕ್ಕೆ ಎತ್ತಿದಂಥವರು. ಇವತ್ತು ಈ ಗುಂಡಿಯ ಜಾಗದಲ್ಲಿ ಸೇವಾ ಭಾರತೀಯ ಸಂಸ್ಥೆ ಇವತ್ತು ಮೇಲಕ್ಕೆ ಏರ್ತಾ ಇದೆ. ಹಾಗಾಗಿ ಬಹಳ ಅನ್ವರ್ಥವಾಗಿ ಇವತ್ತು ಈ ಕಟ್ಟಡದ ಕೆಲಸ ಆಗ್ತಾ ಇದೆ. ಈ ಕಟ್ಟಡ ನಿರ್ಮಾಣ ಅತ್ಯಂತ ಶೀಘ್ರವಾಗಿ ನೆರವೇರಲಿ. ಈ ಕಟ್ಟಡದ ನಿರ್ಮಾಣ ಆಗಿ ಅದರಲ್ಲಿ ನೂರಾರು ಇಂತಹ ವ್ಯಕ್ತಿಗಳ ಜೀವನ ಪುನಶ್ಚೇತನಗೊಳ್ಳಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥಿಸ್ತಾ, ಇಂತಹ ಕೆಲಸಗಳನ್ನು ಮುಂದೆಯೂ ಮಾಡಲಿಕ್ಕೆ ಬೇಕಾದಂತಹ ಚೈತನ್ಯ ಶಕ್ತಿಯನ್ನು ದೇವರು ಅನುಗ್ರಹಿಸಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ಎಲ್ಲರಿಗೂ ಶುಭವನ್ನು ಹಾರೈಸ್ತಾ, ಈ ಕೆಲಸ ಅತ್ಯಂತ ಶೀಘ್ರವಾಗಿ ನಿರ್ಮಾಣ ಆಗಲಿ, ನಮ್ಮೆಲ್ಲರ ಸಹಕಾರ ತಮಗೆ ಇದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಒಂದು ಅನಿವಾರ್ಯತೆ ಇದ್ದದರಿಂದ ತಮ್ಮೆಲ್ಲರ ಅನುಮತಿಯನ್ನು ಕೇಳ್ತಾ, ತೆರಳುವಂತಹ ಅನುಮತಿಯನ್ನು ತಾವು ನೀಡಬೇಕು ಅಂತ ಹೇಳಿ ಕೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರಗಳು. ಕಾರ್ಯನಿಮಿತ್ತವಾಗಿ ನಮ್ಮ ಕಾರ್ಯಕ್ರಮದಿಂದ ಶ್ರೀ ಶರತ್ ಕೃಷ್ಣ ಪಡುವೇಟ್ನಾಯ ಅವರು ತೆರಳುತ್ತಿದ್ದಾರೆ. ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ ನಿಮಗೆ ತುಂಬು ಹೃದಯದ ಧನ್ಯವಾದಗಳು. ಸೇವ್ ಲೈಫ್ ಚಾರಿಟೇಬಲ್ ಟ್ರಸ್ಟ್ನ ಸಂಸ್ಥಾಪಕರಾದ ಶ್ರೀಯುತ ಅರ್ಜುನ್ ಭಂಡಾರ್ಕರ್ ಇವರು 2 ಮಾತುಗಳನ್ನಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ವೇದಿಕೆ ಮೇಲೆ ಆಸೀನರಾಗಿರೋ ಎಲ್ಲ ಗಣ್ಯರೇ, ಇಲ್ಲಿ ಸೇರಿರೋ ಎಲ್ಲ ಬಂಧುಗಳೇ, ಪ್ರಥಮವಾಗಿ ಸೇವಾ ಭಾರತಿ ಸಂಸ್ಥೆಗೆ ಅಭಿನಂದಿಸ್ತೇನೆ. 20 ವರ್ಷ ಪೂರೈಸಿದ ಈ ಸುಸಂದರ್ಭದಲ್ಲಿ ನಿಮ್ಮದೇ ಸ್ವಂತ ಕಟ್ಟಡಕ್ಕೆ ನೀವು ಭೂಮಿ ಪೂಜೆ ಮಾಡ್ತಾ ಇದ್ದೀರಾ. ಹಾಗೆಯೇ ವಿನಾಯಕರಾವ್ ಅವರ ಪರಿಚಯ ಸುಮಾರು 4 ವರ್ಷದಿಂದ ಅವರ ಪರಿಚಯ ಇದ್ದ ಕಾರಣ ಅವರು ಮಾಡುವ ಕೆಲಸಗಳನ್ನೆಲ್ಲ ನೋಡ್ತಾ ಬಂದಿದ್ದೇನೆ. ಈಗಾಗಲೇ ಅವರು ಹೇಳಿದ ಹಾಗೆ ನಾವು ಅವರಿಗೆ ಹೇಳಿದ್ದ ಏನಂದರೆ, ನಿಮ್ಮ ಸಂಸ್ಥೆ ವತಿಯಿಂದ ಯಾರೆಲ್ಲ ನೀವು ಐಡೆಂಟಿಫೈ ಮಾಡ್ತೀರಾ ಈ ಬೆನ್ನುಹುರಿ ಅಪಘಾತಗೊಳಗೋದು, ನಮ್ಮ ಸಂಸ್ಥೆ ವತಿಯಿಂದ ನಾವು ಆದಷ್ಟು ಸಹಾಯ ಮಾಡ್ತೇವೆ ಅಂತ ಅವರಿಗೆ ಒಂದು ಭರವಸೆ ನೀಡಿದ್ದೆ. ಅದರ ಪ್ರಕಾರ ಈಗಾಗಲೇ ಒಂದು 15 ಜನರಿಗೆ ನಾವು ಮಾಡಿದ್ದೇವೆ. ಮುಂದೆ ಕೂಡ ಅದು ಕಂಟಿನ್ಯೂ ಆಗ್ತಾ ಇರ್ತದೆ. ಹಾಗೆಯೇ ಸರ್, ನಾನು ಯೋಚನೆ ಮಾಡಿ ಬಂದಿರಲಿಲ್ಲ, ನೀವು ಪ್ರಾಸ್ತಾವಿಕ ಭಾಷಣದಲ್ಲಿ ಹೇಳಿದ್ದಕ್ಕೆ ಕೇಳಿ ಒಂದು ಅನೌನ್ಸ್ ಮಾಡ್ತಿದ್ದೇನೆ. ಏನಂದರೆ, ಈಗಾಗಲೇ ನೀವು ಹೇಳಿದ್ರಿ 1 ವರ್ಷದೊಳಗೆ ಮುಗಿಸ್ಬೇಕಂತ ಹೇಳಿ. ಅದಂದರೆ ನಮ್ಮ ಸಂಸ್ಥೆ ವತಿಯಿಂದ ಅರೌಂಡ್ 1.5 ಲಕ್ಷದ್ದು ನಿಮಗೆ ಸಹಾಯ ಸಿಗುವಾಗೆ ನಾನು ಖಂಡಿತ ಮಾಡ್ತೇನೆ ಅಂತ ಹೇಳುತ್ತಾ, ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಗೌರವಿಸಿದ್ದಕ್ಕಾಗಿ ಧನ್ಯವಾದ ಹೇಳುತ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಧನ್ಯವಾದಗಳು. ಧರ್ಮಸ್ಥಳ ಗ್ರಾಮ ಪಂಚಾಯತ್ ಮಾನ್ಯ ಉಪಾಧ್ಯಕ್ಷರಾದ ಶ್ರೀ ಪಿ ಶ್ರೀನಿವಾಸರಾವ್ ಇವರು 2 ಮಾತುಗಳನ್ನಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಓಂ ಶ್ರೀ ಮಂಜುನಾಥಾಯ ನಮಃ. ಓಂ ಶ್ರೀ ಜನಾರ್ದನಾಯ ನಮಃ. ಯಾಕೆಂತೇಳಿದರೆ, 2 ಪವಿತ್ರ ಕ್ಷೇತ್ರಗಳ ಮಧ್ಯ ಬಿಂದುವಿನಲ್ಲಿ ನಾವಿದ್ದೇವೆ. ಬದುಕಬೇಕು ಎನ್ನುವವನಿಗೆ ಬದುಕು ಇಷ್ಟ, ಬದುಕಬೇಕೇ ಎನ್ನುವವನಿಗೆ ಬದುಕು ಕಷ್ಟ. ಈ 2ರ ಗೊಂದಲದ ಜೀವನದ ಒಂದು ಪರಿಧಿಯಲ್ಲಿ ನಾವಿದ್ದೇವೆ. ಬಹಳ ವಿನಾಯಕರಾವ್ ಅವರಿಗೆ ಇಲ್ಲಿ ಒಂದು ಭೂಮಿ ಪೂಜೆ ಆಗ್ತದೆ, ಕಟ್ಟಡ ಆಗ್ತದೆ ಅಂತ ಹೇಳುವಂಥ ಮುನ್ಸೂಚನೆಗಳು ಬಹಳಷ್ಟು ವರ್ಷದ ಹಿಂದೆ. ಯಾಕೆಂತೇಳಿದರೆ, ಪ್ರಭಾಕರ್ ಪೂಜಾರಿಯವರು ಅಧ್ಯಕ್ಷರಾಗಿರುವಾಗ ಇದೇ ಗ್ರಾಮ ಪಂಚಾಯತಿನಲ್ಲಿ ಅಚ್ಯುತ್ ಪೂಜಾರಿಯವರ ನೇತೃತ್ವದಲ್ಲಿ ಚರ್ಚೆಯಾದಂಥ ಸಭೆಯಲ್ಲಿ ನಾವು ಏನೇ ಆದರೂ ಅದನ್ನು ಸೇವಾ ಭಾರತಿ ಅಂತ ಹೇಳುವಂಥ ಸಂಸ್ಥೆಗೆ ಕೊಡಲೇಬೇಕು ಅಂತ ಹೇಳುವಂಥ ಪಟ್ಟು ಹಿಡಿದಾಗ ಅಧ್ಯಕ್ಷರು ಒಪ್ಪಿಕೊಂಡು ಅದನ್ನು ಮುಂದುವರಿಸಿದರು.
ಅದಕ್ಕೆ ಕಾರಣಗಳು ಯೋಚನೆ ಮಾಡಿದಾಗ ವಿನಾಯಕ್ ರಾವ್ ಅವರ ನೇತೃತ್ವದಲ್ಲಿ ಸಂಘ ಮಂಡಳಿ ಅಂತೇಳುವಂತಹ ಒಂದು ಪುಟ್ಟ ಸಂಘಟನೆಯ ಕಾರ್ಯದಿಂದ ಎಲ್ಲ ಇಲ್ಲಿಯ ಸಮಾನ ಮನಸ್ಕರನ್ನು ಸೇರಿಸಿಕೊಂಡು ಸಂಘದ ರುಚಿ, ಸಮಾಜ ಸೇವೆಯ ರುಚಿಯನ್ನು ನಮಗೆ ಚಮಚಗಳಲ್ಲಿ ಕೊಟ್ಟರು. ಕೆಲವರು ಅದನ್ನು ಸೌಟುಗಳಲ್ಲಿ ಆಸ್ವಾದಿಸಿದರು, ಇನ್ನೂ ಕೆಲವರು ಬಕೆಟನ್ನು ಹಿಡಿದು ಅದನ್ನು ಸಮಾಜಕ್ಕೆ ವಾಪಸ್ ವಿತರಣೆ ಮಾಡುವಂಥ ಕಾರ್ಯದಲ್ಲಿ ಕಾರ್ಯೋನ್ಮುಖರಾಗಿ ಮುಂದೆ ಸಾಗ್ತಾ ಇದ್ದಾರೆ. ಹಾಗಾಗಿ ಬಹಳ ಸುಂದರವಾದಂಥ ಕಟ್ಟಡ ಇಲ್ಲಿ ಆಗಬೇಕು. ಅದಕ್ಕೆ ಪೂರಕವಾಗಿ ವಿನಾಯಕ್ ರಾವ್ರವರೇ ವಿಶ್ರಾಂತಿಗಾಗಿ ಪಂಚಾಯತಿಂದ ಉದ್ಯಾನವನವನ್ನು ಅಡ್ವಾನ್ಸ್ ಆಗಿ ಮಾಡಿಟ್ಟಿದ್ದೇವೆ. ಯಾಕೆಂತೇಳಿದರೆ ಇಲ್ಲಿಯ ಏನೋ ಮುಂದೆ ತಮ್ಮ ಶರೀರದ ಮತ್ತು ಸೌಖ್ಯಕ್ಕೆ ಹೆಚ್ಚು ಬರ್ತೀರಿ, ಸಾಯಂಕಾಲದ ವಿಶ್ರಾಂತಿಗೆ ಉದ್ಯಾನವನ ಈಗಾಗಲೇ ತಯಾರಿದೆ. ಅದರ ಜೊತೆಗೆ ಬೇರೆ ಎಲ್ಲ ಪಂಚಾಯಿತಿಗಳಲ್ಲಿ ವಿಶೇಷ ಚೇತನರ ಅನುದಾನ ಏನಾಗ್ತದೆ ಅಂತೇಳಿದರೆ ಇರುವವರಿಗೆಲ್ಲ ಸ್ವಲ್ಪ ಸ್ವಲ್ಪ ಹಂಚಿಕೆಯನ್ನು ಮಾಡುವ ಮೂಲಕ ಅದನ್ನು ಮುಗಿಸ್ತಾರೆ. ಆದರೆ ನಾವು ಆ ಒಂದು ಮುನ್ನೆಲೆಗೆ ಬಂದಾಗ ಗ್ರಾಮ ಪಂಚಾಯತಿನ ಜವಾಬ್ದಾರಿಯನ್ನು ಸ್ವೀಕರಿಸಿದಾಗ ಇದು ಹಾಗೆ ಆಗಬಾರ್ದು. ಯಾಕಂತೇಳಿದರೆ ಸಮಾಜಮುಖಿಯಾಗಿ ಒಂದು ಶಾಶ್ವತವಾದಂಥ ಏನಾದರೂ ಕಾರ್ಯ ಇದರಲ್ಲಿ ಮಾಡಬೇಕು ಅಂತ ಹೇಳುವಂಥ ತೀರ್ಮಾನವನ್ನು ತಗೊಂಡು ಇಲ್ಲಿಯೇ ಪಕ್ಕದಲ್ಲಿ ವಿಶೇಷ ಚೇತನರ ಭವನ ಅವರ ಎಲ್ಲ ಕಾರ್ಯಗಳಿಗೆ ಅಥವಾ ಸಭೆಗಳಿಗೆ ಅಥವಾ ಸ್ವಸಹಾಯವನ್ನು ಮಾಡುವವರಿಗೆ ಅವಕಾಶ ಆಗಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಗ್ರಾಮ ಪಂಚಾಯಿತಿಯ ಅನುದಾನದಲ್ಲಿ ಸ್ಪಂದನ ಅಂತ ಹೇಳುವಂಥ ಹೆಸರಿನ ಜೊತೆಗೆ ಒಂದು ಕಟ್ಟಡವನ್ನು ಕೂಡ ಕಟ್ಟಿ ಅದರಲ್ಲಿ ವಿನಾಯಕ್ ರಾವ್ ಅವರ ಸಲಹೆ ಸೂಚನೆಗಳನ್ನು ಸ್ವೀಕರಿಸಿಕೊಂಡು ಇಡೀ ಗ್ರಾಮದ ವಿಶೇಷ ಚೇತನರಿಗೆ ಅನುಕೂಲ ಆಗಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಅದನ್ನು ಕೂಡ ಸಮಾಜಕ್ಕೆ ಈ ಗ್ರಾಮ ಪಂಚಾಯತ್ ಅರ್ಪಣೆ ಮಾಡಿದೆ. ಹಾಗಾಗಿ ಧರ್ಮಸ್ಥಳ ಗ್ರಾಮ ಪಂಚಾಯತ್ ಖಂಡಿತವಾಗಿ ವಿಶೇಷ ಚೇತನರ ಒಂದು ಕಲ್ಯಾಣದ ಬಗ್ಗೆ ಬಹಳ ಆಸಕ್ತಿಯಿಂದ ಮುಂದಿನ ದಿನಗಳಲ್ಲಿಯೂ ಕೂಡ ಬೇಕಾಗುವಂಥ ಎಲ್ಲ ಸಹಕಾರಗಳನ್ನು ಕೊಡ್ತೇವೆ. ಅದರ ಜೊತೆಗೆ ಇದಕ್ಕೆ ಬೇಕಾದಂಥ ಅನುಮತಿ ಅದು ಕಾಲದ ಒಂದೊಂದು ಹಂತಗಳು ಹೇಳಲಿಕ್ಕಾಗೋದಿಲ್ಲ. ಇದರ ಪರ್ಮಿಷನ್ಗೆ ಬರುವ ಒಂದು 2-3 ತಿಂಗಳ ಹಿಂದೆ ರಾಷ್ಟ್ರೀಯ ಹೆದ್ದಾರಿಯಿಂದ ಒಂದು ಸೂಚನೆ ಬರ್ತದೆ, ಯಾವುದೇ ಕಾರಣಕ್ಕೂ ಇದು ಪೆರಿಯಶಾಂತಿ ಮತ್ತು ಉಜಿರೆಯ ರಾಷ್ಟ್ರೀಯ ಹೆದ್ದಾರಿಯಾಗಿ ವಿಸ್ತರಣೆ ಆಗ್ತದೆ, ಹಾಗಾಗಿ ಆ ಪರಿಧಿಯನ್ನು ನೋಡಿಕೊಂಡು ನೀವು ಅನುಮತಿಯನ್ನು ಕೊಡಬೇಕು ಅಂತ ಹೇಳುವಂಥದ್ದು ಇದು ಎಲ್ಲರಿಗೂ ಅವಲಂಬಿತವಾಗುವಂತಹ ಒಂದು ಸೂಚನೆ. ಹಾಗಾಗಿ ಅಧ್ಯಕ್ಷರು ಅದರ ಪರ್ಮಿಷನಿಗೆ ಕೊಟ್ಟಿದ್ದರು. ಸ್ವಲ್ಪ ಕಾನೂನಾತ್ಮಕವಾದಂಥ ವಿಳಂಬ ಆಗಿದೆ. ಅದಕ್ಕೆ ಪಂಚಾಯಿತಿಯ ಒಂದು ವ್ಯವಸ್ಥೆಯಲ್ಲಿ ಕ್ಷಮೆಯನ್ನು ಯಾಚಿಸ್ತೇನೆ. ಯಾಕಂದರೆ ಕಾನೂನನ್ನು ಮೀರಿ ಯಾವುದು ನಾವು ಮಾಡಲಿಕ್ಕಾಗೋದಿಲ್ಲ. ಆದರೂ ಕೂಡ ಅದರ ನಂತರದ ದಿನದಲ್ಲಿ ಇದಕ್ಕೆ ಅನುಮತಿಯನ್ನು ಕೊಟ್ಟಿದ್ದೇವೆ. ಇದರ ಒಂದು ಬೆಳವಣಿಗೆ ಕೂಡ ಭಾಳ ಸುಂದರವಾಗಿ ಆಗಬೇಕು. ಯಾಕಂತೇಳಿದರೆ ಕನ್ಯಾಡಿಗೆ ಕೂಡ ವಿಶೇಷವಾದಂಥ ಸೌಂದರ್ಯ ಬರಬೇಕು, ವಿಶೇಷವಾದಂಥ ಅನುಕೂಲತೆಗಳು ಬರಬೇಕು. ಕೇವಲ ಒಂದು ಮಧ್ಯದ ಗ್ರಾಮವಾಗಿರಬಾರ್ದು, ಅಂದರೆ ಮಧ್ಯ ಇಲ್ಲ ಇಲ್ಲಿ. ಮಧ್ಯ ಅಂತೇಳಿದರೆ ಉಜಿರೆ ಮತ್ತು ಧರ್ಮಸ್ಥಳದ ಮಧ್ಯದ ಗ್ರಾಮವಾಗಿರಬಾರ್ದು. ಕನ್ಯಾಡಿಯ ಹೆಸರನ್ನೇ ಬೆಳಗಿಸಲಿಕ್ಕೆ ಪೂರಕವಾಗಬೇಕು. ಹಾಗಾಗಿ ಸೇವಾ ಭಾರತೀಯ ಎಲ್ಲ ಪ್ರಕಾರಗಳನ್ನು ಪ್ರಶಂಸಿಸುತ್ತಾ ನಾವು ಕೂಡ ನಿಮ್ಮ ಜೊತೆಗೆ ನಿಮ್ಮ ಸೇವೆಗೆ ಕಟಿಬದ್ಧರಾಗಿದ್ದೇವೆ. ನಾವು ಕೂಡ ಸ್ಪಂದನೆ ಕೊಡ್ತಾ ಇದ್ದೇವೆ. ಭಾರತೀಯ ಜನತಾ ಪಾರ್ಟಿಯ ಮಂಡಲದ ಅಧ್ಯಕ್ಷನಾಗಿ ಮಾನ್ಯ ವಿಧಾನ ಪರಿಷತ್ ಸದಸ್ಯರು, ನೂತನ ವಿಧಾನ ಪರಿಷತ್ ಸದಸ್ಯರಲ್ಲಿ ಹಾಗೆ MP ಅವರಲ್ಲಿ ಮತ್ತು ಶಾಸಕರಲ್ಲಿಯೂ ಕೂಡ ವಿಶೇಷವಾದಂಥ ಸಹಕಾರವನ್ನು ಇಲ್ಲಿಗೆ ನೀಡುವರೆ ಖಂಡಿತ ಪ್ರಯತ್ನವನ್ನು ಮಾಡ್ತೇನೆ ಅಂತ ಹೇಳುವಂಥ ಭರವಸೆ ಕೊಟ್ಟು ಅವಕಾಶಕ್ಕಾಗಿ ವಂದನೆ. ಧನ್ಯವಾದಗಳು. ಕಳೆದ 2 ವರ್ಷದಿಂದ ಸೇವಾಧಾಮ ಬೆನ್ನುಹುರಿ ಅಪಘಾತಕ್ಕೊಳಗಾದ ದಿವ್ಯಾಂಗರಿಗೆ CSR ಫಂಡ್ನ ಮೂಲಕ ಸಹಾಯ ಮಾಡುತ್ತಾ ಬಂದಿರುವ ಸೀನಿಯರ್ ಮ್ಯಾನೇಜರ್ ಕಾಮ್ಸ್ಕೋಪ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು ಶ್ರೀ ನವೀನ್ ವಜ್ರವೇಲು ಇವರು 2 ಮಾತುಗಳನ್ನಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಮಸ್ಕಾರ. ಜೈ ಕರ್ನಾಟಕ. ಸೊ CSR ಫಂಡ್ ಅನ್ನೋದು ಒಂದು ಕಾರ್ಪೊರೇಟ್ ಫಂಡಿಂಗು, ಅದು ಯಾರಿಗೆ ಕೊಡಬೇಕು ಅನ್ನೋದು
ಸರ್ಕಾರ ತೀರ್ಮಾನ ಮಾಡುತ್ತೆ. 2% ಪ್ರಾಫಿಟಲ್ಲಿ ಅದನ್ನು CSR ಕೊಡಬೇಕು. ಅದರಲ್ಲಿ ಕಾಮ್ಸ್ಕೋಪ್ ನಮ್ಮ ಕಂಪನಿ ಕಡೆಯಿಂದ ನಮಗೆ ಫಸ್ಟ್ ಅಪ್ರೋಚ್ ಮಾಡಿದ್ದು ಈ ಚರಣ್ ಅವರು. ಅವ್ರು ಬಂದು ನಮ್ಮ ಇಂಟ್ರಡಕ್ಷನ್ ಕೊಟ್ಟಾಗ ಈ ಥರ ಇದೆ ಅಂದಿದ ತಕ್ಷಣ ಅದಲ್ಲಿ ಫಸ್ಟ್ ನಾವು ಈ ಸಂಘಟನೆಗೆ ನಾವು ಹೆಂಗಾದರೂ ಮಾಡಿ ಏನಾದರೂ ಒಂದು ಸಪೋರ್ಟ್ ಕೊಡಬೇಕು ಅಂತ ಒಂದು ಇನಿಷಿಯಲ್ ಫೇಸ್ ಸಪೋರ್ಟಾಗಿ ಕೆಲವೊಂದು ವೀಲ್ ಚೇರ್ಸು ಇದು ಮಾಡಿದ್ವಿ ಲಾಸ್ಟ್ ಇಯರ್. ಸೊ ಅದರದ್ದು ಕಂಟಿನ್ಯೂಯೇಷನ್ ಆಗಿ ಈ ವರ್ಷವೂ ನಾವು ಮಾಡಿದ್ದೀವಿ. ಆ್ಯಂಡ್ ವಿನಾಯಕ್ ರಾವ್ ಹೇಳ್ದಂಗೆ ಈ ವರ್ಷ ಅವರು ಮಾಡಿರೋವಂಥ ಈ ಹೊಸ ಪ್ರಾಜೆಕ್ಟ್ ಸ್ಟಾರ್ಟ್ಗೆ ನಮ್ಮ ಕೈಯಲ್ಲಿ ಆದಷ್ಟು ಸಪೋರ್ಟ್ ನಾವು ಖಂಡಿತವಾಗ್ಲೂ ಮಾಡ್ತೀವಿ. ಇದು ಇನ್ನೂ ಬೆಳಿಬೇಕು, ಇನ್ನು ಬೇರೆ ಜಾಗದಲ್ಲೂ ಇದು ಸ್ಪ್ರೆಡ್ ಆಗಬೇಕು ಅಂತ ನಾನು ಹೇಳಿ ಧನ್ಯವಾದಗಳನ್ನು ಹೇಳುತ್ತಾ ಜೈ ಹಿಂದ್. ಧನ್ಯವಾದಗಳು. ಕರ್ನಾಟಕ ಸರ್ಕಾರ ಮಾನ್ಯ ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಪ್ರತಾಪ್ ಸಿಂಹ ನಾಯಕ್ ಇವರು ನಮ್ಮ ಕಾರ್ಯಕ್ರಮಕ್ಕೆ ಇಂದು ಆಗಮಿಸಿದ್ದಾರೆ. ಇವರಿಗೂ ನಮ್ಮ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಕರ್ನಾಟಕ ದಕ್ಷಿಣ ಪ್ರಾಂತದ ಕಾರ್ಯದರ್ಶಿಯಾಗಿರುವ ಶ್ರೀ ಚೆನ್ನಯ್ಯ ಸ್ವಾಮಿ ಇವರು 2 ಮಾತುಗಳನ್ನಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಾಗೆ ನಮ್ಮೊಂದಿಗೆ ಶ್ರೀಯುತ ಚೈತೇಶ್ ಇಳಂತಿಲ, ಅಧ್ಯಕ್ಷರು ತಾಲೂಕು ಕಾರ್ಮಿಕ ಪತ್ರಕರ್ತರ ಸಂಘ ಬೆಳ್ತಂಗಡಿ, ಇವರಿಗೆ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಸರ್. ಜೈ ಶ್ರೀರಾಮ್. ಯಾರು ಜೈ ಶ್ರೀರಾಮ್ ಹೇಳಿಲ್ಲ ನೋಡಿ. ಜೈ ಶ್ರೀರಾಮ್. ಇಷ್ಟು ವಿನಾಯಕರವರು ಸ್ಫೂರ್ತಿದಾಯಕವಾಗಿ ಮಾತಾಡಿದಾರ, ನಾವು ಕೂಡ ಹಾಗೆ ಇರಬೇಕು, ಸರಿ ಅಲ್ವಾ? ಇವತ್ತು ವೇದಿಕೆಯಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕ್ಷೇತ್ರೀಯ ಕಾರ್ಯವಾಹರಿದ್ದಾರೆ, ಹಾಗೆ ಹಿರಿಯರಾದ ಕೃಷ್ಣ ಭಟ್ರಿದ್ದಾರೆ. ಸಾಮಾನ್ಯ ಹೇಗೆಂದರೆ ಅಂಥ ಹಿರಿಯರಿದ್ದಾಗ ನಾವೆಲ್ಲ ಯಾರೂ ಕೂತ್ಕೊಳ್ಳೋದಿಲ್ಲ. ನಾನು ವಿನಾಯಕರವ್ರ ಹತ್ರ ಹೇಳಿದೆ, ನಾನು ಬರೋದಿಲ್ಲ, ಅವರು ಪ್ರೀತಿ ನನ್ನನ್ನು ಬಿಟ್ಟಿಲ್ಲ, ಹಾಗಾಗಿ ನಾನು ಕ್ಷಮೆ ಕೇಳ್ತಾ ಇದ್ದೇನೆ ಇವ್ರ ಹತ್ರ, ತಿಪ್ಪೇಸ್ವಾಮಿಯವ್ರ ಹತ್ರ, ಕೃಷ್ಣ ಭಟ್ರ ಹತ್ರ. ನಾವಿವತ್ತು ಸಮಾಜದಲ್ಲಿ ಏನಂತ ಹೇಳಿದರೆ, ಒಂದು ಸ್ವಲ್ಪ ಏನಾದರೂ ತೊಂದರೆಗೊಳಗಾದ ಕೂಡಲೇ ಅವರನ್ನು ಮೂಲೆ ಗುಂಪು ಮಾಡುವಂಥ ಒಂದು ಪ್ರಕ್ರಿಯೆ ಇಡೀ ಸಮಾಜದಲ್ಲಿ ಕಾಣ್ತಾ ಇದೆ. ಇಂಥದರ ಮಧ್ಯೆ ವಿನಾಯಕರವರು ಇಂಥ ಕೆಲಸ ಮಾಡ್ತಾರೆ ಅಂತೇಳಿ ನಮ್ಮ ಸಂಘದ ಅಖಿಲ ಭಾರತ ಸೇವಾ ಪ್ರಮುಖರಿಗೆ ಗೊತ್ತಾಯಿತು. ಒಂದಿನ ಅವ್ರು ಹೇಳಿದರು, ಬೆಳ್ತಂಗಡಿ ಕೆ ಪಾಸ್ ಏಕ್ ಸೆಂಟರ್ ಹೈ, ಆಪ್ ಉಧರ್ ಜಾಕೆ ಆವ ಅಂತ ಹೇಳಿದರು. ನಾನು ಆಗ ವಿನಾಯಕರಾಯವ್ರನ್ನ ಸಂಪರ್ಕ ಮಾಡಿ ಇಲ್ಲಿ ಬಂದು ನೋಡಿದಾಗ ಭಾಳ ಸಂತೋಷ ಆಯಿತು. ಅವರು ಮಧ್ಯಪ್ರದೇಶದಿಂದ ಒಬ್ಬ ವ್ಯಕ್ತಿಯನ್ನು ಇಲ್ಲಿ ಕಳಿಸ್ಕೊಟ್ರು. ಅವರಿಗೆ ಈ ರೀತಿ ಬೆನ್ನೂರಿ ಸಮಸ್ಯೆ ಇತ್ತು. ಇಡೀ ದೇಶದಲ್ಲಿ ಎಲ್ಲಿ ಕೂಡ ಇಷ್ಟು ವ್ಯವಸ್ಥಿತವಾಗಿರ್ತಕ್ಕಂಥ ಸೆಂಟರ್ ಇಲ್ಲ, ಇದು ಮೊದಲನೇ ಸೆಂಟರ್ ಅಂತ ನಮಗೆ ಗೊತ್ತಾಗಿದ್ದು. ಈಗ ಇದೆ ಇಲ್ಲ ನನಗೆ ಗೊತ್ತಿಲ್ಲ. ಹಾಗೆ ಇತ್ತೀಚೆಗೆ ಪ್ಯಾರಾ ಒಲಿಂಪಿಕ್ಸ್ ಆಯಿತು. ಅದರಲ್ಲಿ ಶೀತಲಾ ದೇವಿ ಅಂತೇಳಿ ಒಬ್ಬ 2 ಕೈಗಳಿರಲಿಲ್ಲ ಆ ತಾಯಿಗೆ, ಅವಳು ಎಷ್ಟೋ ಮೆಡಲ್ಗಳನ್ನು ಗೆದ್ದರು. ಆಗ ಒಬ್ಬ ರಿಪೋರ್ಟರಾಗಿ ಪ್ರಶ್ನೆ ಕೇಳಿದ, ನಿಮಗೆ 2 ಕೈಗಳೇ ಇಲ್ಲ, ನೀವು ಯಾಕೆ ಯೋಚನೆ ಮಾಡಿದಿರಿ ಇದೆಲ್ಲ ಮೆಡಲ್ ಗೆಲ್ಲಲಿಕ್ಕೆ ಅಂತೇಳಿ. ಆಗ ಅವಳು ಕೊಟ್ಟ ಉತ್ತರ ಏನಂದರೆ, ಅಂತಃಶಕ್ತಿ ನನಗೆ ಗೆಲ್ಲಬೇಕಂತ ಇತ್ತು, ಅದಕ್ಕೋಸ್ಕರ ನಾನು ಗೆಲ್ಲಿದೆ ಅಂತೇಳಿ. ನೋಡಿ, ಕೈ ಇದ್ದವರೇ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ, 2 ಕೈಗಳಿಲ್ಲ. ಅದೇ ರೀತಿ ಜಗತ್ತಿನಲ್ಲಿ ತುಂಬ ಜನ ಇದ್ದಾರೆ. ನನಗೆ 3 ನಿಮಿಷದ ಇಲ್ಲಿ ಸಮಯ ಇದೆ, ಹಾಗಾಗಿ ನಾನು ಚುಟುಕಾಗಿ ಮುಗಿಸ್ತಾ ಇದ್ದೇನೆ. ಸ್ಟೀಫನ್ ಹಾಕಿಂಗ್ ಅಂತ, ಅವರಿಗೆ ಕೈ ಇಲ್ಲ, ಕಾಲು ಸರಿಯಾಗಿಲ್ಲ, ಅವರ ಮನಸ್ಸಿನಲ್ಲಿರ್ತಕ್ಕಂಥ ಭಾವನೆಗಳನ್ನು ಹೇಳಲಿಕ್ಕೆ ಅವರ ಒಬ್ಬ ಮಿತ್ರ ಒಂದು ಮಷೀನನ್ನು ತಯಾರು ಮಾಡಿಕೊಟ್ಟ. ಅಂದರೆ ಇವತ್ತು ಅವರ ಭಾಷಣ ಕೇಳಲಿಕ್ಕೆ ಇಷ್ಟು ವರ್ಷ ಅವರಿಗಿಲ್ಲ, ಕೇಳಲಿಕ್ಕೆ 1 ಲಕ್ಷ ರೂಪಾಯಿ ಶುಲ್ಕ ಕೊಟ್ಟು ಅಲ್ಲಿ ಹೋಗಬೇಕಾಗ್ತಿತ್ತು. ನಾನು ಯಾಕೆ ಹೇಳಿದೆ ಅಂದರೆ, ಇತ್ತೀಚೆಗೆ ನಾನು ಮಂಗಳೂರಿಂದ ಬರುವಾಗ ರೇಡಿಯೋಯಲ್ಲಿ ಒಂದು ಇಂಟರ್ವ್ಯೂ ಕೇಳ್ತಾ ಇದ್ದೆ. ಒಂದು ಮಗು ಹೇಳಿತ್ತು, ನಾನು ಮುಂದೆ ಓದಿ ಡಾಕ್ಟರ್ ಆಗಿ ಹಳ್ಳಿನಲ್ಲಿ ಸೇವೆ ಮಾಡಬೇಕಂತಿದ್ದೇನೆ. ಆದರೆ ವಿನಾಯಕರಾವ್ ಮೆಡಿಕಲ್ ಮಾಡದೆ ಡಾಕ್ಟ್ರಾಗಿ ಈ ಊರಿಗೆ ಬಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದೆ. ಇದೆಲ್ಲ ನಮ್ಮ ಭಾಗ್ಯ, ಇಂಥ ವ್ಯಕ್ತಿಗಳು ನಮ್ಮಲ್ಲಿ ಇದ್ದುದು.
ಅವರ ಮನಸ್ಸಿನಲ್ಲಿದ್ದಂಥ ಒಂದು ಮನಸ್ಸಿನ ಆಳದ ಒಂದು ಚಿಂತನೆಯನ್ನು ಅವರು ಹಂಚಿಕೊಂಡ್ರು. ಪರಮಪೂಜ್ಯ ಸುದರ್ಶನ್ ಜಿ ಅವರಿಗೆ ಒಬ್ಬರು ಒಂದು ರಿಪೋರ್ಟರ್ ಪ್ರಶ್ನೆ ಕೇಳ್ತಾರೆ, ನಮ್ಮ ಸರ್ಸಂಘ ಚಾಲಕರಾಗಿದ್ದರು ಅವರು. ನಿಮಗೆ ಇನ್ನೇನು ಶವ ಸಂಸ್ಕಾರ ಮಾಡಬೇಕು, ಇನ್ನೂ ಒಂದು 5 ನಿಮಿಷ ಅನುಮತಿ ಕೊಟ್ಟರೆ ನೀವು ಏನು ಕೇಳ್ತೀರಿ ದೇವರಲ್ಲಿ ಅಂತ ಕೇಳಿದರು. ಆಗ ಅವ್ರು ಹೇಳಿದರು, ಎಲ್ಲಾದರೂ ಹತ್ತಿರ ಶಾಖೆ ಇದ್ದರೆ ಒಂದು ಪ್ರಾರ್ಥನೆ ಮಾಡಿ ಬರ್ತೇನೆ ಅಂತ ಹೇಳಿದರು. ಹಾಗೆ ವಿನಾಯಕರಾವ್ ಹೇಳಿದಾರ, ಈ ಮುಂದಿನ ದಿನಗಳು ಈ ಸಂಸ್ಥೆ ತುಂಬ ಚೆನ್ನಾಗಿ ನಡೀತಾ ಇದೆ, ನನಗೆ ತುಂಬ ಸಂಪೂರ್ಣ ಧೈರ್ಯ ಇದೆ ಅಂತ ಹೇಳಿದರು. ಹಾಗಾಗಿ ಒಬ್ಬ ಸ್ವಯಂ ಸೇವಕ 20 ವರ್ಷಗಳ ಕಾಲ ಈ ಸಂಸ್ಥೆಯನ್ನು ನಡೆಸ್ತಾ ಇದ್ದಾನೆ. ಸಂಘಕ್ಕೆ 100 ವರ್ಷ ಆಗ್ತಾಯಿದೆ. ಈ ರೀತಿ ಹೆಚ್ಚು ಹೆಚ್ಚು ಕಾರ್ಯಕರ್ತರು ಇಂಥ ಒಂದು ಚಿಂತನೆಯನ್ನು ಮಾಡಬೇಕು, ಇದರ ಅವಶ್ಯಕತೆ ಇದೆ. CSR ಫಂಡ್ ಬಗ್ಗೆ ವೇಲು ಅವರು ಹೇಳಿದ್ರು. ತರುಣರಾದಂಥ ಭಂಡಾರ್ಕರ್ ನೋಡಿ, ಅಂಥ ತರುಣರು ಇವತ್ತು ಸಮಾಜದಲ್ಲಿ ಹೆಚ್ಚೆಚ್ಚು ಆಗಬೇಕು. ಅವ್ರಿಗೆ ಯಾರ ಹೆಸರೇ ಗೊತ್ತಿಲ್ಲ, ಅವ್ರ ಸಂಸ್ಥೆ ಹೆಸರೇ ಗೊತ್ತಿಲ್ಲ, ಅವರ ಪಕ್ಕದಲ್ಲೇ ನಾವಿದ್ದೇವೆ. ಇಷ್ಟು ದೊಡ್ಡ ಶ್ರೇಷ್ಠ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅಂಥ ವ್ಯಕ್ತಿಗಳಿಗೆ ನೀವೆಲ್ಲರೂ ಒಂದು ಜೋರಾಗಿ ಚಪ್ಪಾಳೆ ತಟ್ಟಬೇಕಂತ ನಿಮ್ಮಲ್ಲಿ ವಿನಂತಿ. ಸಾಕಾಗೋದಿಲ್ಲ, ಒಂದೇ ಜಾಸ್ತಿ ಮಲ್ಪೊಡೀರು ಅಪ್ಪಗೆ ಸರಿ ಹಾಕ್ಬಿಡು. ಕೊನೆಯದಾಗಿ ಏನು ಪರಮಪೂಜ್ಯ ಸರ್ಸಂಘ ಚಾಲಕರು ಸಂಘವನ್ನು ಪ್ರಾರಂಭ ಮಾಡಿ ಖಾಲಿ 15 ವರ್ಷ ಇದ್ದರು. ಇವತ್ತು ಇಡೀ ಜಗತ್ತು ಸ್ವಯಂ ಸೇವಕ ಸಂಘವನ್ನು ನೋಡ್ತಾ ಇದೆ. ಹಾಗೆ ವಿನಾಯಕರಾವ್ ಏನು ಮಾಡಿದ್ದಾರೆ ಇವತ್ತು ಈ ಸಂಘಟನೆ ಇದು ಚೆನ್ನಾಗಿ ನಡೀಲಿ. ಈ ಭೂಮಿ ಪೂಜನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲರಿಗೂ ಶುಭವಾಗಲಿ. ಏನು ನೀವೆಲ್ಲ ಧೈರ್ಯದಿಂದ ಇಲ್ಲಿ ಬಂದು ಭಾಗವಹಿಸಿ ಅವ್ರ ಜೊತೆಗೆ ಕೈ ಜೋಡಿಸಿದಿರಿ, ನಿಮ್ಮೆಲ್ಲರಿಗೂ ಶುಭ ಆಗಲಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಸೇರಿರುವಂತಹ ಶ್ರೀಯುತ ಪ್ರತಾಪ್ ಸಿಂಹ ನಾಯ್ಕ, ಮಾನ್ಯ ವಿಧಾನ ಪರಿಷತ್ ಸದಸ್ಯರು, ಇವರಿಗೆ ಹೂಗುಚ್ಛ ಮತ್ತು ಶಾಲನ್ನು ಹಾಕಿ ಸ್ವಾಗತಿಸಬೇಕಾಗಿ ಶ್ರೀಯುತ ಕೃಷ್ಣಪ್ಪ ಗುಡಿಕರ್ ಇವತ್ತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಇನ್ನೋರ್ವ ಅತಿಥಿಯಾಗಿರುವಂತಹ ಶ್ರೀಯುತ ಚೈತೇಶ್ ಇಲಂತಿಲ, ಅಧ್ಯಕ್ಷರು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಬೆಳ್ತಂಗಡಿ, ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಸರ್. ನಮ್ಮೊಂದಿಗೆ ಶ್ರೀಯುತ ರಾಘವೇಂದ್ರ ಬರ್ಗುಳ, ಮಾಲೀಕರು ಮಂಗಲ್ ಸ್ಟೋರ್ಸ್ ಇದೆ, ಇವರ ಇರುವಿಕೆಯನ್ನು ಗುರುತಿಸಿದರೆ ತಮಗೆ ಹೃತ್ಪೂರ್ವಕವಾದಂತಹ ಸ್ವಾಗತ ಸರ್. ಕರ್ನಾಟಕ ಸರ್ಕಾರ ಮಾನ್ಯ ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಪ್ರತಾಪ್ ಸಿಂಹ ನಾಯಕ್ 2 ಶುಭ ನುಡಿಗಳನ್ನಾಡಬೇಕಾಗಿ ಕೇಳಿಕೊಳ್ಳುತ್ತೇವೆ. ಸಭಾ ಕಾರ್ಯಕ್ರಮದಲ್ಲಿ ಶಿಲಾನ್ಯಾಸದ ನಿಮಿತ್ತ ಬಂದಿರುವಂತಹ ದಕ್ಷಿಣ ಮಧ್ಯ ಕ್ಷೇತ್ರೀಯ ಕಾರ್ಯವಾಹರು, ರಾಷ್ಟ್ರೀಯ ಸ್ವಯಂ ಸೇವಕ ಬೆಂಗಳೂರಿನ ಮಾನ್ಯ ಶ್ರೀಯುತ ತಿಪ್ಪೇಸ್ವಾಮಿಯವರಿಗೆ ಗೌರವಪೂರ್ವಕವಾದಂತಹ ನಮನಗಳನ್ನು ಸಲ್ಲಿಸ್ತಾ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರೇ, ವೇದಿಕೆಯ ಎದುರಿರುವ ಎಲ್ಲ ಆತ್ಮೀಯ ಬಂಧು ಭಗಿನಿಯರೇ, ಆಪತ್ಕೋ ಅವಸರ ಮೇ ಬದಲ್ಲೇನ ಅಂತ ಹೇಳಿದರೆ, ಜೀವನದಲ್ಲಿ ಎದುರಾಗುವಂತಹ ಅನಿರೀಕ್ಷಿತ ಕಠಿಣ ಪರಿಸ್ಥಿತಿಯನ್ನು ಒಂದು ಅವಕಾಶವಾಗಿ ಪರಿವರ್ತನೆಯನ್ನು ಮಾಡಿ, ಜೀವನದಲ್ಲಿ ಯಾವುದೇ ರೀತಿಯ ಪರಿಸ್ಥಿತಿ ಬಂದರೂ ಸಮಾಜಮುಖಿಯಾಗಿ ಚಿಂತನೆ ಮಾಡಿ ಆ ರೀತಿಯ ಕಷ್ಟದಲ್ಲಿರುವವರನ್ನು ಗುರುತಿಸಿ ಅವರಲ್ಲಿಯೂ ಆತ್ಮವಿಶ್ವಾಸವನ್ನು ತುಂಬಿಸಿ ಬದುಕಿಗೆ ಒಂದು ದಾರಿಯನ್ನು ತೋರಿಸುವಂತಹ ಒಂದು ವಿಶೇಷ ಕಾರ್ಯಕ್ರಮವನ್ನು ಸೇವಾ ಭಾರತಿಯ ವತಿಯಿಂದ ವಿನಾಯಕರ ನೇತೃತ್ವದಲ್ಲಿ ಕಳೆದ ಬಹಳಷ್ಟು ವರ್ಷಗಳಿಂದ ನಡೀತಾ ಇದೆ. ನಾನು ಸ್ಥಳೀಯನಾಗಿ, ನಾನು ಸಹ ವಿನಾಯಕರು ಒಟ್ಟಿಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಬೆಳೆದ ಸ್ವಯಂ ಸೇವಕರಾಗಿ ಮತ್ತು ಸುತ್ತಮುತ್ತಲಿನ ಎಲ್ಲ ಜನರ ಸಹಕಾರದ ನೆಲೆಯಲ್ಲಿ ಈ ಕಾರ್ಯಕ್ರಮ ಆಗ್ತಾ ಇದೆ. ಇದಕ್ಕೊಂದು ವಿಶೇಷ ರೂಪವನ್ನು ಕೊಡುವಂತಹ ದೃಷ್ಟಿಯಲ್ಲಿ ಒಂದು ಸಾಹಸದ ಕೆಲಸ, ಏನು ಸಣ್ಣ ವಿಷಯ ಅಲ್ಲ. ಇವತ್ತವರು ಏನು ಒಂದು ಯೋಜನೆಗೆ ಕೈ ಹಾಕಿದ್ದಾರೆ, ಬಹಳ ದೊಡ್ಡ ಕೆಲಸ. ಆದರೆ ಅದರ ಹಿಂದೆ ಇರುವಂತಹ ಆಶಯ, ಅದು ಯಾರಿಗೆ ತಲುಪಬೇಕು ಅಂತ ಹೇಳುವಂತಹ ಕನಸು, ಕಲ್ಪನೆ, ಇದನ್ನು ಮನಸ್ಸಿನಲ್ಲಿಟ್ಟುಕೊಂಡಾಗ ಅದರೊಳಗಿರುವಂತಹ ಧೀಶಕ್ತಿಗೆ ಈ ಕಾರ್ಯಕ್ರಮವನ್ನು
ಖಂಡಿತವಾಗಿಯೂ ಆ ಭಗವಂತ ಪೂರ್ಣ ರೀತಿಯಲ್ಲಿ ಆಶೀರ್ವಾದ ಮಾಡಿ ಅವರು ಯಾವ ಕನಸನ್ನು ಕಂಡಿದ್ದಾರೆ, ಎಲ್ಲರ ಪರವಾಗಿ, ಸಮಾಜದ ಪರವಾಗಿ ಸೇವೆಯ ದೃಷ್ಟಿಯಲ್ಲಿ ಮಾಡಿದ್ದಾರೆ, ಅದು ಪೂರ್ಣ ರೀತಿಯಲ್ಲಿ ಯಶಸ್ವಿಯಾಗಲಿ ಅಂತ ಹೇಳುವಂತೆ ಭಗವಂತನಲ್ಲಿ ಪ್ರಾರ್ಥಿಸಿ ಈ ಕಾರ್ಯಕ್ರಮಕ್ಕೆ ನಾನು ಶುಭ ಕೋರ್ತೇನೆ. ಶುಭ ನುಡಿಗಳನ್ನಾಡಿದಂತಹ ನಿಮಗೆ ಧನ್ಯವಾದಗಳು. ಶ್ರೀ ವಿಜಯ ಕೊಡಬೂರು ದಿವ್ಯಾಂಗರ ರಕ್ಷಣಾ ಸಮಿತಿ ಉಡುಪಿ 2 ಮಾತುಗಳನ್ನಾಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಭೂಮಿ ಪೂಜೆಯ ನಿಮಿತ್ತ ನಾವೆಲ್ಲ ಸೇರಿದ್ದೀವಿ. ಕಟ್ಟಡಕ್ಕೆ ಕಾಮಗಾರಿ ಪ್ರಾರಂಭ ಆಗಬೇಕು ಅನ್ನೋ ದೃಷ್ಟಿಯಿಂದ ತಾಯಿ ಭಾರತಿಯನ್ನು ನೆನಪು ಮಾಡ್ತಾ ಅವರ ಅನುಮತಿಯನ್ನು ಪಡೆಯುವಂಥ ಒಂದು ಕಾಲಘಟ್ಟ ಅಂತ ಅನ್ನಿಸ್ತಾ ಇದೆ. ಈ ಸಂದರ್ಭದಲ್ಲಿ ಉಪಸ್ಥಿತರಿರುವಂಥ ಮತ್ತು ನಮಗೆಲ್ಲರಿಗೂ ಮಾರ್ಗದರ್ಶನ ಮತ್ತು ಸಂಸ್ಕಾರಯುತವಾಗಿರುವಂತಹ ಶಿಕ್ಷಣವನ್ನು ನೀಡಿರುವಂತಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ದಕ್ಷಿಣ ಮಧ್ಯ ಕ್ಷೇತ್ರೀಯ ಕಾರ್ಯವಾಹರು ಮತ್ತು ನಮ್ಮ ಹಿರಿಯರಾಗಿರುವಂತಹ ಶ್ರೀಯುತ ತಿಪ್ಪೇಸ್ವಾಮಿ ಅವರೇ, ತನ್ನ ಬೆನ್ನೆಲುಬು ಸರಿಯಿಲ್ಲದಿದ್ದರೂ ಸಮಾಜಕ್ಕೆ ಒಂದಷ್ಟು ಸೇವೆ ಮಾಡಬೇಕು ಅಂತ ನಮಗೆಲ್ಲರಿಗೂ ಮಾದರಿಯಾಗಿರುವಂತಹ ವಿನಾಯಕ್ ರಾವ್ ಅವರೇ, ಈ ಸಂಸ್ಥೆಯ ಅಧ್ಯಕ್ಷರಾಗಿದ್ದುಕೊಂಡು ಮಹಿಳೆಯಾದರೂ ತಮ್ಮ ಸಮಯವನ್ನು ಸಮಾಜಕ್ಕೆ ಕೊಟ್ಟಿರುವಂತಹ ಸ್ವರ್ಣ ಗೌರಿ ಅವರೇ, ಉಪಸ್ಥಿತರಿರುವಂಥ ಎಲ್ಲ ಅತಿಥಿ ಗಣ್ಯರೇ ಮತ್ತು ವೇದಿಕೆಯ ಮುಂಭಾಗದಲ್ಲಿರುವಂಥ ಸಜ್ಜನ ಬಂಧುಗಳೇ, ಮಾತಾ ಭಗಿನಿಯರೇ, ಈ ಸೇವಾಧಾಮದಿಂದ ಈ ಕನ್ಯಾಡಿಗೆ ಅಥವಾ ಬೆಳ್ತಂಗಡಿಗೆ ಏನು ಲಾಭ ಆಗಿದೆಯೇ ಇಲ್ಲ ಅನ್ನುವಂಥದ್ದು ನಮ್ಮ ಹಿರಿಯರು ಹೇಳಿದ್ದಾರೆ. ಆದರೆ ಪಕ್ಕದಲ್ಲಿರುವಂಥ ಉಡುಪಿ ಜಿಲ್ಲೆಗೆ ಏನಾಗಿದೆ ಅನ್ನೋದು ನನ್ನ ಹೇಳುವಂಥ ನನ್ನ ಧರ್ಮ ಅಂತ ಅನ್ನಿಸ್ತಾ ಇದೆ. ಕಳೆದ 5 ವರ್ಷದ ಹಿಂದೆ ಉಡುಪಿಯ ಕೃಷ್ಣ ಮಠದಲ್ಲಿರುವಂಥ ರಾಜ್ಯಾಂಗಣದಲ್ಲೊಂದು ಕಾರ್ಯಕ್ರಮ, ನಾನು ಆ ಸಂದರ್ಭದಲ್ಲಿ ನಗರಸಭಾ ಸದಸ್ಯನಾಗಿ ಆ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದರು. ಆಹ್ವಾನ ಮಾಡುವಾಗ ಯಾವ ರೀತಿ ಮಾಡಿದ್ದಾರೆ ಅಂದರೆ ಬೆರಿತ ಕೋಲ್ ಕಟ್ಟ ತಿರಗಲ್ನ ಕಾರ್ಯಕ್ರಮ ಅಂತ ಹೇಳಿದರು ತುಳುವಲ್ಲಿ. ನನಗೆ ಆವಾಗ ಒಂದು ಉತ್ಸಾಹ ಬಂತು. ಏನಂದರೆ ಕಾಲು ಕಟ್ಟಾದವ್ರನ್ನ ನೋಡ್ತೇವೆ, ಯಾಕಂದರೆ ಕಾಲಿಲ್ಲ, ಅವರು ಕಾಲಿಲ್ಲ ಅಂತ ನೋಡಿದ್ದೇವೆ, ಕೈ ಕಟ್ಟಾದವ್ರನ್ನ ನೋಡಿದ್ದೇವೆ. ಈ ಬೆರಿತ ಕೋಲ್ ಕಟ್ಟ ತಿನಗಲಿನ ಎಂಚ ತೂಪಿನಿ ಅಂದರೆ ಅವ್ರು ನಾನು ಎನಿಸಿದ್ದು ಏನೋ ಒಂದು ಅವರಿಗೆ ಬೆನ್ನೆಲುಬೇ ಇಲ್ಲ, ಏನೋ ಕಟ್ಟಾಗಿದೆ ಅನ್ನೋ ದೃಷ್ಟಿಯಿಂದ ಉತ್ಸಾಹದಿಂದ ಅದನ್ನು ನೋಡಬೇಕು ಅನ್ನೋ ದೃಷ್ಟಿಯಿಂದ ರಾಜ್ಯಾಂಗಣಕ್ಕೆ ಆ ಕಾರ್ಯಕ್ರಮದಲ್ಲಿ ಬಂದೆ. ವೀಲ್ ಚೇರ್ನವರೆಲ್ಲ ಇದ್ದರು, ವೇದಿಕೆಯ ಮೇಲೆ ಒಬ್ಬರೊಂದು ವೀಲ್ ಚೇರ್ನಲ್ಲಿದ್ದರು. ನನಗೆ ಆವಾಗ ಅಲ್ಲಿ ಆಗಿರುವಂಥ ಚಟುವಟಿಕೆ ಅದನ್ನು ನೋಡುವಾಗ ನಮಗೆ ಬೆನ್ನೆಲ್ಲ, ಕಾಲು, ಕೈ ಎಲ್ಲ ದೇಹಾಂಗಗಳು ದೇವರು ಸರಿಯಾಗಿ ಕೊಟ್ಟಿದ್ರೂ ನಾವು ಮಾಡಿರುವಂಥದ್ದು ಶೂನ್ಯ ಅಂತ ಅನಿಸಿದ್ದು. ಈ ಬೆನ್ನೆಲುಬು ತುಂಡಾದವನು ಇದಿಷ್ಟು ಕಾರ್ಯ, ಇದಿಷ್ಟು ಸೇವೆ ಕಾರ್ಯವನ್ನು ಮಾಡಬಹುದು, ಒಂದು ಸಂಘದ ಸಂಸ್ಕಾರ ಪಡೆದಂಥ ಸ್ವಯಂ ಸೇವಕ ಈ ರೀತಿ ಮಾಡಬಹುದು ಅನ್ನುವಂಥದ್ದು ನಾನು ಆ ವೇದಿಕೆಯಲ್ಲಿ ಕಂಡಿದ್ದೀನಿ. ಅದರ ನಂತರ ನಮಗೂ ಈ ಬೆನ್ನೆಲುಬು ಕಟ್ಟಾದವರ ಕೆಲಸ ಮಾಡಬೇಕು ಅನ್ನೋ ಉಚಿತನವನ್ನು ಆ ಸಂದರ್ಭದಲ್ಲಿ ಇಡಿಸಿದ್ರಿಂದ ಈಗ ಉಡುಪಿ ಜಿಲ್ಲೆಯಲ್ಲಿ ಆ ಸಂದರ್ಭದಲ್ಲಿ ಒಟ್ಟು ಜಿಲ್ಲೆಯ ಅಂಕಿಅಂಶ ಪ್ರಕಾರ ಕೇವಲ 44 ಜನ ಉಡುಪಿ ಜಿಲ್ಲೆಯಲ್ಲಿ ಬೆನ್ನೆಲುಬು ಮುರಿತಕ್ಕೊಳಗಾದವರು ಇದ್ದರು. ಈಗ ಅದನ್ನು ಹುಡುಕುವಂಥದ್ದು, ಅವರಿಗೆ ಬೇಕು ಬೇಡಗಳನ್ನು ಕೊಡುವಂಥದ್ದು, ಪ್ರತಿ ವರ್ಷಕ್ಕೆ ಜಾಗೃತಿ ಮೂಡಿಸುವಂಥ ರ್ಯಾಲಿ ಮಾಡುವಂಥದ್ದು, ಪ್ರತಿಭಟನೆ ಮಾಡುವಂಥದ್ದು, ಮನವಿ ಕೊಡುವಂಥದ್ದು. DHO ಅವರು ಪ್ರತಿ ತಿಂಗಳಿಗೆ ಅಲ್ಲಿರುವಂಥ ಒಂದು DHO ಅವರ ತಂಡ ಏನಿದೆ ಅದು ಪ್ರತಿ ಮನೆಗೆ ಬಂದು ಆರೈಕೆ ಮಾಡಬೇಕು, ಆ್ಯಂಬುಲೆನ್ಸ್ನಿಂದ ಆರೈಕೆ ಮಾಡಬೇಕು ಅನ್ನೋ ಒಂದು ಕಾರ್ಯ ಉಡುಪಿ ಜಿಲ್ಲೆಯಲ್ಲಿ ಆಗಿದ್ದರೆ ಅದು ಸೇವಾಧಾಮದಿಂದ, ಸೇವಾ ಭಾರತಿಯಿಂದ ಆಗಿದೆ ಅನ್ನೋದು ತುಂಬ ಸಂತೋಷದಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅದಕ್ಕೆ ಪೂರ್ತಿ ಮಾರ್ಗದರ್ಶನ ಯಾರ್ದು ಕೇಳಿದರೆ ವಿನಾಯಕ್ ರಾವ್ದು. ಆದ್ದರಿಂದ ಈ ಸಂದರ್ಭದಲ್ಲಿ ಭೂಮಿ ಪೂಜೆಗೆ ಖಂಡಿತವಾಗಿಯೂ ನಮ್ಮ ತಂಡದ ಎಲ್ಲರೂ ಬಂದಿದ್ದೇವೆ. ನಾವು ಉಡುಪಿಯಿಂದ ಅದಕ್ಕೆ ಬೇಕಾಗಿರುವಂಥ ಸಂಪನ್ಮೂಲಗಳನ್ನು ಕ್ರೋಢೀಕರಿಸುವಂಥದ್ದು ಆಗಬೇಕು. ಯಾಕಂದರೆ ಉಡುಪಿ ಜಿಲ್ಲೆಯ ಈ ಬೆನ್ನೆಲುಬು ಮೂಲತ ಒಳಗಾಗಿರ್ಬೋದು ಅಥವಾ ದಿವ್ಯಾಂಗರಿರ್ಬೋದು, ಖಂಡಿತವಾಗಿಯೂ ಇಲ್ಲಿಯ ಋಣದಲ್ಲಿದ್ದೇವೆ. ಇದಿಷ್ಟು ಅಲ್ಲಿ ಏನಾದರೂ ದಿವ್ಯಾಂಗ ರಕ್ಷಣಾ ಸಮಿತಿಯ ಕಾರ್ಯ ಆಗಬೇಕು ಅಂತ ಆದರೆ ಅದು ಈ ಸಂಸ್ಥೆಯ ಒಂದು ಮಾದರಿ ಮತ್ತು ಇದರ ಮಾರ್ಗದರ್ಶನದಿಂದ ಆಗ್ತಾ ಇದೆ ಅಂತ ಹೇಳ್ತಾ, ಇಲ್ಲಿಗೆ ಬೇಕಾಗಿರುವಂಥ ಸಂಪನ್ಮೂಲಗಳನ್ನು ಅಲ್ಲಿ ಕ್ರೋಢೀಕರಣ ಮಾಡುವಂಥದ್ದು ನಾವು ಖಂಡಿತವಾಗಿ ಪಾತ್ರವನ್ನು ತಗೊಳ್ತೀವಿ. ಇದು ಇನ್ನಷ್ಟು ಸಮಾಜಕ್ಕೆ ಪೂರಕವಾಗಿ ಸಂಘ ಬೆಳೀಲಿ. ಮಾಡಿರುವಂಥ ಎಲ್ಲರಿಗೂ ದೇವರು ಸುಖ, ಸಂತೋಷ, ನೆಮ್ಮದಿ, ಐಶ್ವರ್ಯ, ಆರೋಗ್ಯವನ್ನು ಕೊಡಲಿ. ಜೊತೆಯಾಗಿ ಈ ದೇಶ ಧರ್ಮದ ಕೆಲಸವನ್ನು ಮಾಡಲಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದನೆಗಳು. ಅದೇ ರೀತಿ ಬೈಂದೂರಿನಲ್ಲೂ ಇದರ ಒಂದು ಸೇವಾ ಕಾರ್ಯ ನಡೀತಾ ಇದೆ. ಅದನ್ನು ವಿನಾಯಕ್ ರಾವ್ ಹೇಳಿದರು. ಅದಕ್ಕೆ ನಾವು ಪೂರಕವಾಗಿರುವಂಥ ಏನು ಅದರ ಬೇಕು ಬೇಡಗಳನ್ನು ಮಾಡುವಂಥದ್ದನ್ನು ಮಾಡ್ತೀವಿ. ಅದನ್ನು ಆ ನಮ್ಮ ಜಿಲ್ಲೆಗೆ ಕೊಟ್ಟಿರುವಂಥದ್ದು ಅಂತ ಎನಿಸ್ಕೊಳ್ತೀವಿ. ಆ ಭಾಗದ ಯಾರು ಬೆನ್ನು ಮೂಳೆ ಮುರಿತಕ್ಕೊಳಗಾದವರಿಗೆ ಬೇಕಾಗಿರುವವರಿಗೆ ಪುನಶ್ಚೇತನ ಮಾಡುವಂಥ ಕೇಂದ್ರ ಇನ್ನು ನಮ್ಮ ಜಿಲ್ಲೆಯಲ್ಲಿ ಆಗ್ತದೆ. ಅದಕ್ಕೆ ಪೂರ್ತಿ ಕಾರಣ ಯಾರು ಕೇಳಿದರೆ
ಇದೇ ಸೇವಾ ಭಾರತಿ, ಅದರಲ್ಲಿ ಉಟ್ಕೊಂಡಿರುವಂಥ ಸೇವಾ ಧಾಮ ಮತ್ತು ನಮ್ಮ ಹಿರಿಯರು ಅಂತ ಹೇಳ್ತಾ ಅದಕ್ಕೆ ನಾವು ಪೂರ್ತಿ ತೊಡಗಿಸ್ಕೊಳ್ತೀವಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದನೆಗಳು. ಧನ್ಯವಾದಗಳು ಸರ್. ನಮ್ಮೊಂದಿಗೆ ಧರ್ಮಸ್ಥಳದ ಶ್ರೀಯುತ ಭುಜಬಲಿಯವರಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಪತ್ರಿಕಾ ಮಾಧ್ಯಮದ ಮಿತ್ರರು ನಮ್ಮೊಂದಿಗೆ ಅವರ ಉಪಸ್ಥಿತಿಯನ್ನು ಗಮನಿಸುತ್ತಾ ಅವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತ ಅನ್ಬಯಸ್ತಾ ಇದ್ದೇನೆ ಸರ್. ಶ್ರೀ ತಿಪ್ಪೇಸ್ವಾಮಿಯವರು ಬೆಂಗಳೂರಿನ ಹಿರಿಯ ಸಾಮಾಜಿಕ ಕಾರ್ಯಕರ್ತರು. ಪ್ರತಿಷ್ಠಿತ ವಿಶ್ವೇಶ್ವರಯ್ಯ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಬಿಇ ಎಲೆಕ್ಟ್ರಾನಿಕ್ಸ್ ಪದವಿಯನ್ನು ಪಡೆದು ಕರ್ನಾಟಕ ಸರ್ಕಾರದ ಕೆಐಎಟಿಪಿ ಸಂಸ್ಥೆಯ ಹಿರಿಯ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದಾರೆ. ಸಾಮಾಜಿಕ ಸೇವಾ ಚಟುವಟಿಕೆಗಳಿಗೆ ತೊಡಗಿಸಿಕೊಂಡವರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಅನೇಕ ಜವಾಬ್ದಾರಿ ನಿರ್ವಹಿಸಿ ಪ್ರಸ್ತುತ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಉತ್ತರ ಆಂಧ್ರಪ್ರದೇಶದ, ತೆಲಂಗಾಣಗಳನ್ನು ಒಳಗೊಂಡ 4 ಪ್ರಾಂತಗಳನ್ನೊಳಗೊಂಡ ಮಧ್ಯಕ್ಷೇತ್ರದ ಕಾರ್ಯವಾಹರಾಗಿ ಜವಾಬ್ದಾರಿ ನಿರ್ವಹಿಸುತ್ತಿದ್ದಾರೆ. ಬೆಂಗಳೂರಿನ ಬಸವನಗುಡಿಯಲ್ಲಿ 78 ವರ್ಷಗಳಿಂದ ಅನಾಥ ಮಕ್ಕಳಿಗಾಗಿ ನಡೆಸುತ್ತಿರುವ ಅಮೃತ ಶಿಶು ನಿವಾಸ ಇದರ ಆಡಳಿತ ಮಂಡಳಿ ಸದಸ್ಯರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಬೆಂಗಳೂರಿನ ಡಿವಿಜಿ ರಸ್ತೆಯಲ್ಲಿರುವ 117 ವರ್ಷಗಳ ಸಂಸ್ಥೆ ಅಬಲಾಶ್ರಮ ಹೆಣ್ಣು ಮಕ್ಕಳಿಗಾಗಿ ಊಟ ವಸತಿ ಶಿಕ್ಷಣ ಕೌಶಲ್ಯ ತರಬೇತಿ ಆಶ್ರಯ ಕೊಡುತ್ತಿರುವ ಸಂಸ್ಥೆ ಇದರ ಆಡಳಿತ ಮಂಡಳಿಯ ಸದಸ್ಯರಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಗುಡ್ಡಗಾಡು ಪ್ರದೇಶದಲ್ಲಿ ವಾಸವಿರುವ ವನವಾಸಿಗಳ ಮಧ್ಯೆ ಕಾರ್ಯನಿರ್ವಹಿಸುತ್ತಿರುವ ಅಖಿಲ ಭಾರತ ಸಂಘಟನೆ ವನವಾಸಿ ಕಲ್ಯಾಣ ಆಶ್ರಮದ ಇದರ ಕರ್ನಾಟಕ ವನವಾಸಿ ಕಲ್ಯಾಣ ಆಶ್ರಮದ ಟ್ರಸ್ಟ್ನ ಕಾರ್ಯನಿರ್ವಾಹಕ ವಿಶ್ವಸ್ತರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಬೆಂಗಳೂರಿನ ಮಾಗಡಿ ರಸ್ತೆಯಲ್ಲಿ ಕಳೆದ 52 ವರ್ಷಗಳಿಂದ ಜನಸೇವಾ ವಿದ್ಯಾಕೇಂದ್ರ ಸಂಸ್ಥೆಯು ನಡೆಯುತ್ತಿದ್ದು, ಇಲ್ಲಿ 1 ರಿಂದ 10ನೇ ತರಗತಿಯವರೆಗೆ ಮತ್ತು ಪಿಯು ಕಾಲೇಜ್ ಮಕ್ಕಳಿಗೆ ವಸತಿ ಶಾಲೆ ನಡೆಯುತ್ತಿದೆ. ಇಲ್ಲಿ 6 ವರ್ಷಗಳ ಗುರುಕುಲ ಶಿಕ್ಷಣ, ವೇದ ವಿಜ್ಞಾನ ಶೋಧ ಸಂಸ್ಥೆ, ಗೋಶಾಲೆ ಇತ್ಯಾದಿಗಳು ಇಲ್ಲಿ ನಡೆಯುತ್ತಿದೆ. ಶ್ರೀಯುತರು ಕಾರ್ಯನಿರ್ವಾಹಕ ವಿಶ್ವಸ್ತರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಬೆಂಗಳೂರಿನಲ್ಲಿ ಕಳೆದ 115 ವರ್ಷಗಳಿಂದ ನಡೆಯುತ್ತಿರುವ ಸಂಸ್ಥೆ ದಿಮಿತಿಕ್ ಸೊಸೈಟಿ ಅತ್ಯಂತ ದೊಡ್ಡದಾದ ಸಂಶೋಧನಾ ಪುಸ್ತಕಗಳನ್ನು ಹೊಂದಿರುವ ಗ್ರಂಥಾಲಯ ಇದೆ. ಸಂಶೋಧನೆ ಇತ್ಯಾದಿ ಚಟುವಟಿಕೆಗಳು ನಡೆಯುತ್ತವೆ. ಇದರ ಆಡಳಿತ ಮಂಡಳಿಯ ಸದಸ್ಯರು ಆಗಿದ್ದಾರೆ. ನನ್ನ ಗ್ರಾಮ ನನ್ನ ತೀರ್ಥಕ್ಷೇತ್ರ ಈ ಕಲ್ಪನೆಯಲ್ಲಿ ತಮ್ಮ ಹುಟ್ಟೂರು ಆದ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಹೊಸಯಳಗಾಡು ಗ್ರಾಮದ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಸರ್ಕಾರಿ ಶಾಲೆಯನ್ನು ಅಭಿವೃದ್ಧಿಪಡಿಸಿದ್ದಾರೆ. ಪ್ರಸ್ತುತ ಎಲ್ಕೆಜಿ ಯುಕೆಜಿಯಿಂದ ಮಕ್ಕಳು ಕಲಿಯುತ್ತಿದ್ದಾರೆ. ಶಿಕ್ಷಣದ ಜೊತೆಗೆ ಉತ್ತಮ ಸಂಸ್ಕಾರ ವ್ಯಕ್ತಿತ್ವ ವಿಕಸನ ಚಟುವಟಿಕೆಗಳನ್ನು ಮಾಡುತ್ತಿದ್ದು ರಾಜ್ಯದಲ್ಲಿ ಒಂದು ಮಾದರಿ ಶಾಲೆಯಾಗಿದೆ. ಸುಸಜ್ಜಿತವಾದ ಕಟ್ಟಡಗಳು, ಅಡ್ಮಿನಿಸ್ಟ್ರೇಷನ್, ಗ್ರಂಥಾಲಯ, ಕಂಪ್ಯೂಟರ್ ಲ್ಯಾಬ್, ಈ ಲೈಬ್ರರಿ ಇತ್ಯಾದಿ ಸವಲತ್ತು ಹೊಂದಿದ್ದು ಗುಣಮಟ್ಟದ ಶಿಕ್ಷಣ ಸಿಗುತ್ತದೆ. ಇವರು ಮಹಾಪೋಷಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ದೊಡ್ಡಬಳ್ಳಾಪುರ ಬಳಿ ಇರುವ ರಾಜಕಟ್ಟದಲ್ಲಿ ಶ್ರೀ ಮಾರುತಿ ಎಜುಕೇಷನ್ ಶಾಲೆಯ ಆಡಳಿತ ಮಂಡಳಿಯ ಸದಸ್ಯರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇನ್ನು 10 ಸಾಮಾಜಿಕ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಂತಹ ಶ್ರೀಯುತ ತಿಪ್ಪೇಸ್ವಾಮಿ ಇವರು ನಮ್ಮ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ 2 ಮಾತುಗಳನ್ನಾಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಈ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಮಾನ್ಯ ಶಾಸಕರಾಗಿರುವಂತಹ ಶ್ರೀಯುತ ಹರೀಶ್ ಪೂಂಜ್ ಅವರು ಆಗಮಿಸಿದರೆ ತಮಗೆ ಹೃತ್ಪೂರ್ವಕವಾದ ಸ್ವಾಗತ ಬಯಸುತ್ತೇನೆ. ಹಾಗೆ ವೇದಿಕೆಗೆ ಬರಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಸರ್. ನಮಸ್ಕಾರ. ಗೊತ್ತಾಯ್ತು, ಬೆಳಗ್ಗೆ ಬಂದು ಸೇವಾ ಭಾರತಿ ವತಿಯಿಂದ ಇವತ್ತಿನ ನೂತನ ಕಟ್ಟಡದ ಶಿಲಾನ್ಯಾಸ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಸಂಸ್ಥೆಯ ಅಧ್ಯಕ್ಷರು ಆದಂಥ ಶ್ರೀಮತಿ ಸ್ವರ್ಣಗೌರಿಯವರೇ, ಹಿರಿಯ ಕಾರ್ಯಕರ್ತರು, ಈ ಭಾಗದ ಸಂಘ ಚಾಲಕರು ಆಗಿದ್ದಂಥ ಸನ್ಮಾನ್ಯ ಕೃಷ್ಣ ಭಟ್ರವರೇ, ಹಾಗೆ ವಿಧಾನ ಪರಿಷತ್ ಸದಸ್ಯರು, ನಮಗೆ ಭಾಳ ಆನಂದ ಆಗುವಂಥದ್ದು
ಈಗ ತಾನೇ ನನ್ನ ಪರಿಚಯ ಮಾಡಿಕೊಟ್ಟಂಥ ಜನಸೇವಾ ವಿದ್ಯಾಕೇಂದ್ರದ ಪ್ರಾರಂಭದ ವಿದ್ಯಾರ್ಥಿನೂ ಆಗಿದ್ದರು ಅವರು. ಸನ್ಮಾನ್ಯ ಪ್ರತಾಪ್ ಸಿಂಗ್ ನಾಯ್ಕರವರೇ, ಈಗ ತಾನೇ ಆಗಮಿಸಿದ್ದಂಥ ಶಾಸಕರಾದಂಥ ಹರೀಶ್ ಪೂಂಜಾವರವರೇ, ಸೇವಾ ಭಾರತೀಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಚೆನ್ನೈನವರವರೇ, ಸನ್ಮಾನಗೊಂಡಂಥ ಈ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತಂಥ ಶ್ರೀಯುತ ಅರ್ಜುನ್ ಭಂಡಾರ್ಕರ್ ಅವರೇ, ಇನ್ನು ಅನೇಕ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಆದರಣೀಯ ಹಿರಿಯರೇ, ಶ್ರದ್ಧೇಯ ತಾಯಂದಿರೇ, ಉಪಸ್ಥಿತ ಎಲ್ಲ ಸಜ್ಜನ ಬಂಧುಗಳೇ, ಇವತ್ತು ಭಾಳ ಆನಂದದ ಸಂಗತಿ. ನಾನು ಕಳೆದ 4-5 ವರ್ಷಕ್ಕಿಂತ ಹೆಚ್ಚಾಗಿ ಈ ಭಾಗದ ಪ್ರವಾಸ ಮಾಡಿದಾಗ ಶ್ರೀಯುತ ವಿನಾಯಕರಾವ್ ಅವರ ಮನೆಗೆ ನನ್ನನ್ನು ಸಂಪರ್ಕಕ್ಕಾಗಿ ಕರೆದುಕೊಂಡು ಹೋಗಿದ್ದು. ಮೊದಲನೇ ಬಾರಿಗೆ ನಾನು ಅವರನ್ನು ಭೇಟಿ ಮಾಡಿದೆ. ಭೇಟಿ ಮಾಡಿ ಅವರು ಈ ರೀತಿಯ ಚಟುವಟಿಕೆಗಳನ್ನು ಮಾಡ್ತಾ ಇರೋವಂಥದ್ದನ್ನು ಕೇಳಿ ನಾನೇನು ಈ ಸಮಾಜದಲ್ಲಿ ಕಾರ್ಯವನ್ನು ಮಾಡ್ತಾ ಇದ್ದೇನೆ, ಅದಕ್ಕೆ ಇನ್ನಷ್ಟು ಪ್ರೇರಣೆಯನ್ನು ಪಡ್ಕೊಂಡೆ. ನಾನು ವಿದ್ಯಾರ್ಥಿ ದಿಶೆಯಿಂದ ಇದ್ದಾಗಲೂ ಸಹ ಬೆಂಗಳೂರಿನಲ್ಲಿ ಇದೇ ರೀತಿಯ ಕಾರ್ಯಕರ್ತರು ಒಬ್ಬರು, ಅವರೂ ಸಹ ವಿಜಯ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿದ್ದರು. ಹಾಗೆಯೇ ಅನೇಕ ಸಾಮಾಜಿಕ ಚಟುವಟಿಕೆಗಳಲ್ಲಿ ಜವಾಬ್ದಾರಿ ಹೊತ್ತಿದ್ದರು. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನ ಅಖಿಲ ಭಾರತೀಯ ಉಪಾಧ್ಯಕ್ಷರಾಗಿದ್ದರು. ಈಗ ಪ್ರಸ್ತುತ ಬೆಂಗಳೂರಿನಲ್ಲಿ ನಡೀತಾ ಇರತಕ್ಕಂಥ ಚಾಣಕ್ಯ ವಿಶ್ವವಿದ್ಯಾಲಯ ಏನು ಪ್ರಾರಂಭ ಮಾಡಿದ್ದೀವಿ, ಅದರ ಉಪಕುಲಪತಿಗಳಾಗಿ ಜವಾಬ್ದಾರಿಯನ್ನು ಹೊತ್ತು ಕೆಲಸ ಮಾಡ್ತಿದ್ದಾರೆ. ಅವರೂ ಹೀಗೇ ವೀಲ್ ಚೇರ್ ಮೇಲೆ ವಿದ್ಯಾರ್ಥಿ ದಿಶೆಯಿಂದಲೂ ಸಹ ಹಾಗೇ ಇದ್ದು. ಇವರನ್ನು ನೋಡಿದಾಗ ನಮಗೆ ಯಾವ ರೀತಿ ಸಾಧನೆಯನ್ನು ಮಾಡಬಹುದು ಅನ್ನೋದಕ್ಕೆ ನಮಗೆಲ್ರಿಗೂ ಸಹ ಪ್ರೇರಣೆ ಆಗುತ್ತೆ. ಸಂಘವನ್ನು ಪ್ರಾರಂಭ ಮಾಡಿದಂಥ ಪರಂಪೂಜನೀಯ ಡಾಕ್ಟ್ರೀಜಿಯವರನ್ನು ಒಬ್ಬರು ಬಂದು ಪ್ರಶ್ನೆ ಮಾಡ್ತಾರೆ, ಸಂಘದ ವಿಚಾರ ಏನು, ಸಂಘ ಏನು ಕೆಲಸ ಮಾಡ್ತದೆ, ಸಂಘ ಹೇಗೆ ಕೆಲಸ ಮಾಡ್ತದೆ, ಇದನ್ನೆಲ್ಲ ಪ್ರಶ್ನೆ ಮಾಡಿದಾಗ ಡಾಕ್ಟ್ರೀಜಿಯವರು ಅದಕ್ಕೆ ಉತ್ತರ ಕೊಡೋದಿಲ್ಲ. ಒಬ್ಬ ಕಾರ್ಯಕರ್ತರನ್ನು ತೋರಿಸಿ ಆ ಮನೆಗೆ ಹೋಗಿ ನೀವು ಅವ್ರನ್ನ ಅಬ್ಸರ್ವ್ ಮಾಡ್ತಾ ಇರಿ, ಅವ್ರನ್ನ ನೋಡ್ತಾ ಇರಿ, ಅವರು ಏನು ಮಾಡ್ತಾರೆ ಅದೇನೇ ಸಂಘ ಅಂತ ಹೇಳಿದರು. ಪ್ರಾಯಶಃ ವಿನಾಯಕರವರನ್ನು, ಡಾಕ್ಟರ್ ಎಂ ಕೆ ಶ್ರೀಧರ್ ಅವರನ್ನು ನೋಡಿದಾಗ ಸಂಘದ ವಿಚಾರ ಏನಿದೆ ಅವರು ಜೀವನದಲ್ಲಿ ಅಳವಡಿಸ್ಕೊಂಡಿದ್ದಾರೆ ಅಂತ ಅನಿಸುತ್ತೆ. ಸಂಘ ನಮಗೆ ಯಾವತ್ತೂ ನಿರಾಶಾದಾಯಕ ಭಾವನೆಯನ್ನು ಕಲಿಸಿಕೊಡೋದಿಲ್ಲ, ಆಶಾದಾಯಕ ಭಾವನೆಯನ್ನು ಉಂಟು ಮಾಡುತ್ತೆ, ನಮ್ಮಲ್ಲಿ ವಿಶ್ವಾಸವನ್ನು ಉಂಟು ಮಾಡುತ್ತೆ. ನಾನು ಏನನ್ನು ಬೇಕಾದರೂ ಸಾಧನೆ ಮಾಡಬಹುದು ಅಂತಕ್ಕಂಥ ಛಲವನ್ನು ನಮಗೆ ಕೊಡುತ್ತೆ. ಹಾಗಾಗಿ ನಾವು ಸುಮ್ಮನೆ ಕೂತ್ಕೊಳ್ಳದೆ ನನ್ನದೇ ರೀತಿಯಲ್ಲಿ ಇರ್ತಕ್ಕಂಥ ಈ ಸಮಾಜದಲ್ಲಿರ್ತಕ್ಕಂಥ ಯಾರು ನೋವಿನಲ್ಲಿದ್ದಾರೆ, ಯಾರು ಸಂಕಷ್ಟದಲ್ಲಿದ್ದಾರೆ, ಯಾರಿಗೆ ಅವಶ್ಯಕತೆ ಇದೆ, ಅವರಿಗೋಸ್ಕರ ನಾನೇನು ಮಾಡಬಹುದು ಅಂತ ಯೋಚನೆ ಮಾಡುವಂಥದ್ದೇ ಸ್ವಯಂ ಸೇವಕರ ಗುಣ. ಹಾಗಾಗಿ ಆ ರೀತಿಯ ಗುಣ ವಿಕಾಸದ ಜೊತೆಗೆ ಸಂಕಲ್ಪ ಮತ್ತು ವಿಶ್ವಾಸವನ್ನು ಪಡ್ಕೊಂಡು ಅನೇಕರು ಅನೇಕ ರೀತಿಯಾದಂಥ ಸಾಧನೆಗಳನ್ನು ಮಾಡಿದ್ದಾರೆ. ಅದಕ್ಕೆ ಬಹಳ ಒಳ್ಳೆಯ ಉದಾಹರಣೆ ಅಂತ ಹೇಳಿದರೆ ವಿನಾಯಕರಾವ್ ಅವರು ನಮ್ಮ ಕಣ್ಮುಂದೆ ಇದ್ದಾರೆ. ನಾವು ಬೇರೆ ಕಡೆ ನೋಡುವಂಥ ಅಗತ್ಯನೇ ಇಲ್ಲ. ಅವರು ಸುಮ್ಮನೆ ಕೂತ್ಕೊಳ್ಳಿಲ್ಲ, ನಾನು ಈ ಸ್ಥಿತಿನಲ್ಲೂ ಏನು ಮಾಡಬಹುದು ಅಂತ ಹೇಳಿ ಯೋಚನೆ ಮಾಡಿ ಈ ರೀತಿ ಸೇವಾಧಾಮವನ್ನು ಬೆನ್ನು ಹುರಿ ಇರುವಂಥವರಿಗೆ ಈಗಾಗಲೇ ಉಲ್ಲೇಖ ಮಾಡಿದರು. ದೇಶದಲ್ಲೇ ಒಂದು ಅತ್ಯಂತ ಉತ್ತಮವಾದಂಥ ಒಂದು ಸೇವಾಧಾಮವನ್ನು ಅವರು ಮಾಡಿ ಆ ರೀತಿ ಯಾರು ಕಷ್ಟದಲ್ಲಿದ್ದಾರೆ ಅವರಿಗೆ ಪರಿಹಾರವನ್ನು ಕೊಟ್ಟಂಥವರು ಹಾಕಿದ್ದಾರೆ. ಇದನ್ನೇ ಸ್ವಯಂ ಸೇವಕ
ಕಲಿಬೇಕಾಗಿರೋವಂಥದ್ದು ಮತ್ತು ಸ್ವಯಂ ಸೇವಕ ಮಾಡಬೇಕಾಗಿರೋವಂಥ ಸಂಗತಿ. ಸುಮ್ಮನೆ ಕೂತ್ಕೊಳ್ಳೋದಲ್ಲ, ಎಲ್ಲಿ ಕಷ್ಟ ಇದೆ, ಎಲ್ಲಿ ಸಂಕಷ್ಟ ಇದೆ, ಎಲ್ಲಿ ಯಾವುದು ಅಗತ್ಯ ಇದೆ ಅದನ್ನು ಯೋಚನೆ ಮಾಡಿ ಅದಕ್ಕೆ ಪರಿಹಾರವನ್ನು ಕಂಡುಹಿಡ್ಕೊಳ್ಳೋವಂಥದ್ದು ಸ್ವಯಂ ಸೇವಕನ ಲಕ್ಷಣ. ಆ ಕೆಲಸವನ್ನು ಒಬ್ಬ ಉತ್ತಮ ಸ್ವಯಂ ಸೇವಕನಾಗಿ, ಉತ್ತಮ ಕಾರ್ಯಕರ್ತರಾಗಿ, ನಮಗೆಲ್ಲ ಗೊತ್ತಿರ್ಬೋದು, ಅವರು ಇಲ್ಲಿನ ಕಾರ್ಯವಾಹನೂ ಸಹ ಆಗಿದ್ದರು. ಸಂಘದ ದ್ವಿತೀಯ ವರ್ಷದ ಶಿಕ್ಷಣವನ್ನು ಸಹ ಅವರು ಪಡ್ಕೊಂಡಿದ್ದಾರೆ. ಅವರು ಈ ರೀತಿಯಾಗಿ ಸುಮ್ಮನೆ ಕೂತ್ಕೊಳ್ಳದೆ ಒಂದು ಸೇವಾ ಕಾರ್ಯವನ್ನು ತೊಡಗಿಸೋರು. ಸಂಘದಲ್ಲಿ ನಾವು ಸೇವಾ ಕಾರ್ಯವನ್ನು ಮಾಡಬೇಕಾದ್ರೆ ಸೇವಾ ಕಾರ್ಯ ಬರೀ ಸೇವೆಗಾಗಿ ಸೇವಾ ಕಾರ್ಯ ಮಾಡೋದಿಲ್ಲ. ಸೇವಾ ಕಾರ್ಯದ ಮುಖಾಂತರ ಸಮಾಜದಲ್ಲಿ ಪರಿವರ್ತನೆಯನ್ನು ತರಬೇಕು ಅನ್ನೋಂಥದ್ದು. ಈಗ ತಾನೇ ಉಲ್ಲೇಖ ಮಾಡಿದ್ರು ಅವರು, ಒಂದು ಶಾಲೆಯನ್ನು ನಾವು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ ಅಂತ, ಅದಕ್ಕೆ MOU ಮಾಡ್ಕೊಂಡಿದ್ದೀವಿ ಅಂತ ಹೇಳಿದರು. ಆರೋಗ್ಯದ ದೃಷ್ಟಿಯಿಂದ ಮಾಡ್ತಾ ಇರ್ತಕ್ಕಂಥದ್ದು, ಶಿಕ್ಷಣದ ದೃಷ್ಟಿಯಿಂದ ಮಾಡ್ತಕ್ಕಂಥದ್ದು, ಸ್ವಾವಲಂಬನೆಯ ದೃಷ್ಟಿಯಿಂದ ಮಾಡ್ತಕ್ಕಂಥದ್ದು, ಹೀಗೆ ಸಮಾಜದಲ್ಲಿ ವಿವಿಧ ರೀತಿಯಲ್ಲಿ ಅನೇಕ ಚಟುವಟಿಕೆಗಳ ಮುಖಾಂತರ ಯಾರಿಗೆ ಅಗತ್ಯ ಇದೋ ಅವರಿಗೆ ಶಿಕ್ಷಣವನ್ನು ಕೊಡ್ತಕ್ಕಂಥ, ಸಂಸ್ಕಾರವನ್ನು ಕೊಡ್ತಕ್ಕಂಥ, ಉತ್ತಮ ಆರೋಗ್ಯವನ್ನು ನಿರ್ಮಾಣ ಮಾಡ್ತಕ್ಕಂಥ ಕೆಲಸವನ್ನು ನಿರಂತರವಾಗಿ ಮಾಡಿ ಅಲ್ಲಿ ಒಂದು ಸಾಮಾಜಿಕ ಪರಿವರ್ತನೆಯನ್ನು ಮಾಡಬೇಕು ಅಂತ ಹೇಳಿದರು. ಇಲ್ಲಿನ ಉಪಾಧ್ಯಕ್ಷರು ಹಾಗೆಯೇ ಇಲ್ಲಿನ ಜನಾರ್ದನ ದೇವಸ್ಥಾನದ ಆಡಳಿತ ಮಂಡಳಿಯವರೂ ಸಹ ಮಾತನಾಡ್ತಾ ಉಲ್ಲೇಖ ಮಾಡಿದರು. ಕನ್ಯಾಡನೂ ಸಹ ಆ ರೀತಿಯಾಗಿ ಪರಿವರ್ತನೆ ಆಗಬೇಕು ಅಂತ ಹೇಳಿ. ಆ ರೀತಿ ಪರಿವರ್ತನೆ ಆಗಬೇಕಾದ್ರೆ ಒಬ್ಬ ವಿನಾಯಕರಾದರೆ ಸಾಲದು, ನಾವೆಲ್ಲರೂ ಸಹ ವಿನಾಯಕರಾಗಬೇಕು. ಆ ರೀತಿ ನಾವೆಲ್ಲರೂ ಸೇರಿ ಇಂಥ ಒಂದು ಒಳ್ಳೆಯ ಕೆಲಸಕ್ಕೆ ಕೈ ಹಾಕಿದಾಗ ನಿಶ್ಚಿತವಾಗಿಯೂ ಸಹ ಇಲ್ಲಿ ಪರಿವರ್ತನೆ ಆಗುತ್ತೆ, ಒಂದು ಉತ್ತಮವಾದಂಥ ಕ್ಷೇತ್ರ ಆಗುತ್ತೆ. ಅದನ್ನು ನಾವು ಮಾಡಿ ಸಾಧನೆ ಮಾಡಿ ತೋರಿಸ್ಬೋದು. ಈಗ ತಾನೇ ನನ್ನ ಪರಿಚಯವನ್ನು ಉಲ್ಲೇಖ ಮಾಡ್ತಾ ಹೇಳಿದರು, ನನ್ನ ಗ್ರಾಮ ನನ್ನ ತೀರ್ಥಕ್ಷೇತ್ರ ಅಂಥೇಳಿ, ಮೇರಗಾಂವ್ ಮೇರ ತೀರ್ಥಕ್ಷೇತ್ರ ಅಂತ. ಒಂದು ಸರ್ಕಾರಿ ಶಾಲೆ, ಬಿದ್ದು ಹೋಗ್ತಾ ಇರೋಂಥ ಶಾಲೆ, ನಿಂತು ಹೋಗ್ತಾ ಇರೋಂಥ ಶಾಲೆ, ಇದಕ್ಕೇನಾದರೂ ನಾವು ಕಾಯಕಲ್ಪ ಮಾಡಬಹುದಾ ಅಂತ ಹೇಳಿ ಹಲವು ಹಿರಿಯ ವಿದ್ಯಾರ್ಥಿಗಳ ಜೊತೆಗೆ ಸಮಾಲೋಚನೆ ಮಾಡಿ 10 ವರ್ಷಗಳ ಹಿಂದೆ ನಾವು ಪ್ರಯತ್ನ ಮಾಡಿದ್ವಿ. ಅದೆಲ್ಲ ರಿನೋವೇಟ್ ಮಾಡಿ ಒಂದು ಹೊಸ ಅಧ್ಯಾಪಕರ ಮಧ್ಯದಲ್ಲಿ ಉತ್ಸಾಹವನ್ನು ತುಂಬಿ ಅವರಿಗೆ ಒಂದು ಮೋಟಿವೇಶನ್ ಕೊಟ್ಟು ಪೋಷಕರಲ್ಲಿ ಚರ್ಚೆ ಮಾಡಿ 10 ವರ್ಷದಲ್ಲಿ ಇವತ್ತು ರಾಜ್ಯದಲ್ಲೇ ಒಂದು ಉತ್ತಮವಾದ ಮಾದರಿ ಶಾಲೆಯಾಗಿದೆ. 100 ಸಂಖ್ಯೆ ಇದ್ದಿದ್ದು ಇವತ್ತು 1000 ಸಂಖ್ಯೆ ಇದೆ. ಆ ರೀತಿ ಪರಿವರ್ತನೆ ತರಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಪರಿವರ್ತನೆ ಆಗಬೇಕಾದ್ರೆ ಎಲ್ಲರನ್ನ ಜೊತೆಗೂಡಿ ಮಾಡ್ತಕ್ಕಂಥದ್ದು ಆಗಬೇಕು. ಸ್ವಯಂ ಸೇವಕ ಪ್ರಾರಂಭ ಮಾಡಬೇಕಾದ್ರೆ ಅವರು ಪ್ರಸ್ತಾವನೆಯಲ್ಲಿ ಉಲ್ಲೇಖ ಮಾಡಿದರು, ಈ ಕಟ್ಟಡವನ್ನು ನಿರ್ಮಾಣ ಮಾಡಬೇಕಾದ್ರೆ ಹಣದ ಅಗತ್ಯತೆ ಇದ್ದೇ ಇದೆ, ಸಂಪನ್ಮೂಲ ಬೇಕಾಗ್ತದೆ. ಹಾಗಾಗಿ ಸಂಪನ್ಮೂಲವನ್ನು ಯೋಚನೆ ಮಾಡ್ತಾ ಅವ್ರು ಹೇಳಿದರು, ನಮಗೆ ಇವತ್ತು 40 ಲಕ್ಷ MRPಯಲ್ಲಿಂದ CSR ಫಂಡ್ ಬಂದಿದೆ, ಹಾಗಾಗಿ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿ. ಅವ್ರಿಗೆ ಅಷ್ಟಾದರೂ ಇದೆ. ಸ್ವಯಂ ಸೇವಕ ಏನೂ ಇಲ್ಲದೆ ಖಾಲಿ ಜೇಬಿನಲ್ಲೇ ಪ್ರಾರಂಭ ಮಾಡೋದು. ಯಾಕೆಂತ ಹೇಳಿದರೆ ನಮ್ಮ ಜೇಬಿನಲ್ಲಿ ಏನೂ ಇರೋದಿಲ್ಲ. ನಮ್ಮ ಹಿರಿಯ ಕಾರ್ಯಕರ್ತರೊಬ್ಬರು ಹೇಳಿದರು, ಎದುರುಗಡೆ ಕೂತಿರೋಂಥ ಎಲ್ಲ ಜೇಬಿನ ಹಣವೂ ನಮ್ಮದೇ ಅಂತ ಹೇಳಿ ನಾವು ಈ ಕೆಲಸವನ್ನು ಪ್ರಾರಂಭ ಮಾಡೋದು ಅಂಥೇಳಿ. ಬೆಂಗಳೂರಿನಲ್ಲಿ ಪರಂ ಪ್ರಾಜೆಕ್ಟನ್ನು ಸುಮಾರು 450 ಕೋಟಿ ಇರ್ತಕ್ಕಂಥ ಪ್ರಾಜೆಕ್ಟನ್ನು ಪ್ರಾರಂಭ ಮಾಡಬೇಕಾದ್ರೆ ಎಲ್ಲ ಹಿರಿಯರನ್ನು ನಾವು ಕರೆದಿದ್ವಿ. ಕರೆದಾಗ ಹೇಳಿದರು, ನಮ್ಮ ಜೇಬಿನಲ್ಲಿ ಏನಿಲ್ಲ, ಆದರೆ ಪ್ರಾಜೆಕ್ಟ್ ಮಾತ್ರ 450 ಕೋಟಿ ಪ್ರಾಜೆಕ್ಟು. ಇದನ್ನು ನಾವು ಇವತ್ತು ಪ್ರಾರಂಭ ಮಾಡ್ತಾ ಇದ್ದೇವೆ, ನಿಮ್ಮೆಲ್ಲರ ಜೇಬಿನಲ್ಲಿರೋ ಹಣ ನಮ್ಮದೇ ಅನ್ನೋಂಥ ವಿಶ್ವಾಸದಿಂದ ನಾವು ಇದನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಅಂತ ಹೇಳಿ. ಇವತ್ತು 300 ಖರ್ಚು ಮಾಡಿದೆ, ಕಟ್ಟಡ ಬರ್ತಾ ಇದೆ. ಅಖಿಲ ಭಾರತೀಯ ಹಾಗಾಗಿ ಕಟ್ಟಡ ಪ್ರಾರಂಭ ಆಗ್ತಾ ಇದೆ. ಇನ್ನೊಂದು ಮಾರ್ಚಿನಲ್ಲಿ ಅಖಿಲ ಭಾರತೀಯ ಪ್ರತಿನಿಧಿ ಸಭಾ ಅಲ್ಲಾಗಬೇಕು, ಅಲ್ಲಿಗೋಸ್ಕರ ಪ್ರಾರಂಭ ಆಗ್ತದೆ. ವಿಜಯದಶಮಿ ಸಂಘಕ್ಕೆ 100 ವರ್ಷ ಆದಾಗ ಅದರ ಲೋಕಾರ್ಪಣೆ ಆಗಬೇಕು ಅಂತ ಇದೆ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸಂಘದಲ್ಲಿ ಇರ್ತಕ್ಕಂಥ ಸ್ವಯಂ ಸೇವಕನಿಗೆ 2 ಆಸ್ತಿ ಇದೆ. ಅವನಿಗೆ ಅಪಾರವಾದಂಥ ಅವನ ಬಗ್ಗೆ ನಂಬಿಕೆ ಇದೆ, ಸಮಾಜದ ಬಗ್ಗೆ ನಂಬಿಕೆ ಇದೆ,
ವಿಶ್ವಾಸ ಇದೆ. ಹಾಗಾಗಿ ಆ ನಂಬಿಕೆ ವಿಶ್ವಾಸದಿಂದ ನನಗೆ ಪ್ರಾಯಶಃ ಅನಿಸುತ್ತೆ ಇಲ್ಲಿನ ಆಡಳಿತ ಮಂಡಳಿಯವರು ಈ ಕಟ್ಟಡವನ್ನು ಪ್ರಾರಂಭ ಮಾಡಿದ್ದಾರೆ. ಸಮಾಜ, ಹಿಂದೂ ಸಮಾಜ ಯಾವತ್ತೂ ಸಹ ನಮ್ಮ ನಂಬಿಕೆಗೆ ವಿಶ್ವಾಸಕ್ಕೆ ದ್ರೋಹ ಬರೀತಾ ಇಲ್ಲ. ಅದಕ್ಕೆ ಬೇಕಾದ ನಮ್ಮ ನಿರೀಕ್ಷೆಗಿಂತಲೂ ಹೆಚ್ಚು ಸಹಕಾರವನ್ನು ಕೊಟ್ಟಿರ್ತಕ್ಕಂಥದ್ದು ಕಳೆದ 52 ವರ್ಷದ ಸಾಮಾಜಿಕ ಕಾರ್ಯಕರ್ತನಾಗಿ ನನ್ನ ಅನುಭವ. ಹಾಗಾಗಿ ಇಲ್ಲಿರ್ತಕ್ಕಂಥ ಎಲ್ಲರೂ ಸಹ ಈ ಒಂದು ಕಾರ್ಯಕ್ಕೆ ಕೈ ಜೋಡಿಸ್ತೀರಾ ಅನ್ನೋಂಥ ವಿಶ್ವಾಸ, ನಂಬಿಕೆಯಿಂದ ಇಂಥ ಒಂದು ಉತ್ತಮವಾದಂಥ ಕೆಲಸ, ಸಮಾಜಕ್ಕೆ ಉಪಯೋಗ ಆಗ್ತಕ್ಕಂಥ ಕೆಲಸಕ್ಕೆ ಕೈಯನ್ನು ನಾವು ಹಾಕಿದ್ದಾರೆ. ಅದಕ್ಕೆ ನಮ್ಮೆಲ್ಲರ ಸಹಕಾರವನ್ನು ನಾವು ಕೊಡಬೇಕು ಅಂತಕ್ಕಂಥ ವಿನಂತಿಯನ್ನು ನಾನು ಮಾಡ್ತಾಯಿದ್ದೀನಿ. ನನಗೆ ವಿಶ್ವಾಸ ಇದೆ ಬರೋವಂಥ 1 ವರ್ಷದಲ್ಲಿ ಸಾಮಾನ್ಯವಾಗಿ ನಾವು ಬಹಳ ದೀರ್ಘಕಾಲ ಈ ಕಟ್ಟಡಗಳನ್ನು ನಿರ್ಮಾಣ ಮಾಡಲಿಕ್ಕೆ ಹೋಗಬಾರ್ದು. 1-1.5 ವರ್ಷದಲ್ಲಿ ಮಾಡಬೇಕು. ನನ್ನ ಕೇಳಿದರೆ ನಾನು ಯಾವಾಗಲೂ ಸಹ ಅನೇಕ ಕಾರ್ಯಾಲಯಗಳು ಈ ರೀತಿಯ ಕಟ್ಟಡಗಳನ್ನು ಶಂಕುಸ್ಥಾಪನೆ ಮಾಡಲಿಕ್ಕೆ ಹೋದಾಗ ನಾನು ಹೇಳ್ತೇನೆ, ಇದರ ಲೋಕಾರ್ಪಣೆ ದಿನವನ್ನು ಗೊತ್ತು ಮಾಡಿಬಿಡಿ ಅಂತ. ಲೋಕಾರ್ಪಣೆ ದಿನವನ್ನು ಗೊತ್ತು ಮಾಡಿದರೆ ಅದನ್ನು ಮುಗಿಸೋದಕ್ಕೆ ನಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸಂಪನ್ಮೂಲ ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಪರಿಕರಗಳನ್ನು ನಾವು ಜೋಡಿಸಿ ಅದನ್ನು ಮುಗಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಬರೋಂಥ 1 ವರ್ಷ ಅಥವಾ 1.5 ವರ್ಷದಲ್ಲಿ ಈ ಕಟ್ಟಡ 3 ಕೋಟಿ ಅಂದಾಜು ವೆಚ್ಚ ಅಂತ ಹೇಳಿದ್ದಾರೆ. ಅದೇನು ಭಾಳ ದೊಡ್ಡದಲ್ಲ. ಇಲ್ಲಿರತಕ್ಕಂಥ ಎಲ್ಲರನ್ನು ನೋಡಿದರೆ ಅವರ ಒಂದು ಶಕ್ತಿ, ಸಾಮರ್ಥ್ಯ ಅದನ್ನೆಲ್ಲವನ್ನು ನೋಡಿದರೆ ಈ ಕಾರ್ಯಕ್ಕೆ ಬಹಳ ದೊಡ್ಡದು ಅಂತೇಳಿ ನನಗನ್ಸೋದಿಲ್ಲ. ಇಂಥ ಒಂದು ಮಹತ್ತರವಾದಂಥ ಕಾರ್ಯಕ್ಕೆ ಅವರು ಕೈ ಹಾಕಿದ್ದಾರೆ. ಅದಕ್ಕೆ ನಾವೆಲ್ಲರೂ ಸಹಕಾರ ಕೊಟ್ಟು ನಿಗದಿತ ಸಮಯದಲ್ಲಿ ಅದನ್ನು ಮುಗಿಸೋಣ ಅಂತ ಹೇಳಿದೆ. ಇನ್ನೊಂದು ಸ್ವಯಂ ಸೇವಕನ ಲಕ್ಷಣ ನಾನು ಹೇಳಿ ಸಮಯ ಆಗಿರೋದರಿಂದ ನಾನು ಮುಕ್ತಾಯ ಮಾಡ್ತಾನೆ. ಸ್ವಯಂ ಸೇವಕನ ಲಕ್ಷಣ ಅಂತ ಹೇಳಿದ್ರೆ ಅವರು ಹೇಳಿದರು, ಇದನ್ನು ನಡೆಸ್ಕೊಂಡು ಹೋಗುವಂಥದ್ದು ವಿಶ್ವಾಸ ನನಗಿದೆ ಅಂತ ಹೇಳಿ. ಸ್ವಯಂ ಸೇವಕ ಯಾವಾಗಲೂ ಯೋಜನೆ ಮಾಡೋದು ಹಾಗೇ ಡಿಸೈನ್ ಆ್ಯಂಡ್ ರಿಸೈನ್ ಅಂತ. ಒಂದು ಪ್ರಕಲ್ಪವನ್ನು ನಿರ್ಮಾಣ ಮಾಡಬೇಕು, ಅದಕ್ಕೆ ಬೇಕಾಗಿರ್ತಕ್ಕಂಥ ವ್ಯಕ್ತಿಗಳನ್ನು ಜೋಡಿಸಬೇಕು, ಅದು ಮುಂದುವರೆದುಕೊಂಡು ಹೋಗುತ್ತೆ ಅನ್ನೋಂಥ ವಿಶ್ವಾಸ ಆಗುತ್ತೆ, ಇವನು ಹಿಂದೆ ಸರಿತಾನೆ. ಹಾಗಾಗಿ ಡಿಸೈನ್ ಮಾಡೋವಂಥ ಕೆಲಸ ಸ್ವಯಂ ಸೇವಕ ಮಾಡ್ತಾನೆ, ಅದಕ್ಕೆ ಬೇಕಾಗಿರ್ತಕ್ಕಂಥ ವ್ಯಕ್ತಿಗಳನ್ನು ಜೋಡಿಸ್ತಾನೆ. ವ್ಯಕ್ತಿಗಳೂ ಸಹ ಸಂಪನ್ಮೂಲವೇ, ಆ ರೀತಿಯಾದಂಥ ವ್ಯಕ್ತಿಗಳನ್ನು ಜೋಡಿಸ್ತಾರೆ. ಹಾಗೆಯೇ ಅವನು ಅದರಿಂದ ಹಿಂದೆ ಸರಿತಾನೆ, ರಿಸೈನ್ ಮಾಡಿ ಹೋಗ್ತಾನೆ. ಡಿಸೈನ್ ಆ್ಯಂಡ್ ರಿಸೈನ್ ಅನ್ನೋವಂಥದ್ದು ಸ್ವಯಂ ಸೇವಕ ರೂಢಿಸ್ಕೊಂಡು ಬಂದಿರತಕ್ಕಂಥದ್ದು. ಅದನ್ನೂ ಸಹ ವಿನಾಯಕರಾಯವರು ಉಲ್ಲೇಖ ಮಾಡಿದ್ದಾರೆ. ಹಾಗಾಗಿ ಒಂದು ಒಳ್ಳೆಯ ಉತ್ತಮವಾದಂಥ ತಂಡವನ್ನು ಈಗಾಗಲೇ ಅಧ್ಯಕ್ಷರ ನೇತೃತ್ವದಲ್ಲಿ ಇದಕ್ಕೆ ಯೋಜನೆ ಮಾಡಿದ್ದಾರೆ. ಅವರೆಲ್ಲರ ಒಂದು ದೂರದೃಷ್ಟಿಯಿಂದ ಮತ್ತು ಅವರ ಸಂಕಲ್ಪದಿಂದ ಉತ್ತಮವಾದಂಥ ಕಟ್ಟಡ ಇಲ್ಲಿ ನಿರ್ಮಾಣ ಆಗುತ್ತೆ. ಈ ಕೆಲಸಗಳು ಭಾಳ ಸುಸೂತ್ರವಾಗಿ, ಸುಗಮವಾಗಿ ನಡೆಯುತ್ತೆ. ಈಗಾಗಲೇ ಉಲ್ಲೇಖ ಮಾಡಿದ ರೀತಿಯಲ್ಲಿ ನಮಗೆ ಇದಕ್ಕೆ ಅನುಗ್ರಹ ರೂಪದಲ್ಲಿ ಈ ಕಡೆ ಮಂಜುನಾಥ್ ಅವರು, ಈ ಕಡೆ ಜನಾರ್ದನ ಸ್ವಾಮಿ ಇಬ್ಬ ದೇವತೆಗಳೂ ಸಹ ನಮಗೆ ಸಹಕಾರವನ್ನು ಕೊಡ್ತಾರೆ. ಯಾವಾಗಲೂ ಸಹ ಯಾರು ಪರಿಶ್ರಮ ಪಡ್ತಾರೆ, ಯಾರು ಉತ್ತಮವಾದ ಕೆಲಸ ಮಾಡ್ತಾರೆ, ಯಾರು ಧನಾತ್ಮಕವಾಗಿ ಯೋಚನೆ ಮಾಡ್ತಾರೆ, ಭಗವಂತನೂ ಸಹ ಅವರಿಗೆ ಸಹಕಾರವನ್ನು ಮಾಡ್ತಾರೆ. ನಮ್ಮೆಲ್ಲರ ಪ್ರಯತ್ನಕ್ಕೆ ಭಗವಂತನೂ ಸಹ ಇದಕ್ಕೆ ಸಹಕಾರವನ್ನು ಕೊಟ್ಟು ಈ ಕೆಲಸವನ್ನು ಅತ್ಯಂತ ಸುಗಮವಾಗಿ, ಸುಲಭವಾಗಿ, ಹೂವೆತ್ತಿದ ರೀತಿಯಲ್ಲಿ ಇದನ್ನು ನೆರವೇರಿಸ್ತಾನೆ ಅನ್ನೋಂಥ ವಿಶ್ವಾಸ ನನಗಿದೆ. ನಾನೂ ಸಹ ಈ ಕೆಲಸ ಅತಿ ಬೇಗ ಇದನ್ನು ಪೂರೈಸಬೇಕು. ಇದು ಸಮಾಜಕ್ಕೆ ಒಂದು ಉತ್ತಮವಾದಂಥ ಕ್ಷೇತ್ರ ಆಗಬೇಕು, ಕೇಂದ್ರ ಆಗಬೇಕು ಅನ್ನೋಂಥ ಆಸೆಯನ್ನು ವ್ಯಕ್ತಪಡ್ತಾ ಭಗವಂತನಲ್ಲಿ ಇದನ್ನು ಎಲ್ಲ ಶಕ್ತಿಯನ್ನು ನಿಮಗೆ ಕೊಡಲಿ ಅಂತ ಹೇಳಿ ಪ್ರಾರ್ಥಿಸ್ತಾ ನನ್ನೆರಡು ಮಾತನ್ನು ಮುಕ್ತಾಯ ಮಾಡ್ತೀನಿ. ಅಮೂಲ್ಯವಾದ ಮಾತುಗಳನ್ನಾಡಿದ ನಿಮಗೆ ಧನ್ಯವಾದಗಳು. ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರು ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಕೈ ಜೋಡಿಸಿಕೊಳ್ಳಬೇಕು. ವೇದಿಕೆಯ ಮುಂಭಾಗದಲ್ಲಿರುವ ದೀಪವನ್ನು ಬೆಳಗಿಸಿಕೊಡಬೇಕಾಗಿ ಬೆಳ್ತಂಗಡಿ ತಾಲೂಕು ಮಾನ್ಯ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದ ಶ್ರೀ ಹರೀಶ್ ಪೂಂಜಾ ಇವರಲ್ಲಿ ಕೇಳಿಕೊಳ್ಳುತ್ತೇನೆ. ಹಾಗೆ ಎಲ್ಲ ಗಣ್ಯ ವ್ಯಕ್ತಿಗಳು ಇದರಲ್ಲಿ ಭಾಗಿಯಾಗಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಶಿಲಾನ್ಯಾಸಕ್ಕೆ 12:15ಕ್ಕೆ ಮುಹೂರ್ತ ಇದ್ದು ಪೂಜಾ ವಿಧಿವಿಧಾನದ ಜೊತೆಗೆ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಾಗಿ ಕೇಳಿಕೊಳ್ಳುತ್ತೇನೆ.
ದೀಪ ಬೆಳಗಿಸಿದ ನಂತರ ಎಲ್ಲ ಗಣ್ಯ ವ್ಯಕ್ತಿಗಳು ಶಿಲಾನ್ಯಾಸದ ಗಳಿಗೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. लक्ष्मीरस्य परिग्रहः कमलभोः सोनुर्गरुत्मान् दतः पौत्रः चन्द्रयभूषणः सुरगुरुः शेषश्च जयापुनः ब्रह्माण्डमरमन्दिरं सुरगणयस्य प्रभो सेवकाः सत्रेलोक्यकुटुम्बपालनपरः कुर्यार्धरिर्मङ्गलं ब्रह्मा वायुगृहीश शेषगरुडा देवेन्द्रकामो गुरुः चन्द्रार्को वरुणानलो मनोमो वित्तेश विघ्नेश्वरो नासत्यो निर्रतिर्मरुद्गणिताः पर्जन्यमित्रादयः शस्त्रेकाः सुरभङ्गवाः प्रतिदिनं कुर्वन्तु नो मङ्गलम् ब्रह्मा वायुगिरीश शेषगरुडा देवेन्द्रकामो गुरुः चन्द्रार्को वरुणानलो मनोमो वित्तेश विघ्नेश्वरो नासत्यो निर्रतिर्मरुद्गणिताः पर्जन्यमित्रादयः शस्त्रेकाः सुरभङ्गवाः प्रतिदिनं कुर्वन्तु नो मङ्गलम् ॐ वेदाश्चोपनिषद्गणाश्च विविधाः साङ्गाः पुराणान्यतवेदान्त अभिमन्त्रतन्त्रसहिततर्काः स्मृतीनां गणाः काव्यालङ्कृतिनीतिनाटकहिताः शब्दाश्च नानाविधाः श्रीविष्णोर्गुणनामकीर्तनपराः कुर्वन्तु नो मङ्गलम् गंगा सिंधु सरस्वती च यमुना गोदावरी नर्मदा कृष्णा भीमरती च बलघोसर योषी गंडकी गोमती कावेरी कपिला प्रयाग विनता नेत्रावती इत्यादयो नद्या श्रीहरिपाद पंकजभवाः कुर्वन्तु नो मङ्गलम् वेदाश्चोपनिषद्गणाश्च विविधाः साङ्गाः पुराणान्विता वेदान्त अभिमन्त्रतन्त्रस्तर्काः स्मृतीनां गणाः काव्यालङ्कृतिनीतिनाटकयुताः शब्दाश्च नानाविधाः श्रीविष्णोर्गुणनामकीर्तनपराः कुर्वन्तु नो मङ्गलम् तदेव लग्नं सुदिनं तदेव ताराबलं चन्द्रबलं तदेव विद्याबलं दैवबलं तदेव लक्ष्मीपतेते अङ्घ्रि इगमुस्मरामि हिरण्यवर्णां हरिणीं सुवर्णरजतस्रजां चन्द्रां हिरण्मयीं लक्ष्मीं जातवेदो म आवह तां म आवह जातवेदो लक्ष्मी मनभगामिनीं यस्यामिरण्यं प्रभूतं गावो विन्देयं पुरुषानहम् अश्वपूर्वामृतमध्यावस्तिनाथप्रबोधिनीं श्रियं देवीमुपवये श्रीर्मा देवीरजोषदां कांसोस्मितां हिरण्यप्राकारामार्द्रां ज्वलन्तीं तृप्तां दर्पयन्तीं पद्मे स्थितां पद्मवर्णां तामिहोपवये श्रियं मनसा काममाकोतिं वाचा सत्यमशीमये पशूनां रूपमन्नस्यामहे शेषाय धामिषाः कर्दमेन प्रजाभूता मयि सम्भव कर्दम श्रियं वासय मे कुले मातरं पद्ममालिनीम् आपसृजन्तु सिद्धानि चिक्लीतवच मे गृहे निशादेवी मातरं श्रियं वासय मे कुले आर्द्रां यस्करणीं यष्टिं पिङ्गलां पद्ममालिनीं चन्द्रां हिरण्मयीं लक्ष्मीं जातवेदो मावह तां मा आवह जातवेदो लक्ष्मीमनपगामिनीं यस्यां हिरण्यं प्रभूतं गावो दास्योश्वां विन्देयं पुरुषानहम् यासा पद्मासनस्ता विपुलकटितटे पद्मभद्राय दाक्षे गम्भीरावर्तना विस्तरवर्णमिता शुभ्रवस्त्रोत्तरीया लक्ष्मी दिव्ये गजेन्द्रैर्मणिगणगजितैः स्नापिता हेमकुम्भैः नित्यं सा पद्महस्ता मम वसतगृहे सर्वमाङ्गल्ययुक्ता सर्वमङ्गलमाङ्गल्ये शिवे सर्वार्थसाधके शरण्ये त्र्यम्बके गौरे
ನಾರಾಯಣ ನಮೋಸ್ತುತೆ ನೂತನ ಭೂಮಿಪೂಜಾಂಗದಯ ಶಿಲಾನ್ಯಾಸಕಾಲ ಸುಮುಹೂರ್ತಮಸ್ತುತೆ ಭವಂತೋ ಭ್ರವಂತ ಶಿಲಾನ್ಯಾಸಕಾಲ ಸುಮುಹೂರ್ತಮಸ್ತು. ಸೆಂಟ್ರಿಗೆ ಇಡಿ, ಒಂದು ಸೆಂಟ್ರಿಗೆ ಇಡಿ, ಮಧ್ಯಕ್ಕೆ ಇಡಿ. ಹಾಗೆ ಸರಿ, ನನ್ನ ಹಾಕೋ ಆಚೆಗೆ ಒಂದು ಯಶೋಚಿ ಪ್ರಯತೋ ಭೂತ್ವಾ ಜೋಯಾದಾಜ್ವಮನ್ವಹಂ ಶ್ರಿಯ ಪಂಚದಶಶ್ಚ ಶ್ರೀಕಾಮ ಸತತಂ ಜಪೇನ್ ಅಶ್ವದಾಯೇ ಗೋದಾಯೇ ಧನದಾಯೇ ಮಹಾಧನೆ ಧನಂ ಮೇ ಜುಷದಾಂ ದೇವಿ ಸರ್ವಕಾಮಾಂ ಚ ದೇಹಿ ಮೇ ಪುತ್ರಪೌತ್ರಧನಂ. ಅಕ್ಲ ವಿನಾಯಕರವರು ಮುಟ್ಟತ್ಕೊಳ್ಳ ಪುತ್ರಪೌತ್ರಧನಂ ಧಾನ್ಯಮಸ್ತಶ್ವಾದಿಕವೇರದಂ ಪ್ರಜಾನಾಂ ಭವಸಿ ಮಾತಾ ಆಯುಷ್ಮಂತಂ ಕರೋತು ಮಾಂ ನ ಕ್ರೋಧೋ ನ ಚ ಮಾತ್ಸರ್ಯಂ ನ ಲೋಭೋ ನ ಶುಭಾಮತಿಃ ಭವಂತಿ ಕೃತಮನ್ಯಾನಾಂ ಭಕ್ತಾನಾಂ ಶ್ರೀಸೂಕ್ತಂ ಜಪೇತ್ ಸದಾ ಚಂದ್ರಾಭಾಂ ಲಕ್ಷ್ಮೀಮೀಶಾನಾಂ ಸೂರ್ಯಾಭಾಂ ಶ್ರಿಯಮೀಶ್ವರೀಂ ಚಂದ್ರಸೂರ್ಯಾಗ್ನಿವರ್ಣಾಭಾಂ ಶ್ರೀಮಹಾಲಕ್ಷ್ಮೀರ್ಮುಪಾಸ್ಮಹೇ ಧನಮಗ್ನಿರ್ಧನಂ ವಾಯೋ ಧನಂ ಸೂರ್ಯೋ ಧನಂ ವಸೋ ಧನಮಿಂದ್ರೋ ಬೃಹಸ್ಪತಿರ್ವರುಣಂ ಧನಮಸ್ಮದೆ ವೈನ ತೇಜ ಸೋಮಂ ಪಿಬತು ವೃತ್ರಃ. ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪತೆ ತೇ ಅಂಗ್ರೇಣು ಸ್ಮರಾಮಿ ಸುಮುಹೂರ್ತಮಸ್ತು ಭವಂತೋ ಬ್ರುವಂತೋ ಶಿಲಾನ್ಯಾಸಕಾಲಃ ಸುಮುಹೂರ್ತಮಸ್ತು. ಶಿಲಾನ್ಯಾಸದ ಈ ಸಂದರ್ಭದಲ್ಲಿ ಕಟ್ಟಡ ನಿರ್ಮಾಣದ ಮುಂಗಡ ಪಾವತಿ ಪತ್ರವನ್ನು ನಮ್ಮ ಸಂಸ್ಥೆಯ ಎಲ್ಲ ಟ್ರಸ್ಟ್ಗಳು ಶ್ರೀ ಸಂಪತ್ ರತ್ನ ಎಸ್ ರಾವ್ ಕನ್ಸಲ್ಟಿಂಗ್ ಇಂಜಿನಿಯರಿಂಗ್ SLV ಕನ್ಸ್ಟ್ರಕ್ಷನ್ಸ್ ಉಜಿರೆ ಇವರಿಗೆ ನೀಡಬೇಕಾಗಿ ಕೇಳಿಕೊಳ್ಳುತ್ತೇವೆ. ಹಾಕೋಣ. ಒಂದು ದೇವರಲ್ಲಿ ಪ್ರಾರ್ಥನೆ ಮಾಡಿ ಅದೊಂದು ಕೆಲಸವನ್ನು ಪ್ರಾರಂಭ ಮಾಡಬೇಕು ಅಂತ. ಯಾವುದೇ ಒಂದು ಕೆಲಸ ಮಾಡಬೇಕಿದ್ರೂ ಅದು ದೇವರ ಅನುಗ್ರಹ ಪ್ರಾಪ್ತಿ ಆಗಬೇಕು ಅಂತ. ಅನುಗ್ರಹ ಪ್ರಾಪ್ತಿ ಆದರೆ ನಾವು ಕೆಲಸ ಮಾಡಿದೆಲ್ಲ ಸುಸೂತ್ರವಾಗಿ ನಿರ್ವಿಘ್ನವಾಗಿ ನಾವೇನೊಂದು ಸಂಕಲ್ಪವನ್ನು ಮಾಡಿದ್ದೇವೆ ಅದನ್ನೆಲ್ಲ ಭಗವಂತ ನಮ್ಮ ಕೈಯಿಂದ ಮಾಡಿಸಿಕೊಡ್ತಾನೆ ಅಂತ. ಅದಕ್ಕೋಸ್ಕರ ಒಂದು ರಥ ಮುಂದೆ ಹೋಗಬೇಕು ಅಂತ ಅದಕ್ಕೆ 4 ಚಕ್ರ ಬೇಕಂತೆ. ಅದರಲ್ಲಿ ಒಂದು ಚಕ್ರ ಇಲ್ಲ ಅಂತ ಆದರೂ ಕೂಡ ಆ ರಥ ಮುಂದೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಈ ಒಂದು ನಾವು ಸಂಘವನ್ನು ನೆರವೇರಿಸಿಕೊಂಡು ಅದರಲ್ಲಿ ಇಂಥ ಒಂದು ಸಂಕಲ್ಪವನ್ನು ಮಾಡಿ ಇಂಥ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಬೇಕು ಅಂತ ನಾವು ಸಂಕಲ್ಪ ಮಾಡಿದ್ದೇವೆ. ಸಂಕಲ್ಪ ಮಾತ್ರ ನಾವು ಮಾಡುವಂಥದ್ದು. ಭಗವಂತ ಅದನ್ನೆಲ್ಲ ಮಾಡಿಸ್ತಾನೆ ಎಂಬ ಒಂದು ಚಿಂತನೆಯನ್ನು ಇಟ್ಟುಕೊಂಡು ನಾಹಂ ಕರ್ತ ಹರಿಕರ್ತ, ನಾವು ಮಾಡಿದ್ದಲ್ಲ ಭಗವಂತ ನಮ್ಮ ಕೈಯಿಂದ ಮಾಡಿಸ್ತಾ ಇದ್ದಾನೆ ಎಂಬ ಒಂದು ಚಿಂತನೆಯನ್ನು ಇಟ್ಟುಕೊಂಡು ಆ ಕೆಲಸವನ್ನು ಮಾಡಿದರೆ ಭಗವಂತ ಎಲ್ಲ ರೀತಿಯಲ್ಲಿ ಅದಕ್ಕೆ ಬೇಕಾದಂಥ ಧನ ಸಂಪತ್ತು, ಧಾನ್ಯ ಸಂಪತ್ತು, ಜನ ಸಂಪತ್ತು ಎಲ್ಲವನ್ನು ಕೂಡ ಭಗವಂತ ಒದಗಿಸಿಕೊಡ್ತಾನೆ ಅಂತ. ಅದಕ್ಕೋಸ್ಕರ ಇಂಥ ಒಂದು ಕೆಲಸ ಮಾಡಬೇಕಾದ್ರೆ ಅದಕ್ಕೆ ಹಿಂದುಗಡೆ ಏನು ಶಕ್ತಿ ಬೇಕು ಅಂತ ಕೇಳಿದರೆ ಕರ್ತ
ಕಾರಯಿತ ಪ್ರೇರಕಾಶ್ಚ ಅಂತ ಇಂಥ ಒಂದು ಕೆಲಸ ಮಾಡಬೇಕು ಅಂತ ಅದು ಒಬ್ಬರು ಹೊರಟ್ರೆ ಮಾತ್ರ ಇಂಥ ಕೆಲಸ ಆಗ್ತದೆ. ಅದಕ್ಕೆ ಕರ್ತ ಅಂತ. ಅವನಿಗೆ ಏನು ಬೇಕು ಅಂತ ಹೇಳಿದ್ರೆ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ, ಅದು 3 ಇದ್ದರೆ ಮಾತ್ರ ಇಂಥ ಒಂದು ಕೆಲಸ ಮಾಡಲಿಕ್ಕೆ ಸಾಧ್ಯ ಅಂತ. ಅವರಿಗೆ ನಾವು 20 ವರ್ಷದಿಂದ ಅವರ ಜೊತೆಗೆ ಇದ್ದೇವೆ. ಈ ಏನೊಂದು ಅವರ ಸೇವಾ ಭಾರತಿ ಪ್ರಾರಂಭವಾಗಿದ್ದು ಅವತ್ತಿನಿಂದಲೂ ಕೂಡ ನಾವು ಅವರ ಜೊತೆಗೆ ಈ ಒಂದು ಪೂಜೆಯಲ್ಲಿ ನಾವು ಭಾಗಿಯಾಗ್ತಾ ಇದ್ದೇವೆ. ಅದು ಕೂಡ ನಮಗೊಂದು ಅವರ ಮುಖಾಂತರ ಒಂದು ಯೋಗವನ್ನು ನಮಗೆ ಕೆಲಸ ಸಮಾಜ ಸೇವೆ ಮಾಡಲಿಕ್ಕೆ ನಮಗೊಂದು ಕಿಂಚಿತ ಸೇವೆಯನ್ನು ಭಗವಂತ ನಮಗೆ ಅನುಗ್ರಹ ಮಾಡಿಕೊಟ್ಟಿದ್ದಾರೆ. ಅವಾಗ ಅಂಥ ಒಂದು ಕರ್ತ ಕಾರಯಿತ ಅಂತ. ಅವಾಗ ಒಬ್ಬರು ಇದ್ದರೆ ಸಾಕಾಗುವುದಿಲ್ಲ. ಅದಕ್ಕೆ ಇಂಥ ಒಂದು ಕೆಲಸ ಮಾಡಿ ಅಂತ ಬೇಕಾದರೂ ಅನುಮೋದನೆ ಮಾಡುವವರು ಬೇಕಂದ್ರೆ ಅವಾಗ ಆ ಅನುಮೋದನೆ ಮಾಡೋ ಇಲ್ಲದಿದ್ದರೂ ಕೂಡ ನಾನು ಯಾಕಪ್ಪ ಇಷ್ಟು ಕಷ್ಟಪಡಬೇಕು ಅಂತ ಚಿಂತನೆ ಬರ್ತದಂತೆ. ಅವಾಗ ಪ್ರೇರಕ ಅಂತ, ಕಾರಯಿತ ಪ್ರೇರಕ ಅಂತ. ಹಾಗೆ ಇಷ್ಟೆಲ್ಲ ನಾವು ಎಲ್ಲರೂ ದುಡ್ಡಿದ್ದು ಕೂಡ ಮಾತ್ರ ಸಹಾಯ ಮಾಡಬೇಕು ಅಂತಿಲ್ಲ. ಅವರ ಮಾತಿನ ಮುಖಾಂತರವೂ ಕೂಡ ಒಂದು ಸಹಾಯ ಮಾಡಿದರೂ ಕೂಡ ಅವರಿಗೆ ಒಂದು ಮನಃಶಕ್ತಿ, ಇಚ್ಛಾಶಕ್ತಿನೆಲ್ಲ ಭಗವಂತ ಅನುಗ್ರಹ ಮಾಡಿಕೊಡ್ತಾ. ಆಗ 1000 ಜನವನ್ನು ಸೇರಿಸಿಕೊಂಡು ಇಂಥ ಒಂದು ಕೆಲಸ 20 ವರ್ಷ ನಿರಂತರವಾಗಿ ಏನೊಂದು ಆ ಭಗವಂತನ ಜನರ ಸೇವೆಯನ್ನು ಮಾಡ್ತಾ ಇದ್ದೀರೋ ಅದಕ್ಕೆ ಭಗವಂತ ಇವತ್ತಿನ ದಿವಸದಲ್ಲಿ ಇಷ್ಟೆಲ್ಲ ಒಳ್ಳೊಳ್ಳೆಯ ಗಣ್ಯ ವ್ಯಕ್ತಿಗಳನ್ನೆಲ್ಲ ಕರೆಸಿ ಈ ಜಾಗದಲ್ಲಿ ಯಾರಿಗೂ ಬೇಡವಂಥ ಜಾಗ, ಆ ಜಾಗದಲ್ಲಿ ನಮಗೆ ಭಗವಂತ ಇಂಥ ಒಂದು ಒಳ್ಳೆಯ ಕೆಲಸ ಮಾಡಲಿಕ್ಕೆ ಬೇಕಾದಂತಹ ಆ ಒಂದು ಒಳ್ಳೆಯ ಇಚ್ಛಾಶಕ್ತಿಯನ್ನು, ಜ್ಞಾನಶಕ್ತಿಯನ್ನು ಭಗವಂತ ನಿಮಗೆ ಅನುಗ್ರಹ ಮಾಡಿಕೊಟ್ಟಿದ್ದಾರೆ. ತನ್ಮೂಲಕವಾಗಿ ನಮಗೆ ಒಂದು ಕೆಲಸ ಮಾಡಬೇಕು ಅಂತ ಆದರೆ ಅದಕ್ಕೆ ಒಂದು ಒಳ್ಳೆಯ ಯೋಗ್ಯತಾವಂತ ವ್ಯಕ್ತಿ ಬೇಕಂತೆ. ಕಟ್ಟಡ ನಿರ್ಮಾಣ ಮಾಡಬೇಕಾದ್ರೆ ನಮಗೆಲ್ಲ ಆ ಒಂದು ಕಟ್ಟಡ ನಿರ್ಮಾಣ ಮಾಡಿ ಅಂತ ಹೇಳಿದರೆ ಅವಾಗ ಅದು 10 ದಿವಸದಲ್ಲಿ ಬೀಳಲಿಕ್ಕೆ ಸಾಧ್ಯ ಉಂಟಂತೆ. ಅದಕ್ಕೆ ಬೇಕಾದಂಥ ಒಳ್ಳೆಯ ಜ್ಞಾನವಂತರನ್ನು ನಾವು ಆಯ್ಕೆ ಮಾಡಬೇಕು ಅಂತ ನಮಗೆಲ್ಲ ಗೊತ್ತಿದ್ದ ಹಾಗೆ SLV ವೆಂಕಟಕೃಷ್ಣನ ಅವರ ಮುಖಾಂತರವಾಗಿ ನಾವು ಆ ಒಂದು ಕೆಲಸ ಮಾಡಬೇಕು ಅಂತ ನಾವು ದೃಢ ನಿಶ್ಚಯ ಮಾಡಿಕೊಂಡಿದ್ದೇವೆ. ಅವರ ಮುಖಾಂತರ ಅವರ ಮೇಲೆ ಪೂರ್ಣ ವಿಶ್ವಾಸ. ಹಾಗೆ ಅದಕ್ಕೆ ಬೇಕಾದಂಥ ಏನೆಲ್ಲ ಕೆಲಸಗಳಾಗಬೇಕು ಅದನ್ನೆಲ್ಲ ಚಂದವಾಗಿ ಮಾಡಿಕೊಡ್ತಾರೆಂಬ ಅವರ ಮೇಲೆ ಆ ಪೂರ್ಣ ನಂಬಿಕೆಯನ್ನು ಇಟ್ಟುಕೊಂಡು ನಾವು ಇವತ್ತು ದಿವಸದಲ್ಲಿ ಅವರಿಗೊಂದು ದೊಡ್ಡ ಜವಾಬ್ದಾರಿಯನ್ನು ಕೊಡ್ತಾ ಇದ್ದೇವೆ. ಇದೆಲ್ಲ ನಿಮ್ಮದೇ ಮನೆ, ನಿಮ್ಮದೇ ಕಟ್ಟಡ ಅಂತ ಕೇಳಿಕೊಂಡು ಅದಕ್ಕೆ ಬೇಕಾದಂಥ ಏನೊಂದು ಸಂಪತ್ತಿರ್ಬೋದು, ಅದಕ್ಕೆ ಬೇಕಾದಂತಹ ಎಲ್ಲ ಸಾಮಗ್ರಿಗಳಿರ್ಬೋದು, ಅದೆಲ್ಲವನ್ನು ಕೂಡ ನೀವು ತಯಾರು ಮಾಡಿಕೊಂಡು ನಮಗೆ ಏನೊಂದು ಕಾಲಕ್ಕೆ ನಾವು ಇಂಥ ಒಂದು ಕಟ್ಟಡ ಆಗಬೇಕು ಅಂತ ಒಂದು ನಿರ್ಮಾಣ ಮಾಡಿ ನಿಶ್ಚಯ ಮಾಡಿದ್ದೆವೋ ಆ ಕಾಲಕ್ಕೆ ಸರಿಯಾಗಿ ನಮಗೆಲ್ಲ ಆ ಕಟ್ಟಡವನ್ನು ಸುಂದರವಾಗಿ ನಿರ್ಮಾಣ ಮಾಡಿಕೊಟ್ಟು ನಮಗೆ ಅದರ ಒಂದು ಪುಣ್ಯ ಅಂಶವನ್ನು ಕೂಡ ನಮಗೆ ಅನುಗ್ರಹ ಮಾಡಿಕೊಡಬೇಕು ಅಂತ ನಾವೆಲ್ಲ ಆ ಸಂಘದ ಪರವಾಗಿ, ಸೇವಾ ಭಾರತೀಯ ಸಂಘದ ಪರವಾಗಿ, ಇಲ್ಲಿ ಹೊತ್ತು ಬಂದಿರತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳ ಪರವಾಗಿ ಅವರಿಗೊಂದು ದೊಡ್ಡ ಜವಾಬ್ದಾರಿಯನ್ನು ಕೊಡ್ತಾ ಇದ್ದೇವೆ. ಸಂತೋಷದಿಂದ ಆ ಕೆಲಸವನ್ನು ಮಾಡಿಕೊಡಿ ಅಂತ ನಾವೆಲ್ಲ ಅವರ ಮುಖಾಂತರವಾಗಿ ಪ್ರಾರ್ಥನೆ ಮಾಡಿ. आचार्यस्तथा सर्गे शक्रादीनं बृहस्पतिः तथा तं मम यागेऽस्मिन् आचार्यो भव सूरतः. ಎಲ್ಲ ಗಣ್ಯ ಅತಿಥಿಗಳು ವೇದಿಕೆಯಲ್ಲಿ ಆಸೀನರಾಗಬೇಕಾಗಿ ಕೇಳಿಕೊಳ್ಳುತ್ತೇನೆ. ಎಲ್ಲ ಗಣ್ಯ ಅತಿಥಿಗಳು ವೇದಿಕೆಗೆ ಆಹ್ವಾನಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ.
ಸಿಬ್ಬಂದಿಗಳನ್ನು ನಮ್ಮ ಸಂಸ್ಥೆಯ ಪರವಾಗಿ ಗುರುತಿಸಲಿಕ್ಕಿದ್ದೇವೆ. ಹಾಗಾಗಿ ಎಲ್ಲ ಅತಿಥಿಗಳು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಹಾಗೆಯೇ ನಮ್ಮ ಸಂಸ್ಥೆಯ ಎಲ್ಲ ಸಿಬ್ಬಂದಿಗಳು ವೇದಿಕೆಯ ಮುಂಭಾಗಕ್ಕೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸಂಸ್ಥೆಯ ಎಲ್ಲ ಸಿಬ್ಬಂದಿಗಳು ಆದಷ್ಟು ಬೇಗ ವೇದಿಕೆಯ ಮುಂಭಾಗಕ್ಕೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸೇವಾ ಮನೋಭಾವದಿಂದ ಸೇವಾ ಕಾರ್ಯಗಳಲ್ಲಿ ಯುವಕರು ತೊಡಗಿಸಿಕೊಳ್ಳುವಂಥದ್ದು ಬಹಳ ವಿರಳ. ಆದರೆ ಸೇವಾ ಭಾರತಿಯಲ್ಲಿ ಉತ್ತಮ ಸಿಬ್ಬಂದಿ ವರ್ಗವಿದ್ದು ಅವರೆಲ್ಲರನ್ನೂ ಗುರುತಿಸುವಂತಹ ಕಾರ್ಯ ಮಾಡುತ್ತಿದ್ದೇವೆ. ಸಿಬ್ಬಂದಿಗಳ ಪರಿಚಯವನ್ನು ಶ್ರೀ ಮೋಹನ್ ಎಸ್ ಹಣಕಾಸು ಅನುಸರಣೆ ಮತ್ತು ಹಣಕಾಸು ವ್ಯವಸ್ಥಾಪಕ ಶ್ರೀ ಮೋಹನ್ ಎಸ್ ಇವರು ಸಿಬ್ಬಂದಿಗಳ ಪರಿಚಯವನ್ನು ಮಾಡಿಕೊಡಲಿಕ್ಕಿದ್ದಾರೆ. ಹಾಗೆ ಇವರಿಗೆ ಸೇವಾ ಭಾರತೀಯ ಉಪಾಧ್ಯಕ್ಷರಾದ ಶ್ರೀ ಗಿರೀಶ್ ರಾವ್ ಕೆಯು ಇವರು ಸ್ಮರಣಿಕೆಯನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮಿಸ್ಟರ್ ಚರಣ್ ಕುಮಾರ್ ಎಂ, ಸೀನಿಯರ್ ಮ್ಯಾನೇಜರ್ ಹಾಗೂ ಪ್ರೋಗ್ರಾಮ್ ಮ್ಯಾನೇಜರ್, ಇವರು ಕಳೆದ 3 ವರ್ಷ 11 ತಿಂಗಳಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ. ಶ್ರೀಯುತ ಆಶಿತ್ ಸಿಪಿ, ಫಂಡ್ ರೈಸಿಂಗ್ ಆ್ಯಂಡ್ ಮಾರ್ಕೆಟಿಂಗ್ ಮ್ಯಾನೇಜರ್, ಕಳೆದ 3 ವರ್ಷ 10 ತಿಂಗಳಿಂದ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಕುಮಾರಿ ಅಕ್ಷತಾ, ಅಕೌಂಟೆಂಟ್, ಸೇವಾ ಭಾರತಿ, ಇವರು 2 ವರ್ಷ 10 ತಿಂಗಳಿಂದ ಸಂಸ್ಥೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಮಿಸ್ ಸುಮಾ, ಡಾಕ್ಯುಮೆಂಟೇಷನ್, ಮಾರ್ಕೆಟಿಂಗ್ ಆ್ಯಂಡ್ ಇವೆಲ್ಯೂಟಿಂಗ್ ಕೋಆರ್ಡಿನೇಟರ್, ಇವರು ಕಳೆದ 4 ತಿಂಗಳಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಮಿಸ್ಟರ್ ಗಣೇಶ್ ಕಾರ್ತಿಕ್, ಸೇವಾಧಾಮದ ಫಿಸಿಯೋಥೆರಪಿಸ್ಟ್ ಆಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಮಿಸ್ ಕೃತಿಕಾ, ಅಸಿಸ್ಟೆಂಟ್ ಫಿಸಿಯೋಥೆರಪಿಸ್ಟ್ ಆಗಿ ಸೇವಾಧಾಮದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಮಿಸ್ಟರ್ ವಿರೂಪಾಕ್ಷಿ ಎಸ್ ಹಾದಿಮನಿ, ಅಸಿಸ್ಟೆಂಟ್ ಥೆರಪಿಸ್ಟ್ ಆ್ಯಂಡ್ ಸರ್ವಿಸ್ ಕೋಆರ್ಡಿನೇಟರ್ ಆಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಮಿಸ್ಟರ್ ನಾಗಾರ್ಜುನ್ ಡಿ ಎ, ಫೀಲ್ಡ್ ಕೋಆರ್ಡಿನೇಟರ್, ಚಿಕ್ಕಮಗಳೂರು ಹಾಗೂ ಹಾಸನ ಡಿಸ್ಟ್ರಿಕ್ಟ್ ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಮಿಸ್ಟರ್ ಕುಸುಮಾಧರ್, ಫೀಲ್ಡ್ ಕೋಆರ್ಡಿನೇಟರ್, ದಕ್ಷಿಣ ಕನ್ನಡ ಹಾಗೂ ಕೊಡಗು ಡಿಸ್ಟ್ರಿಕ್ಟ್ನಲ್ಲಿ ಕ್ಷೇತ್ರ ಸಂಯೋಜಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಮಿಸ್ಟರ್ ಸುಧಾಕರ್ ಎಂ ಪೂಜಾರಿ, ಫೀಲ್ಡ್ ಕೋಆರ್ಡಿನೇಟರ್ ಆಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಮಿಸ್ಟರ್ ಮನೋಜ್ ಜೆ ಶೆಟ್ಟಿ, ಕ್ಷೇತ್ರ ಸಂಯೋಜಕರಾಗಿ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಮಿಸ್ಟರ್ ಸತೀಶ್, ಸೇವಾಧಾಮದಲ್ಲಿ ಕುಕ್ ಆಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಶ್ರೀಮತಿ ರಾಜೀವಿ, ಸೇವಾಧಾಮದಲ್ಲಿ ಸ್ವಚ್ಛತಾ ಸಿಬ್ಬಂದಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಮಿಸ್ಟರ್ ಆಂಟನಿ, ಪೇಯರ್ ಟ್ರೈನರ್ ಆಗಿ ಸೇವಾಧಾಮದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಶ್ರೀ ಮೋಹನ್ ಇವರು ಕಂಪ್ಲೈನ್ಸ್ ಆ್ಯಂಡ್ ಫೈನಾನ್ಸ್ ಮ್ಯಾನೇಜರ್ ಆಗಿ ಕಳೆದ 5 ವರ್ಷ 10 ತಿಂಗಳಿಂದ ಕೆಲಸ ನಿರ್ವಹಣೆ ಮಾಡ್ತಾ ಇದ್ದಾರೆ.
ಅವರ ಒಂದು ನಿಮಿಷ, ಅವರ ಸೇವೆಯನ್ನು ಅದು ಭಗವಂತನ ಸೇವೆ. ಯಾಕೆಂತೇಳಿದರೆ ಅಂಥ ಸೇವೆಯನ್ನು ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಅಂತೇಳಿದರೆ ನಾವೆಲ್ಲ ಎದ್ದು ನಿಂತು ಒಮ್ಮೆ ಚಪ್ಪಾಳೆ ಹೊಡೆಯುವ ಮೂಲಕ ಅವರಿಗೆ ಆ ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂತ ವಿನಂತಿಸ್ತೀನಿ. ಎಲ್ಲ ಸಿಬ್ಬಂದಿಗಳಿಗೆ ಮೊಮೆಂಟೋ ಮತ್ತು ಶಾಲನ್ನು ಹಾಕುವ ಮುಖಾಂತರ ಪ್ರೀತಿಪೂರ್ವಕವಾಗಿ ಗೌರವಿಸಬೇಕಾಗಿ ಶ್ರೀಯುತ ಗಿರೀಶ್ ರಾವುಕೆ ಇವರ ಹತ್ರ ಕೇಳ್ಕೊಳ್ತಾ ಇದ್ದೇನೆ.
ಕಾರ್ಯಕ್ರಮದ ಕೊನೆಯ ಹಂತ ವಂದನಾರ್ಪಣಾ ಸಮರ್ಪಣೆ. ವಂದನಾರ್ಪಣಾ ಸಮರ್ಪಣೆ ಆದ ನಂತರ ಮಧ್ಯಾಹ್ನದ ಊಟದ ವ್ಯವಸ್ಥೆ ಓಷನ್ ಪರ್ಲ್ ಅವರ ವತಿಯಿಂದ ಆಗಿದೆ. ಸೊ ಬಂದಿರುವಂತಹ ಎಲ್ಲ ಅತಿಥಿಗಳು ಇದ ನಂತರ ಊಟವನ್ನು ಸ್ವೀಕರಿಸಿ ಖುಷಿಯಿಂದ ನಮ್ಮನ್ನು ಹಾರೈಸಿ ಹೋಗಬೇಕು ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಕಾರ್ಯಕ್ರಮದ ಕೊನೆಯ ಹಂತ ಧನ್ಯವಾದ ಸಮರ್ಪಣೆ. ವೇದಿಕೆಯಲ್ಲಿರುವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ದಕ್ಷಿಣ ಮಧ್ಯಕ್ಷೇತ್ರೀಯ ಕಾರ್ಯವಾಹರು ಶ್ರೀಯುತ ತಿಪ್ಪೇಸ್ವಾಮಿ ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಧರ್ಮಸ್ಥಳದ ಗ್ರಾಮ ಪಂಚಾಯತ್ನ ಮಾನ್ಯ ಉಪಾಧ್ಯಕ್ಷರಾದ ಶ್ರೀ ಪಿ ಶ್ರೀನಿವಾಸ ರಾವ್ ಇವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಉಜಿರೆ ಶ್ರೀ ಜನಾರ್ದನ ಸ್ವಾಮಿ ದೇವಸ್ಥಾನ ಆಡಳಿತ ಮುಕ್ತೇಸರರಾದ ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಸೀನಿಯರ್ ಮ್ಯಾನೇಜರ್ ಕಾಮ್ಸ್ಕೋಪ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು ಶ್ರೀ ನವೀನ್ ವಜ್ರವೇಲು ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದಗಳು. ಶ್ರೀ ಸಂಪತ್ ರತ್ನ ಎಸ್ ರಾವ್ ಕನ್ಸಲ್ಟಿಂಗ್ ಇಂಜಿನಿಯರ್ SLV ಕನ್ಸ್ಟ್ರಕ್ಷನ್ಸ್ ಉಜಿರೆ ಇವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದಗಳು. ಸೌತಡ್ಕ ಶ್ರೀ ಮಹಾಗಣಪತಿ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀ ಕೆ ಕೃಷ್ಣ ಭಟ್ ಕೊಕ್ಕಡ ಇವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದಗಳು. ಕರ್ನಾಟಕ ಸೇವಾ ಭಾರತಿ ದಕ್ಷಿಣ ಪ್ರಾಂತ ಕಾರ್ಯದರ್ಶಿಗಳಾದ ಶ್ರೀ ಚೆನ್ನಯ್ಯ ಸ್ವಾಮಿ ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದಗಳು. ಆರೋಗ್ಯಂ ವಿಭಾಗ ರಕ್ತನಿಧಿ ಇದರ ಸಂಚಾಲಕರಾದ ಶ್ರೀ ಶ್ರೀಧರ್ ಕೆವಿ ಇವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಕನ್ಯಾಡಿ ಶ್ರೀ ದುರ್ಗಾ ಮಾತೃಮಂಡಳಿ ಅಧ್ಯಕ್ಷರಾದ ಶ್ರೀಮತಿ ಶಾಂತಾ ಪಿ ಶೆಟ್ಟಿ ಇವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. 2004ರಿಂದ 2007 ತನಕ ನಮ್ಮ ಸಂಸ್ಥೆಯಲ್ಲಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ ಶ್ರೀಮತಿ ವತ್ಸಲಾ ಪಿ ಇವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಮತಿ ಸ್ವರ್ಣಗೌರಿ ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಸೇವ್ ಲೈಫ್ ಚಾರಿಟೇಬಲ್ ಟ್ರಸ್ಟ್ ಮಂಗಳೂರು ಇದರ ಸಂಸ್ಥಾಪಕರಾದ ಶ್ರೀಯುತ ಅರ್ಜುನ್ ಭಂಡಾರ್ಕರ್ ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ನಮ್ಮ ಸಂಸ್ಥೆಯ ಟ್ರಸ್ಟಿಗಳಾದ ಶ್ರೀಯುತ ಗಿರೀಶ್ ಕೆಯು, ಶ್ರೀಯುತ ಬಾಲಕೃಷ್ಣ ನೈಮಿಷ, ಶ್ರೀಯುತ ಬಿ ಕೃಷ್ಣಪ್ಪ ಗುಡಿಗಾರ್ ಮತ್ತು ಶ್ರೀಯುತ ವಿಷ್ಣುಪ್ರಸಾದ ತೆಂಕಿಲ್ಲಾಯ ಇವರೆಲ್ಲರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದಗಳು. ಸೇವಾಧಾಮದ ಸಂಚಾಲಕರಾದ ಶ್ರೀ ಕೆ ಪುರಂದರ್ ರಾವ್ ಇವರಿಗೂ ಧನ್ಯವಾದಗಳು. ಸೇವಾಧಾಮದ ಸಂಸ್ಥಾಪಕರಾದ ಹಾಗೂ ಸೇವಾ ಭಾರತೀಯ ಖಜಾಂಚಿಗಳಾದ ಶ್ರೀ ಕೆ ವಿನಾಯಕ ರಾವ್ ಇವರಿಗೆ ಧನ್ಯವಾದಗಳು. ಹಾಗೆ ಶ್ರೀ ಭುಜಬಲಿ ಇವರಿಗೂ ಧನ್ಯವಾದಗಳು. ದಿವ್ಯಾಂಗರ ರಕ್ಷಣಾ ಸಮಿತಿ ಹಾಗೂ ನಗರಸಭಾ ಸದಸ್ಯರಾದ ಶ್ರೀ ವಿಜಯ ಕೊಡವೂರು ಇವರಿಗೂ ಧನ್ಯವಾದಗಳು. ಸಿಬ್ಬಂದಿ ವರ್ಗದವರು, ಬೆನ್ನುಹುರಿ ಅಪಘಾತಕ್ಕೊಳಗಾದ ದಿವ್ಯಾಂಗರು, ಆರೈಕೆದಾರರು, ವಿವಿಧ ಸಂಘ ಸಂಸ್ಥೆಯ ಸದಸ್ಯರು, ಸಂಸ್ಥೆಯ ದಾನಿಗಳು, ಇಲಾಖೆಯ ಸಿಬ್ಬಂದಿಗಳು, ಪತ್ರಿಕಾ ಮಾಧ್ಯಮದವರು, ಸ್ವಯಂ ಸೇವಕರು, ಹಿತೈಷಿಗಳು, ಹಿರಿಯರು ಹಾಗೂ ಇಲ್ಲಿ ನೆರೆದಿರುವಂತಹ ಎಲ್ಲ ಅತಿಥಿಗಳಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮ್ಮ ಸಂಸ್ಥೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳುತ್ತಾ ಕಾರ್ಯಕ್ರಮಕ್ಕೆ ಪೂರ್ಣ ವಿರಾಮವನ್ನು ಇಡುತ್ತಿದ್ದೇನೆ. ಧನ್ಯವಾದಗಳು. ಹಾಗೆ ನಮ್ಮೊಂದಿಗೆ ಸೇವಾ ಭಾರತೀಯ ಸಲಹಾ ಮಂಡಳಿ ಸದಸ್ಯರಿದ್ದಾರೆ, ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಾ ಇನ್ನು ಈ ಕಾರ್ಯದ ಕೇಂದ್ರ ಬಿಂದು ಆಗಿರುವಂತಹ ಬೆನ್ನೂರಿ ಅಪಘಾತಕ್ಕೊಳಗಾದ ದಿವ್ಯಾಂಗರು ನಮ್ಮ ಜೊತೆ ಇದ್ದಾರೆ. ಅವರಿಗೆ ಹೂವನ್ನು ನೀಡಿ ಧನ್ಯವಾದ ತಿಳಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿರುವಂತಹ ಶ್ರೀಯುತ ಕೃಷ್ಣ ಭಟ್ರು ಇವರಿಗೆ ಹೂವನ್ನು ನೀಡಿ ಧನ್ಯವಾದವನ್ನು ಸಮರ್ಪಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಭೋಜನದ ವ್ಯವಸ್ಥೆ ಆಗಿದೆ. ಬಂದಿರುವಂತಹ ಎಲ್ಲ ಅತಿಥಿಗಳು ಕೂಡ ಭೋಜನವನ್ನು ಸ್ವೀಕರಿಸಿ ನಮ್ಮನ್ನು ಹಾರೈಸಿ ಈ ಒಂದು ಕಟ್ಟಡ ಆದಷ್ಟು ಬೇಗ ಕಾರ್ಯವ್ಯಾಪ್ತಿ ಆಗಲಿ ಅಂತೇಳಿ ಹಾರೈಸಿ ಹೋಗಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಬಂದಿರುವಂತಹ ಗಣ್ಯ ವ್ಯಕ್ತಿಗಳಿಗೆ, ಇವತ್ತಿನ ಅತಿಥಿಗಳಿಗೆ ಎಲ್ಲರಿಗೂ ಕೂಡ ಮೇಲ್ಭಾಗ ಆಫೀಸಿನಲ್ಲಿ ಕಚೇರಿಯಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಎಲ್ಲ ಅತಿಥಿಗಳು ಕೂಡ ವೇದಿಕೆಗೆ ಆಫೀಸ್ ಹತ್ರ ಬರಬೇಕು. ಹಾಗೆ ಶ್ರೀಯುತ ಕೃಷ್ಣ ಭಟ್ರು ಬಂದಿರುವಂತಹ ಎಲ್ಲ ಬೆನ್ನೂರಿ ಅಪಘಾತಗಳ ದಿವ್ಯಾಂಗರಿಗೆ ಹೂಗುಚ್ಛವನ್ನು ನೀಡಬೇಕು, ಧನ್ಯವಾದವನ್ನು ಸಮರ್ಪಿಸಬೇಕು ಎಂದು ಕೇಳ್ಕೊಳ್ತಾ ಇದ್ದೇನೆ. ಬಂದಿರುವಂತಹ ಎಲ್ಲ ಬೆನ್ನೂರಿ ಅಪಘಾತಗಳ ದಿವ್ಯಾಂಗರಿಗೆ ಹೂಗುಚ್ಛವನ್ನು ನೀಡಿ ಧನ್ಯವಾದ ಸಮರ್ಪಿಸಬೇಕಂತೇಳಿ ಶ್ರೀಯುತ ಕೃಷ್ಣ ಭಟ್ ಇವರ ಕೇಳ್ಕೊಳ್ತಾ ಇದ್ದೇನೆ.